ನಮಸ್ತೆ ಸರ್. ನಮಸ್ಕಾರ. ತಾವು ಒಟ್ಟು 6 ದಶಕಗಳು ಅಂದರೆ 60 ವರ್ಷಕ್ಕೂ ಮಿಕ್ಕಿ ಬಡಗು ತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಕಲಾ ಸೇವೆಯನ್ನು ನೀವು ಮಾಡಿಕೊಂಡು ಬಂದಂಥವ್ರು. ಗೋಡೆ ನಾರಾಯಣ ಹೆಗಡೆ ಅವರು ಅಂತಂದ್ರೆ ಕೌರವ, ಅಂದ್ರೆ ಕೌರವರ ಪಾತ್ರ ಅಂತ ಆ ರೀತಿಯಾಗಿ ಒಂದು ಏನು ಪಡಿಯಚ್ಚು, ಅದಕ್ಕೆ ಮೀರಿದ ಕೌರವನೇ ಇಲ್ಲ ಎನ್ನುವಂಥ ಒಂದು ನೆಗಳತೆಗೆ ನೀವು ಪಾತ್ರರಾದವರು. ಒಟ್ಟು ಇಷ್ಟು ವರ್ಷದ ಕಲಾ ಸೇವೆ, ಆ ಒಂದು ಅನುಭವವನ್ನು ಏನು ಮುಂದಿನ ಪೀಳಿಗೆಗೆ ಇದೊಂದು ದಾಖಲೆಯಾಗಿ ಇರಬೇಕು, ಮುಂದಿನ ಪೀಳಿಗೆಯವರಿಗೂ ಕೂಡ ನಮ್ಮ ನಡುವೆ ಇಂತಿಂಥ ಶ್ರೇಷ್ಠವಾದಂತಹ ಕಲಾವಿದರೆಲ್ಲ ಇದ್ದರು, ಅವರ ಸಾಧನೆ ಏನು ಅನ್ನೋದು ಅವರಿಗೆ ತಿಳಿಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಣ್ಣ ಒಂದು ವೈಯಕ್ತಿಕ ನೆಲೆಗಟ್ಟಿನಿಂದ ಮಾಡುವಂಥ ಒಂದು ಪ್ರಯತ್ನ. ಈಗ ಸರ್,
ನಿಮ್ಮ ಚಿಕ್ಕದಾಗಿ ಅಂದರೆ ನಿಮ್ಮ ವ್ಯಕ್ತಿ ಪರಿಚಯ ಅಂದರೆ ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಈ ಕೌಟುಂಬಿಕ ಹಿನ್ನೆಲೆ ಮತ್ತು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಬಗ್ಗೆ ಸ್ವಲ್ಪ ನೀವು ವಿಚಾರಗಳನ್ನು ಹಂಚಿಕೊಳ್ಬಹುದಾ? ನಾನು 1940ರಲ್ಲಿ ಕೊರ್ಲಕೈ ಸಿದ್ದಾಪುರ ತಾಲೂಕು ಅಲ್ಲಿ ನನ್ನ ಜನ್ಮ ಆಯಿತು. ನನ್ನ ತಂದೆ ತಿಮ್ಮಯ್ಯ, ತಾಯಿ ಗೌರವ. ಹಾಗೆ ನನ್ನ ಅಕ್ಕ ಪದ್ಮಾವತಿ ಹೇಳಿ, ಮತ್ತೊಬ್ಬರು ಯಶೋಧ ಹೇಳಿ, ಅಣ್ಣ ಒಬ್ಬ ಸುಬ್ರಾಯ ಹೇಳಿ, ಕೊನೆಯವನೇ ನಾನು. ನಾವು ಅಲ್ಲಿ ಇರುವಾಗಲೇ ನಮ್ಮ ತಂದೆ ಕಾಲಾಧೀನರಾದರು. ಹಾಗಾದ್ರಿಂದ ಆ ಸ್ಥಳವನ್ನು ಬಿಡಬೇಕು. ಆ ಸಂದರ್ಭ ನಿರ್ಮಾಣ ಆಯಿತು. ಎಲ್ಲೆಲ್ಲೋ ಅಲ್ಲದು ಕೊಳೆಗೆ ನಾವಿಲ್ಲಿ ಸೋದರ ಮಾವ ಶಿರ್ಲಿಗಿಯವರು, ಗಣೇಶ ಹೆಗಡೆಯವರು, ನಾರಾಯಣ ಹೆಗಡೆಯವರು, ಅವ್ರ ಸ್ಥಳದಲ್ಲಿ ಬಂದು ನೆಲೆ ನಿಂತದ್ದಾಯಿತು. ಆ ಒಳಗೆ ಅನೇಕ ಕಡೆಯಲ್ಲಿ ನನ್ನ ವಿದ್ಯಾಭ್ಯಾಸವೂ ಆಯಿತು. ತುಂಡು 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 ಒಂದೊಂದು ವರ್ಷ ಒಂದೊಂದು ಹೇಳಿ ಆಯಿತು. ಆ ನಂತರಲ್ಲಿ ಶಿರಳಿಗೆಯಲ್ಲಿ 4ನೇ ಕ್ಲಾಸ್ ಓದುತ್ತಿರುವಾಗಲೇ ನಮ್ಮ ಕೊಳಗಿ ಸೀತಾರಾಮ್ ಭಾಗವತರು ಹೇಳಿ ಅವರು ಅನೇಕ ಕಲಾವಿದರಿಗೆ ಯಕ್ಷಗಾನವನ್ನು ಕಲಿಸ್ತಾ ಇದ್ರು. ನಾನು ಅಲ್ಲಿ ಉದ್ದೇಶ ಹೀಗೆ ನೋಡ್ಲಿಕ್ಕೆ ಹೋದವ. ಅವ್ರೇನು ಹೇಳಿದ್ರು ಅಂತಂದರೆ, ನಿನ್ನ ಆತನ ಎಲ್ಲ ಚೆನ್ನಾಗಿದೆ ಮಾರಾಯ, ಯಾಕೆ ಯಕ್ಷಗಾನ ಕಲಿಬಾರದು ಅಂತಂದ್ರು. ಸರಿ ಅಂತಂದರೆ ಅಲ್ಲಿ ಸೇರಿಕೊಂಡೆ. 6 ತಿಂಗಳಲ್ಲಿ ಯಕ್ಷಗಾನದ ಅಭ್ಯಾಸ ಆಯಿತು. ಆ ನಂತರ ಬೇಸಿಗೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಅಲ್ಲೇ ಶಿರಳಿಗೆ ಹೇಳುವಂಥ ಒಂದು ಊರಿನಲ್ಲಿ, ಹೌದು ಗೊತ್ತು, ಅಲ್ಲಿ ಯಕ್ಷಗಾನ ಆಟ ಇತ್ತು, ಮೇಳದ್ದು. ಅದು ಸೀತಾರಾಮಚಂದ್ರ ಯಕ್ಷಗಾನ ಮಂಡಳಿ ಹಣಜಿ ಬೇಲವರದ್ದು ಯಕ್ಷಗಾನ ಇತ್ತು. ನೀನು ಸ್ತ್ರೀವೇಷ ಮಾಡಬೇಕು ಅಂತಂದ್ರು ಯಾರು, ಸೀತಾರಾಮ ಭಾಗವತರು. ಅದರಂತೆ ಅವತ್ತು ವಾಲಿ ವಧೆ ಆಗಿತ್ತು. ತಾರಾ ಪಾತ್ರವನ್ನು ನಾನು ಮಾಡಿದೆ. ಅದು ನನಗೆ ಜನರಿಂದ, ಮೇಳದ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ, ಭಾಗವತರಿಂದ ಪ್ರಶಂಸನೆ ಉಂಟಾಯಿತು. ಮುಂದುವರಿತಾ ಹೋಯಿತು. ಇದು ನಿಮ್ಮ ಇದು ಯಕ್ಷಗಾನದ ಬರ್ಲಿಕ್ಕೆ ಹಿನ್ನೆಲೆ. ಈ ನಿಮ್ಮ ಶಾಸ್ತ್ರೀಯ ಯಕ್ಷಗಾನದ ಗುರುಗಳು ಯಾರು ಸರ್? ಸೀತಾರಾಮ್ ಭಾಗವತರು ಕೊಳಗಿ ಅಂತ ಹೇಳಿ ಅವರೇ. ಬೇರೆ ಯಾರಿಂದನೂ ನೀವು ಬೇರೆ ಕಲ್ತದ್ದಿಲ್ಲ? ಮತ್ತೊಬ್ರು ಕಾನ್ಗೂಡ್ ಗಣೇಶ ನೋಡಿ, ಅವ್ರ ಹತ್ರ ಒಂದು 6 ತಿಂಗಳ ನಾನು ಅಭ್ಯಾಸ ಮಾಡಿದ್ದೇನೆ ಆ ನಂತರ ದಿವಸದಲ್ಲಿ. ಹೌದು. ಆಮೇಲೆ ನೀವು ಅದೇ ಅಲ್ಲಿ ಮೊದಲು ಇದು ಮಾಡಿದ್ರಿ. ಆ ನಂತರ ಇಲ್ಲಿಯವರೆಗೆ ಯಾವ ಯಾವ ಮೇಳದಲ್ಲಿ ಎಷ್ಟೆಷ್ಟು ವರ್ಷ ನೀವು ಒಂದು ಕಲಾ ಸೇವೆ ಮಾಡಿದ್ದೀರಿ ಸರ್? ಮೊದಲು ನಾನು ಈ ಹಣಜೀವಿ ಮೇಳದಲ್ಲೇ ಒಂದು 2-3-4 ವರ್ಷ ಕಲಾ ಸೇವೆಯನ್ನು ಮಾಡಿದ್ದೇನೆ. ಆ ನಂತರದಲ್ಲಿ ನಾನು ಮತ್ತು ಕೊಳಗೆ ಅನಂತ ಹೆಗಡೆಯವರು, ರಾಮಕೃಷ್ಣ ಭಟ್ರು, ಗೋಪಾಲ ಭಟ್ರು ಅಂತ 4 ಮಂದಿ ಸೇರಿ ಹೊಸ ಒಂದು ಮೇಳವನ್ನೇ ಸ್ಥಾಪನೆ ಮಾಡಿದ್ವಿ. ಓ, ನೀವೇ? ಹೌದು. ಕೊಳಗಿ ಮೇಳ ಅಂತ ಹೆಸರು, ಕೊಳಗಿ ಶಿಲಿಗಿ ಮೇಳ ಅಂತ ಹೆಸರು ಉಂಟು. ಹೌದು, ಕೇಳಿದ್ದೇನೆ ನಾನು. ಅಲ್ಲಿ ಕಲಾ ಸೇವೆಯನ್ನು ಸಾಮಾನ್ಯ ಒಂದು 20-22 ವರ್ಷ ಮಾಡಿದ್ದೆ. ಓ, ನಿರಂತರ? ನಿರಂತರ, 1 ವರ್ಷನೂ ಬಿಡದೆ. ಆ ಸಮಯದಲ್ಲಿ ಅನೇಕ ಹೊರಗಡೆ ಮರಗುಡಿ ಸೀಮೆ ಇರಬಹುದು, ಸಾಗರ ಸೀಮೆ ಇರಬಹುದು, ಸೊರಬ ಇರಬಹುದು, ಅಲ್ಲ ಈ ಕೆಳಗಿನ ಭಾಗ ಇರಬಹುದು, ಸಿದ್ದಾಪುರ ತಾಲೂಕು ಇರಬಹುದು, ಇಲ್ಲೆಲ್ಲ ಅನೇಕ ಮೇಳಗಳಲ್ಲಿ ನಾನು ವೇಷ ಮಾಡಿದ್ದೇನೆ. ಇಲ್ಲಿ ಮೇಳದಲ್ಲಿ ವೇಷ ಮಾಡ್ತಾ ಇರುವಾಗಲೇ? ಹೌದು. ಆಮೇಲೆ ವೃತ್ತಿ ಮೇಳಕ್ಕೆ ಪದಾರ್ಪಣೆ ಮಾಡಿದೆ. ಸಾಮಾನ್ಯ 60-62ನೇ ದಶಕದಲ್ಲಿ ನಾನು ಮೊದಲು ಅಮೃತೇಶ್ವರಿ, ಹಾಗಲ್ಲದೆ ಕೊಳಗಿ ಬಿಸಿಮೇಳ ಅಂತ ಇತ್ತು, 15 ಆಟಕ್ಕೆ ಹೋಗಿದ್ದೆ ವೃತ್ತಿ ಮೇಳಕ್ಕೆ. ಆ ನಂತರ 1-2 ವರ್ಷ ಅಲ್ಲಿಗೂ ಹೋಗದೆ ಮನೆಯೊಳಗೆ. ನಂತರ ದಿವಸದಲ್ಲಿ ಶಂಭು ಹೆಗಡೆಯವರು ಮಹಾಗಣಪತಿ ಯಕ್ಷಗಾನ ಮಂಡಳಿ ಸ್ಥಾಪನೆ ಮಾಡಿದ್ರು. ನಮ್ಮ ಮನೆಗೆ ಬಂದ್ರು. ಅವ್ರು ತಮ್ಮ ಗಜಾನನ ಹೆಗಡೆಯವರು ಬರಬೇಕು ಮೇಳಕ್ಕಂತಂದ್ರು. ಹೋದೆ. ಅಲ್ಲಿಂದ ನನ್ನ ವೃತ್ತಿ ಮೇಳ ಪ್ರಾರಂಭ ಆಯಿತು. ಅಲ್ಲಿ ನೀವು ಎಷ್ಟು ವರ್ಷ ಮಾಡಿದ್ರಿ ಕೆರೆಮನೆ ಮೇಳದಲ್ಲಿ? 2 ವರ್ಷ ಅಲ್ಲಿ ಉಳಿದೆ. ಆ ನಂತರ ನನಗೆ ಅಮೃತೇಶ್ವರಿ ಮೇಳದಿಂದ ತುಂಬಾ ಒತ್ತಡ ಬಂತು. ಅಲ್ಲಿ ಸಾಮಾನ್ಯ ಒಂದು 4 ವರ್ಷ ಕೆಲಸ ಮಾಡಿದೆ. ಆ ನಂತರ ಪುನಃ ಶಂಭು ಹೆಗಡೆಯವರು ಒತ್ತಡ ಬಂತು. ಅಲ್ಲೂ ಬಂದು ಒಂದು 4 ವರ್ಷ ವೃತ್ತಿಯನ್ನು ಮಾಡಿದೆ. ನಂತರ ಪೆರಡೂರು, ಆಮೇಲೆ ಸಾಲಿಗ್ರಾಮ, ಪಂಚಲಿಂಗ, ಮಾರಿಕಾಂಬ, ಅಮೃತೇಶ್ವರಿ, ಹೀಗೆ ಎಲ್ಲಾ ಮೇಳದ ಸಾಮಾನ್ಯ ಮುಲ್ಕಿ ಅಲ್ಲೂ ಇದ್ರಿ. ಮುಲ್ಕಿ ಅದು ತೆಂಗು ಮೇಳ ಅಲ್ವಾ? ಅಲ್ಲ, ಒಮ್ಮೆ ಬಡಗಾಗಿತ್ತು. ಬಡಗ ಆಗಿದ್ದ ಸಮಯದಲ್ಲಿ ನೀವು ಇದ್ದೇನೆ. ಎಲ್ಲ ಹೀಗೆ ಮೇಳದಲ್ಲಿ ವೃತ್ತಿಯಾಗಿ ಅದನ್ನು ಮಾಡ್ತಾ ಬಂದೆ. ಸಾಮಾನ್ಯ ಒಂದು 20-22 ವರ್ಷ ಹೀಗೆ ವೃತ್ತಿ ಮೇಳದಲ್ಲಿ ಓಡಾಟ ಮಾಡಿದ್ದೇನೆ. ಆಮೇಲೆ ನಿವೃತ್ತನಾದ ಮೇಲೆ ಪುನಃ ಶಂಭು ಭಟ್ರು 3 ತಾಸಿನ ಮೇಳ ಮಾಡುವ ನಾವೆಲ್ಲ ಸೇರಿ ಅಂತಂದ್ರು. ಪುನಃ ಎಲ್ಲ ಪ್ರಾರಂಭ ಮಾಡಿದ್ವಿ. ಅಲ್ಲೊಂದು 4-6 ವರ್ಷ ಕಳೆದ್ವಿ. ಆ ನಂತರ ಆ ವೃತ್ತಿಯಿಂದ ನಾನು ನಿವೃತ್ತರಾದ್ರಿ. ಈಗೇನಿದ್ರು ಹವ್ಯಾಸಿ ಕಲಾವಿದರಾಗ ಅಲ್ಲಿ ಇಲ್ಲಿ ಓಡಾಟ ಮಾಡ್ತಾ ಇದ್ದೆ.
ಆ, ಒಂದು ವೇಳೆ ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ನೀವು ಯಾವ ಕ್ಷೇತ್ರದಲ್ಲಿ ಇರ್ತಿದ್ರಿ? ನಿಮ್ಮ ಒಂದು ಈಗ ನೀವು ಹಿಂದೆ ತಿರುಗಿ ನೋಡುವಾಗ ನಿಮ್ಗೆ ಏನ್ ಅನಿಸ್ತದೆ? ನಾನು ಬಹುಶಃ ಹಾ ವಿದ್ಯಾವಂತನೂ ಅಲ್ಲದೆ ಹೋದ್ದರಿಂದ ಆ ಕಾಲದಲ್ಲಿ ನಾವು ಕೂಲಿ ಮಾಡೇ ಜೀವಿಸುವಂತಹ ವ್ಯಕ್ತಿ ಆದ್ರಿಂದ ಅದನ್ನೇ ಅವಲಂಬಿಸ್ತಿದ್ದೇನೋ ಎನ್ನುವುದಾಗ ಅನಿಸ್ತದೆ. ಈಗ ನೀವು ನೋಡಿ ಸರ್, ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡ್ರಿ. ಹೌದು. ಈಗ ಒಂದು 65 ವರ್ಷಕ್ಕೂ ಹೆಚ್ಚಿನ ಒಂದು ತಿರುಗಾಟದ ಅನುಭವ ನಿಮಗೆ ಇದೆ. ಹೌದು. ಈಗ ನೀವು ಹಿಂದೆ ತಿರುಗಿ ನೋಡಿದ್ರಿ ಅಂದ್ರೆ ಈ ಯಕ್ಷಗಾನದ ಬದುಕು ನಿಮ್ಗೆ ಸಾರ್ಥಕ ಅಂತ ಅನ್ನಿಸ್ತದ, ಅಥವಾ ಈ ಯಕ್ಷಗಾನ ಬೇಡ ಇತ್ತು ಅಂತ ಅನ್ನಿಸ್ತದ? ಯಾವ ರೀತಿಯ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಈಗ ಮೂಡ್ತಾ ಉಂಟು? ಯಾವ ಕ್ಷಣದಲ್ಲೂ ಯಕ್ಷಗಾನ ಬೇಡ ಅಂತ ಅನಿಸ್ಲಿಕ್ಕೇ ಇಲ್ಲ ನನಗೆ. ಯಾಕೆಂತಂದ್ರೆ ನನಗೆ ಅನ್ನವನ್ನು ಕೊಟ್ಟಿದ್ದಿದ್ರೆ ಯಕ್ಷಗಾನ, ಹಾಗೆ ಯಶವನ್ನು ಕೊಟ್ಟಿದ್ದಿದ್ರೆ ಯಕ್ಷಗಾನ, ಹೀಗೆ ಈ ಬದುಕನ್ನೇ ರೂಪಿಸಿಕೊಟ್ಟಿದ್ದಿದ್ರೆ ಅದು ಯಕ್ಷಗಾನ. ಆದ್ದರಿಂದ ಅದನ್ನ ಯಾವ ಕಾಲಕ್ಕೂ ನಾನು ಪದಾರ್ಪಣೆ ಮಾಡದ ಸ್ಥಳ ಅಂತ ಹೇಳೋದೇ ಇಲ್ಲ. ಕರೆಕ್ಟ್. ಇನ್ನಿತರೆ ಕ್ಷೇತ್ರಗಳ ಬಗ್ಗೆ ನನಗೆ ಅಷ್ಟೆಲ್ಲ ಆಸಕ್ತಿನೂ ಇಲ್ಲ. ಸ್ವಲ್ಪ ಅಲ್ಪ ಇದ್ರೆ ಕೃಷಿ ಕ್ಷೇತ್ರ ಅಷ್ಟೇ. ಈಗ ನೋಡಿ ಸರ್, ಈಗ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಈಗಲೂ ಆಯ್ಕೆ ಮಾಡುವ ಯುವಕರಿದ್ದಾರೆ. ಅವರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಮನೋಧರ್ಮದಿಂದ ಅವರು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೂ ಏಳಿಗೆ ಆಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳಿತಾಗಬೇಕು, ಯಾವ ಮನೋಧರ್ಮದಿಂದ ಅವರು ಬರಬೇಕು? ಹೊಟ್ಟೆಪಾಡಿಗಾಗಿ ಅಂತ ಬರಲೇಬಾರದು. ಹಾ, ಹಣ ಮಾಡ್ತೇನೆ ಹೇಳುವ ಈ ಭಾವದಿಂದನೂ ಬರಬಾರದು. ಇದೊಂದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತಹ ದಿವ್ಯವಾದ ಭವ್ಯವಾದಂತಹ ಒಂದು ಕಲೆ, ಕರೆಕ್ಟ್, ಒಂದು ಪಾರಂಪರಿಕವಾದಂತಹ ಕಲೆ. ಈ ಕಲೆಯಲ್ಲಿ ತಾನು ತನ್ನನ್ನು ತೊಡಗಿಸಿಕೊಳ್ಬೇಕು, ಆ ಮೂಲಕವಾಗಿ ತಾನು ಯಶ ಪಡಿಬೇಕು ಎನ್ನುವಂಥ ಈ ಭಾವದಿಂದ ಪ್ರವೇಶ ಮಾಡಿಬಿಟ್ರೆ ಆವಾಗ ಯಶವೂ ಸಿಗ್ತದೆ, ಹಣವೂ ಸಿಗ್ತದೆ, ಹೊಟ್ಟು ತುಂಬುತ್ತದೆ. ಕರೆಕ್ಟ್. ಅಂದ್ರೆ ಹಣದ ಹಿಂದೆ ಹೋಗದೆ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು, ಅಚ್ಚುಕಟ್ಟಿನಿಂದ ಮಾಡಬೇಕು. ಈಗ ನೋಡಿ ಸರ್, ಯಕ್ಷಗಾನ ಅಂತ ಹೇಳಿದ ಕೂಡಲೇ ಈ ಹೆಚ್ಚಿನವರು ಈಗ ವಿದ್ವಾಂಸರು ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವರು ಹೇಳ್ತಾರೆ ಇದೊಂದು ಶಾಸ್ತ್ರೀಯ ಕಲೆ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಇದು ಶಾಸ್ತ್ರೀಯ ಅಲ್ಲ, ಇದು ಜಾನಪದ ಕಲೆ ಅಂತ ಹೇಳ್ತಾರೆ. ಅದು ಏನೇ ಇರ್ಲಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಯಕ್ಷಗಾನದ ಪಾರಂಪರಿಕತೆ ಅಥವಾ ಏನು ಸಾಂಪ್ರದಾಯಿಕ ಯಕ್ಷಗಾನ ಅಂತ ಅಂದ್ರೆ ಏನು, ಅದರ ಅರ್ಥ ಏನು? ಪಾರಂಪರಿಕ ಅಂತ ಅಂದ್ಕೊಳ್ಳೆ ಒಬ್ಬರಿಂದ ಇನ್ನೊಬ್ಬರಿಗೆ ದಾಟಿಸಲ್ಪಟ್ಟಂತಹದ್ದು ಎನ್ನುವುದಾಗ ಅರ್ಥ ಆಗ್ತದೆ. ಕರೆಕ್ಟ್. ಅದನ್ನೇ ಸತತವಾಗಿ ನಡೆಸಿಕೊಂಡು ಹೋಗುವುದೇ ಸಂಪ್ರದಾಯ. ಕರೆಕ್ಟ್ ಕರೆಕ್ಟ್. ಹೀಗೆ ಇದು ಒಂದು ಪಾರಂಪರಿಕ ಕಲೆ, ಒಂದು ಸಾಂಪ್ರದಾಯಿಕವಾದಂತಹ ಕಲೆ. ಹೊರತಾಗಿ ಇದಕ್ಕೆ ನಾವು ಶಾಸ್ತ್ರೀಯವೋ ಅಲ್ಲ ಜಾನಪದವೋ ಅನ್ನೋ ಪಟ್ಟವನ್ನು ಸದ್ಯ ಕಟ್ಟೋದು ಬೇಡ. ಬೇಡ ಅಲ್ಲ, ಯಾಕೆ ಬೇಡ? ಬೇಡ ಅಂತಂದ್ರೆ ಅದಕ್ಕೆ ಸರಿಯಾದಂತಹ ಆಕಾರ ಗ್ರಂಥ ಇಲ್ಲ, ಅದರಿಂದಾಗಿ ಶಾಸ್ತ್ರೀಯ ಅಲ್ಲ. ಸರಿ ಅಲ್ಲ. ಹಾಗಾದ್ರೆ ಜಾನಪದವೋ ಅಲ್ಲ, ಯಾಕೆ ಅಂತಂದ್ರೆ ಶಾಸ್ತ್ರೀಯ ಚೌಕಟ್ಟು ಸೇರುವಷ್ಟು ಸಾಮರ್ಥ್ಯ ಇದೆ. ಕರೆಕ್ಟ್. ಹಾಗಾದ್ರೆ ಜಾನಪದವೂ ಅಲ್ಲ, ಶಾಸ್ತ್ರೀಯವೂ ಅಲ್ಲ ಸ್ಥಿತಿಯಲ್ಲಿ ಅದೇ ಇದೆ. ಮುಂದೆ ಅಂದ್ರೆ ನಾವು ಅರೆಶಾಸ್ತ್ರೀಯ ಅಂತ ಹೇಳ್ಬೋದು. ಹಾಗಾದ್ರೆ ಕಾದು ನೋಡ್ಬೇಕಷ್ಟೇ. ಶಾಸ್ತ್ರೀಯ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತೂ ಇದೆ. ನನ್ನ ದೃಷ್ಟಿಯಿಂದ ಒಂದಿಷ್ಟು ಈ ನೃತ್ಯದ ವಿಷಯದಲ್ಲಿ, ಅಭಿನಯದ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ಮುಖವರ್ಣಿಕೆ ವಿಷಯದಲ್ಲಿ, ವೇಷಭೂಷಣದ ವಿಷಯದಲ್ಲಿ, ಪಕ್ವಾದ್ಯದ ವಿಷಯದಲ್ಲಿ, ಭಾಗವತಿಕ ವಿಷಯದಲ್ಲಿ ಪರಿಣತರಾದ ಕೆಲವು ಮಂದಿ ಸೇರಿಕೊಂಡು ಒಂದು ಚರ್ಚಾಗೋಷ್ಠಿಯನ್ನು ಮಾಡಿ ಒಂದು ನಿಜವಾದಂತಹ ಇದಕ್ಕೆ ಏನೇನು ಬೇಕು, ಯಾವ್ಯಾವುದಕ್ಕೆ ಹೇಳಿ ಆ ಒಂದು ಸೂತ್ರವನ್ನು ಕಂಡು ಹೇಳಿದ್ರಾಗ ಅದೊಂದು ಶಾಸ್ತ್ರೀಯ ಪಟ್ಟವನ್ನು ಸೇರ್ಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದು ನನ್ನ ತೀರ್ಮಾನ, ತಿಳುವಳಿಕೆ. ಈಗ ನೋಡಿ ಸರ್, ಯಕ್ಷಗಾನ ಇಷ್ಟು ವರ್ಷದಿಂದ ಹೀಗೆ ಇಲ್ಲಿಯವರೆಗೆ ಬೆಳೆದು ಬಂದಿದೆ. ಈ ಯಕ್ಷಗಾನಕ್ಕೆ ನಾಟ್ಯ ಆಗಿರಬಹುದು ಅಥವಾ ಸಂಗೀತ ಆಗಿರಬಹುದು ಅಥವಾ ಇನ್ಯಾವುದೇ ಯಕ್ಷಗಾನದ ಸಂಬಂಧಪಟ್ಟಂತಹ ಒಂದು ವಿಭಾಗಗಳಿಗೆ ಈ ಭರತನಾಟ್ಯ ಅಥವಾ ಕೂಚುಪುಡಿ ಅಥವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಅಲ್ಲಿಂದ ನಾವು ಎರವಲು ಪಡೆಯುವಂಥದ್ದು ಅದು ಯಕ್ಷಗಾನಕ್ಕೆ ಬೇಕಾ? ಅವಶ್ಯಕತೆ ಉಂಟಾ? ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಯಕ್ಷಗಾನದಲ್ಲಿ ಎಲ್ಲವೂ ಇದೆ. ನೃತ್ಯ ಇದೆ, ಅಭಿನಯ ಇದೆ, ಭಾವವಿದೆ, ಮುಖವರ್ಣಿಕೆ ಇದೆ, ವೇಷಗಾರಿಕೆ ಇದೆ, ಹಾಗೆ ಭಾಗವತಿಕೆ ಇದೆ, ಅಥವಾ ಸಂಗೀತ ಇದೆ, ಮದ್ದಳೆ ಇದೆ, ಚಂಡೆ ಇದೆ. ಹೀಗೆ ಎಲ್ಲದೂ ಇಲ್ಲಿ ಇದ್ದುಬಿಟ್ಟಿದೆ ಸಹಜವಾಗಿ ಆಗ ಪೂರ್ವ ಕಾಲದಿಂದನೂ. ಹಾಗಾದ್ರಿಂದ ಯಕ್ಷಗಾನದಿಂದ ಬೇಕಾದ್ರೆ ಬೇರೆಯವರು ತಗೊಳ್ಬಹುದೇವೇನೋ ಅಥವಾ ನಾವು ಕೊಡಬಹುದೇವೇನೋ, ಯಕ್ಷಗಾನಕ್ಕೆ ಹೊರಗೆ ತರಬೇಕಾದ್ದೇನೂ ಇಲ್ಲ ನನ್ನ ಅಭಿಪ್ರಾಯ. ಆದ್ರೆ ಈಗ ಹೆಚ್ಚಿನ ಕಡೆ ಅಂದ್ರೆ ಈಗ ಅಂತಲ್ಲ, ನಿಮ್ಮ ಒಂದು ಕಾಲಘಟ್ಟದಲ್ಲಿಯೂ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾ ಸೇವೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ
ಕೆಲವರೆಲ್ಲ ಭರತನಾಟ್ಯದ್ದು ಅಥವಾ ಬೇರೆ ಬೇರೆ ಕಡೆಯಿಂದ ತಂದದ್ದು ಉಂಟು. ಹಾಗಾದ್ರೆ ಅದು ತಪ್ಪು ಅಂತ ಹೇಳ್ಬೇಕಾಗ್ತದೆ ಅದು ನಾವು. ಅವರವರ ವೈಯಕ್ತಿಕ ವಿಚಾರ ಅಷ್ಟೇ. ನಾವು ತಪ್ಪು ಹೇಳಲಿಕ್ಕೆ ಆಗುವುದಿಲ್ಲ, ಅದು ಸರಿ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಕರೆಕ್ಟ್. ಈಗ ನೋಡಿ ಸರ್, ಇನ್ನೊಂದು ಮಾತು. ಈಗ ನಾವು ಯಕ್ಷಗಾನದ ಪರಂಪರೆ ಅಥವಾ ಯಕ್ಷಗಾನದ ಚೌಕಟ್ಟು ಅಂತ ನಾವು ಏನು ಹೇಳ್ತೇವೆ, ಅದಕ್ಕೆ ಸರಿಯಾಗಿ ನಡಿಬೇಕು ಅಂತ ಹೇಳುವಾಗ ನಮ್ಮ ಸ್ವಂತಿಕೆಯನ್ನು ಎಷ್ಟು ಮಾತ್ರ ನಾವು ಉಪಯೋಗಿಸಬಹುದು, ಉಪಯೋಗಿಸ್ಲಿಕ್ಕೆ ಅವಕಾಶ ಉಂಟಾ ಅಥವಾ ಕೂಡ್ದ, ಹೇಗೆ ಅದು ಉಪಯೋಗಿಸಬೇಕಾಗ್ತದೆ. ಕಾಲಿಕವಾಗಿ ಕೆಲವೊಂದನ್ನ ನಾವು ಅದಕ್ಕೆ ತಂದು ತುರುಕಬೇಕಾಗ್ತದೆ. ಆದ್ರೆ ಅದು ಹೊಸದು ಎಷ್ಟಿರ್ಬೇಕು ಅಂತಂದ್ರೆ 25 ಮಾತ್ರ ಇರ್ಬೇಕು, 75 ಹಳತೆ ಇರಬೇಕು. ಅಂದ್ರೆ ಏನು ಪರಂಪರೆ ಇದೆ, ಆ 75 ಪರಂಪರೆಯನ್ನು ಇಟ್ಟುಕೊಂಡು ಇನ್ನು ಈ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಹೊಸತನ್ನ ಸೇರಿಸಬಹುದು, 25 ಭಾಗ. ಆವಾಗ ಮಾತ್ರ ಒಂದು ವ್ಯವಸ್ಥೆ ಆಗ್ತದೆ. ನಾವು ಪರಂಪರೆಯನ್ನು ಮರೆತಾಗ ಆಗೋದಿಲ್ಲ, ಹೊಸದನ್ನು ಕೊಟ್ಟಾಗೂ ಆಗ್ತದೆ. ಅಂದ್ರೆ ಈ ನಮ್ಮ ಸೃಜನಶೀಲತೆಯನ್ನು ನಾವು ಇದಕ್ಕೆ ನಮ್ಮ ಹೊಸತನವನ್ನು ಕೊಡ್ಲೇಬೇಕು. ಹಾಗಾದ್ರೆ ಕಾಲ ಕಾಲಕ್ಕೆ ಹೌದು, ಕಾಲ ಕೊಡ್ಲೇಬೇಕಾಗ್ತದೆ. ಎಲ್ಲದಕ್ಕೂ ಅಷ್ಟೇ. ಯಾವುದು ಅಂತಂದ್ರೆ ನಿಂತ ನೀರು ಅಲ್ಲಲ್ಲ. ಕರೆಕ್ಟ್. ಹಾಗಾದ್ರಿಂದ ಈ ಬಡಗು ತಿಟ್ಟು ಮತ್ತು ಬಡಗು ತಿಟ್ಟು ಈಗ ಸಾಮಾನ್ಯ ಏನು ವ್ಯತ್ಯಾಸ ಇಲ್ಲ ಬಿಡಿ. ಮುಂಚೆ ವ್ಯತ್ಯಾಸ ಇದ್ದ ಕಾಲದಲ್ಲಿ ಬಡಗು ಮತ್ತು ಬಡಗು ತಿಟ್ಟಿಗೆ ಇದ್ದಂತಹ ಮುಖ್ಯವಾದಂತಹ ಒಂದು ವ್ಯತ್ಯಾಸಗಳು ಏನು, ಮತ್ತೆ ಬಡಗು ತಿಟ್ಟು ಅಂದ್ರೆ ಯಾವುದು, ಬಡಗು ತಿಟ್ಟು ಅಂದ್ರೆ ಯಾವುದು? ಬಡಗು ತಿಟ್ಟು ಅಂತಂದ್ರೆ ಈ ಕುಂದಾಪುರ ಶೈಲಿ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಬಡಗು ತಿಟ್ಟು. ಬಡಗು ಅಂತಂದ್ರೆ ನಮ್ಮ ಉತ್ತರ ಕನ್ನಡದ ಶೈಲಿ. ಅದರಲ್ಲಿ ಏನಾಗಿದೆ ಅಂತಂದ್ರೆ ಈಗ ಎಲ್ಲ ಮಿಶ್ರ ಆಗಿಬಿಟ್ಟಿದೆ. ಹಾಗಾದ್ರಿಂದ ಅದು ಬಡಗು ಬಡಗು ಹೀಗೆ ಅದನ್ನ ಪೃಥಕ್ಕರಣ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕಾಲದಲ್ಲಿ ಬೇರೆಯಾಗಿ ಇತ್ತು, ನಾನೇ ನೋಡಿದ್ದೇನೆ. ಅದು ಎಲ್ಲಿ ಹೆಚ್ಚು ಕಂಡು ಬರ್ತಿತ್ತು ಅಂತಂದ್ರೆ ಕರ್ಕಿ ಮೇಳದಲ್ಲಿ ಹೆಚ್ಚು ಕಂಡು ಬರ್ತಿತ್ತು. ಆಮೇಲೆ ಅವ್ರನ್ನ ಅನುಕರಿಸಿದ ಎಲ್ಲಾ ಕಲಾವಿದರು ನಮ್ಮಲ್ಲಿ ಘಟ್ಟದ ಮೇಲೆ ಕೂಡ ಇದ್ರು. ಅಣ್ಣಪ್ಪ ಹೆಗಡೆಯವರು, ಚೌಟುಗುಡಿ ತಿಮ್ಮಯ್ಯವರು, ಸುಬ್ರಾಯ ಭಟ್ರು, ಅನೇಕ ಕಲಾವಿದರು ಇದ್ರು. ನಾನೆಲ್ಲ ಸ್ವತಃ ನೋಡಿದ್ದೀವಲ್ಲ. ಆ ಮಟ್ಟನ್ನು ಅವ್ರು ಇಟ್ಕೊಂಡಿದ್ರು. ಅದು ಬಡಗಿನ ಮಟ್ಟ ಆಗಿತ್ತು. ಅದಕ್ಕೆ ಇನ್ನೊಂದು ಹೆಸರು ಅಂತ ಸಭಾಯಿತ ಮಟ್ಟು ಅಂತ ಹೇಳ್ತಿದ್ರು. ಎಂತೆಂತದ್ದು? ಸಭಾಯಿತ ಮಟ್ಟು ಅಂತ ಹೇಳ್ತಿದ್ರು. ಅದು ಈಗೆಲ್ಲ ಮಿಶ್ರ ಆಗಿದ್ರಿಂದ ನಾವು ಬಡಗು ಎನ್ನುವ ಹಾಗೂ ಇಲ್ಲ, ಬಡಗು ಎನ್ನುವ ಹಾಗೂ ಇಲ್ಲ. ಈ ಸ್ಥಿತಿಯಲ್ಲಿ ನಮ್ಮಲ್ಲಿದೆ. ಅಂದ್ರೆ ಏನು ಪ್ರಾದೇಶಿಕವಾದಂತಹ ಭಿನ್ನತೆಯನ್ನು ಆ ರೀತಿ ಬಡಗು ಅಂತ ಹಾಗಾದ್ರೆ ಹೇಳಿದೆ. ಅಂದಿತ್ತು, ಹಾಗಿತ್ತು. ಈಗ ಇಲ್ಲ, ಮತ್ತೆಲ್ಲ ಮಿಶ್ರ ಆಗಿದೆ. ಆ ಕುಂದಾಪುರ ಶೈಲಿಯವರು ಇವತ್ತು ಅಭಿನಯವನ್ನು ಎಲ್ಲ ಮಾಡ್ತಾರೆ, ನಮ್ಮವರು ನೃತ್ಯವನ್ನು ಮಾಡ್ತಾರೆ. ಹೀಗೆ ಮಿಶ್ರ ಆಗಿಬಿಟ್ಟಿದ್ರಿಂದ ನಾವು ಅದನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಈಗ ಆಗುದಿಲ್ಲ. ಕರೆಕ್ಟ್ ಸರ್. ಈ ಬಡಗು ತಿಟ್ಟಿನಲ್ಲಿ ಈಗ ತೆಂಗು ತಿಟ್ಟಿನಲ್ಲಿ ನೋಡಿ, ಬಣ್ಣಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಉಂಟು. ಈ ಮುಖವರ್ಣಿಕೆ ಅದಕ್ಕೆಲ್ಲ ಬಹಳ ಅದ್ಭುತ ಪ್ರಾಮುಖ್ಯತೆ ಉಂಟು. ಬಣ್ಣಗಳಿಂದನೇ ಇದು ಇಂಥದ್ದು ವೇಷ ಅಂತ ಗುರುತಿಸುವಷ್ಟು, ಅಂದ್ರೆ ಅಷ್ಟು ಪ್ರಬುದ್ಧತೆ ಇದ್ರೆ ಪ್ರೇಕ್ಷಕನಿಗೆ ಗುರುತಿಸ್ಲಿಕ್ಕೆ ಆಗ್ತದೆ ಇದು ಇಂಥದ್ದೇ ವೇಷ ಅಂತ. ಅಷ್ಟು ಬಣ್ಣಗಳ ಮಹತ್ವ ಉಂಟು. ಈ ಬಡಗು ತಿಟ್ಟಿಗೆ ಆಗುವಾಗ ಆ ಬಣ್ಣಗಳ ಮಹತ್ವ ಕಡಿಮೆ ಆಗಿದೆ ಏನು ಅಂತ ಅನ್ನಿಸ್ತದೆ. ಅದು ನಿಮ್ಮ ಅಭಿಪ್ರಾಯ ಏನು? ಅಲ್ಲೆಲ್ಲ ಪ್ರಾದೇಶಿಕವಾದಂತಹ ಪ್ರಭೇದಗಳವೆಲ್ಲ. ನನ್ನ ದೃಷ್ಟಿಯಿಂದ ಅಲ್ಲಿ ಬಣ್ಣಕ್ಕೆ ವಿಶೇಷವಾದಂತಹ ಮಹತ್ವ ಯಾಕೆ ಬಂತು ಅಂತಂದ್ರೆ, ತೆಂಕಿನಲ್ಲಿ ಕೇರಳ ಕಥಕ್ಕನ್ನು ಸ್ವಲ್ಪ ಅವರು ಅನುಕರಣೆ ಮಾಡಿದ್ರು ಹೇಳೋ ಅನಿಸ್ತದೆ. ಕರೆಕ್ಟ್. ಆ ದೃಷ್ಟಿಯಿಂದಲಾಗಿ ಅಲ್ಲಿ ಈ ಬಣ್ಣದ ವೇಷಕ್ಕೆ, ಮುಖವರ್ಣಿಕೆಗೆ ಅದ್ಭುತವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟು, ನಮ್ಮಲ್ಲಿ ಅಷ್ಟೆಲ್ಲ ಕೊಡ್ಲಿಲ್ಲ. ಇಲ್ಲಿ ಹೆಚ್ಚು ಏನಿದ್ರು ಸೌಮ್ಯವಾದಂತಹ ಪಾತ್ರಗಳಿಗೆ ಒಗ್ಗುವಂತಹ ಮುಖವರ್ಣಿಕೆ, ವೇಷಭೂಷಣಗಳು ಇತ್ಯಾದಿ ಇತ್ಯಾದಿ ಹೀಗೆ ಪ್ರಭೇದಗಳು ಕಾಣ್ತದೆ. ಹೌದು. ಆದ್ರೆ ಕರ್ಕೆಯವರದ್ರಲ್ಲಿ ಈ ಏನು ಬಣ್ಣದ ವೇಷ, ಈ ಏನು ಹೇಳ್ತಾರೆ ರಾಕ್ಷಸ ವೇಷಗಳ ಮುಖವರ್ಣಿಕೆ ಅವರಲ್ಲಿ ಇತ್ತು. ಆದ್ರೂ ಅದಕ್ಕಷ್ಟು ಪ್ರಾಶಸ್ತ್ಯ ನಮ್ಮಲ್ಲಿ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ. ನಿಮ್ಮಲ್ಲಿ ಏನಿದೆ ಅಂತಂದ್ರೆ ತೆಂಕನಲ್ಲಿ ಈ ಬಣ್ಣದ ವೇಷದವನೇ ಮುಖ್ಯ ವೇಷಧಾರಿಯಲ್ಲಿ. ನಮ್ಮಲ್ಲಿ ಹಾಗಲ್ಲ. ಎರಡನೇ ವೇಷಧಾರಿ ಒಬ್ಬ, ಅಂದ್ರೆ ಪ್ರಮುಖ ವೇಷಧಾರಿ ಕರೆಕ್ಟ್, ಗೌರವನ್ ಇರಬಹುದು ಅಥವಾ ಕರ್ಣ ಇರಬಹುದು, ಅಲ್ಲ ಮಾಗಧ ಇರಬಹುದು. ಇಂತಹ ಪಾತ್ರ ಮಾಡುವವರು ಎರಡನೇ ವೇಷಧಾರಿಯಲ್ಲಿ. ಹೀಗಿದೆ. ಈ ಯಕ್ಷಗಾನದಲ್ಲಿ ಪೂರ್ವರಂಗ, ಒಡ್ಡೋಲಗ ಕ್ರಮಗಳು ಇವೆಲ್ಲ ಈಗ ಮಾಯವಾಗುತ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಒಂದು. ಇನ್ನೊಂದು, ಈ ಪೂರ್ವರಂಗ ಮತ್ತೆ ಒಡ್ಡೋಲಗ ಕ್ರಮಗಳನ್ನು ಉಳಿಸಬೇಕಾದ ಅವಶ್ಯಕತೆ
ಉಳಿಸಬೇಕು ಅಂತಾದ್ರೆ ನಾವು ಏನೆಲ್ಲ ಕ್ರಮ ಕೈಗೊಳ್ಬಹುದು? ಪೂರ್ವರಂಗ ತೀರಾ ಅಗತ್ಯವಾದ್ದೇಯ. ಹಾ ಯಾಕೆಂತಂದ್ರೆ ಈ ಪ್ರೇಕ್ಷಕನನ್ನ ಯಕ್ಷಗಾನ ಲೋಕಕ್ಕೆ ಕೊಂಡೊಯ್ತಕ್ಕಂಥದ್ದೇ ಅದು ಯಾವುದು ಪೂರ್ವರಂಗ ಎನ್ನುವಂಥದ್ದು, ಅದರ ಅವಶ್ಯಕತೆ ಇದೆ. ಈಗ ಕಾಲಿಕವಾದಂತಹ ಬದಲಾವಣೆಯೊಂದಿಗೆ ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಪ್ರೇಕ್ಷಕರಿಗೆ ಬರೀ ಕಥೆಯೊಂದು ಸಾಕಾಗ್ತದೆ. ಪರಸ್ಪರ ಒಂದು ಎರಡು ವೇಷ ಇದ್ದುಕೊಂಡು ಝಟಾಪಟ್ಟಿಯಿಂದ ಕೆಲಸ ಮಾಡೋದು ಮಾತ್ರ ಬೇಕಾಗಿದೆ ಪ್ರೇಕ್ಷಕರಿಗೆ. ಆ ಪ್ರೇಕ್ಷಕರಿಗೆ ಅನುಗುಣವಾಗಿ ಈ ಬರ್ತಕ್ಕಂಥ ಹಿಂದೆಲ್ಲ ಇದ್ದಂಥ ಸ್ತ್ರೀ ವೇಷ ಇರಬಹುದು, ಅರ್ಥಾತ್ ನಿತ್ಯ ವೇಷ ಹೇಳೋದಕ್ಕೆ ಗೋಪಾಲ ವೇಷ ಇರ್ಬೋದು, ಅಲ್ಲ ಕೋಡಂಗಿ ಇರ್ಬೋದು, ಇವೆಲ್ಲ ಪೂರ್ವಗ್ರಹಕ್ಕೆ ಸಂಬಂಧಪಟ್ಟಂಥ ಇದು. ಅದನ್ನ ಎಲ್ಲ ಕಳಿಸಿ ಬಿಟ್ಟಿದ್ದಾರೆ. ಅದು ಇರಬೇಕು, ಇದ್ರೆ ಮಾತ್ರ ಅದು ಯಕ್ಷಗಾನ ಅನಿಸ್ತದೆ. ನಾವು ಪರಂಪರೆಯನ್ನು ಇಟ್ಕೊಂಡು ಹೋದಾಗ ಆಗ್ತದೆ. ಈಗ ಈ ಕಾಲಮಿತಿಯ ಯಕ್ಷಗಾನದ ಸಮಯದಲ್ಲಿ ನಾವು ಅದನ್ನು ಇಟ್ಕೊಳ್ಬೇಕು ಅಂತಂದ್ರೆ ಹೇಗೆ ಇಟ್ಕೊಳ್ಬಹುದು? ಎಲ್ಲವನ್ನು ಸಂಕ್ಷಿಪ್ತಗೊಳಿಸ್ತಿದ್ದು ಬರ್ತದೆ ಅಲ್ಲ. ಈಗ ನಾವು ಹೇಗೆ ಬೆಳ್ತಂಕ ಮಾಡ್ತಿದ್ವಿ, ಆವಾಗ ಅನೇಕ ವೇಷಗಳು ಬರ್ತಿದ್ವು. ಈಗ 3 ತಾಸು ಮಾಡುವಾಗ ಹೆಚ್ಚಿಗೆ ವೇಷ ಬರೋದಿಲ್ಲ, ನಾವು 3 ತಾಸಿಗೆ ಮುಗಿಸ್ತೇವೆ. ಹಾಗೆ ಪೂರ್ವರಂಗನೂ ಕೂಡ ಸಂಕ್ಷಿಪ್ತ ಮಾಡ್ಲಿಕ್ಕೆ ಅವಕಾಶ ಉಂಟು, ಮಾಡೋದಿಲ್ಲ ಅಷ್ಟೇ, ಕರೆಕ್ಟ್ ಮಾಡಬೇಕು. ಈಗ ನೋಡಿ ಸರ್, ಇದುವರೆಗೆ ನಾವು ಏನು ಯಕ್ಷಗಾನದಲ್ಲಿ ನಿರ್ದೇಶಕ ಅಂತಂದ್ರೆ ಭಾಗವತ ಅನ್ನುವಂಥದ್ದು ಒಂದು ವಿಚಾರ ಉಂಟು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಕ್ಷಗಾನಕ್ಕೆ ಭಾಗವತ ಅಲ್ಲದೆ ಒಬ್ಬ ಹೊರಗಡೆಯಿಂದ ಅವ ಕಲಾವಿದರಾಗಿ ಆಗಿದ್ರೂ ಆಗಬಹುದು, ಅಥವಾ ಯಕ್ಷಗಾನದ ಬಗ್ಗೆ ಮಾಹಿತಿ ಇದ್ದವನಾಗಿದ್ರೂ ಆಗಬಹುದು, ಒಬ್ಬ ನಿರ್ದೇಶಕ ಎನ್ನುವನು ಬೇಕು ಎನ್ನುವಂತಹ ಕೂಗು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಕ್ಷಗಾನಕ್ಕೆ ಭಾಗವತ ಅಲ್ಲದೆ ಹೊರಗಡೆಯಿಂದ ಒಬ್ಬ ನಿರ್ದೇಶಕ ಬೇಕಾ? ನನ್ನ ದೃಷ್ಟಿಯಿಂದ ಇದು ಒಂದು ಸಮೂಹದ ಕಲೆ ಇದು. ಹಾಗಾದ್ದರಿಂದ ಎಲ್ಲವರೂ ಸೇರಿಕೊಂಡು ಪರಸ್ಪರ ಸಮಾಲೋಚನೆಯನ್ನ ಮಾಡಿ ಒಂದು ಕಥೆಯನ್ನ ಕೊಡ್ತಕ್ಕಂಥ ಪರಿಪಾಠಗಳು ಬಹಳ ಹಿಂದಿಂದೇ ಬಂದಿದೆ. ಅದು ಪ್ರೇಕ್ಷಕರಿಗೆ ಮುಟ್ಟಿದೆ, ಆ ಮೂಲಕ ಉಳಿದುಕೊಂಡು ಬಂದಿದೆ ಕರೆಕ್ಟ್ ಎನ್ನುವಾಗ ಹೊಸದಾದಂಥ ನಿರ್ದೇಶಕಕ್ಕೆ ಬೇಕು ಅಂತ ನನಗೇನು ಅನಿಸೋದಿಲ್ಲ. ಅಂದ್ರೆ ನೀವೀಗ ಅಂದ್ರೆ ಎಲ್ಲ ಒಟ್ಟಾಗಿ ಮಾಡಬೇಕು ಅಂತ ನೀವು ಹೇಳುದು. ಹಾಗಾದ್ರೆ ಭಾಗವತನು ಕೂಡ ನಿರ್ದೇಶಕ ಅಲ್ಲ ಅಂತ ಹೇಳಿದಾಗ ಆಯ್ತು. ಭಾಗವತನು ಪ್ರಥಮ ವೇಷಧಾರಿ ಹೇಳೇ ಮಾಡಿದೆ, ಹಾಗಾಗಿ 2ನೇ ವೇಷ ಆಗೋದು ಉಂಟಲ್ಲ. ಕರೆಕ್ಟ್. 2ನೇ ವೇಷಧಾರಿ ಒಬ್ಬ ಇದ್ದಾನೆ ಅಂತಂದ್ರೆ ಪ್ರಥಮ ವೇಷಧಾರಿ ಯಾರು? ಭಾಗವತ ಅಂತ ಆಗಲಿಲ್ವ? ಕರೆಕ್ಟ್. ಅವನು ಒಂದು ದೃಷ್ಟಿಯಿಂದ ವೇಷಧಾರಿ, ಪೂರ್ಣ. ಯಾಕೆಂತಂದ್ರೆ ಅವನ ನಿರ್ದೇಶನಕ್ಕೆ ಒಳಪಟ್ಟೆ ಎಲ್ಲ ವ್ಯವಹಾರ ನಡೆಯುವುದಿಲ್ಲ. ಹಾಗಾದ್ದರಿಂದ ಅವನನ್ನು ನಾವು ಪ್ರಥಮ ವೇಷಧಾರಿಯಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅನಿಸ್ತದೆ. ಈಗ ನೋಡಿ ಸರ್, ಈಗ ಒಂದು 20-30 ವರ್ಷಗಳ ಹಿಂದಿನ ಒಂದು ಯಕ್ಷಗಾನಕ್ಕೂ ಈಗ ನಡೀತಾ ಇರುವ ಯಕ್ಷಗಾನಕ್ಕೂ ಇರುವಂತಹ ಬದಲಾವಣೆಗಳು, ಇರುವಂತಹ ಏನು ಕಣ್ಣಿಗೆ ನೇರ ರಾಚಬಹುದಾದಂತಹ ಒಂದು ಏನು ವ್ಯತ್ಯಾಸಗಳು, ಅದು ಬಣ್ಣಗಾರಿಕೆಯಲ್ಲಿರ್ಬೋದು, ಅಥವಾ ವೇಷಭೂಷಣದಲ್ಲಿರ್ಬೋದು, ನಾಟ್ಯದಲ್ಲಿರ್ಬೋದು, ಕಥಾಪ್ರಸ್ತುತಿಯಲ್ಲಿರ್ಬೋದು, ನೀವು ಯಾವ ರೀತಿ ಗುರುತಿಸ್ತೀರಿ? ಯಾವ ರೀತಿಯ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ ಈ ಒಂದು 20-30 ವರ್ಷಗಳಲ್ಲಿ? ಬದಲಾವಣೆ ಅಂತಂದ್ರೆ 20-25 ವರ್ಷಗಳ ಹಿಂದೆ ನೃತ್ಯದ ವಿಧಾನಗಳು ಇಷ್ಟೆಲ್ಲ ಇರಲಿಲ್ಲ. ಮತ್ತೆ ಅಭಿನಯವೂ ಅಷ್ಟೇ ಒಂದು ಪ್ರಮಾಣದಲ್ಲಿ ಇತ್ತು. ವೇಷಭೂಷಣಗಳು ಈ ಸ್ವರೂಪದಲ್ಲೂ ಇರಲಿಲ್ಲ, ಸ್ವಲ್ಪ ಎಲ್ಲವೂ ಚಿಕ್ಕ ಚಿಕ್ಕದಾಗಿತ್ತು. 25-30 ವರ್ಷ ಅದಕ್ಕಿಂತ ಹಿಂದೆ ನಾವು ಹೋಗ್ಬೇಕಾಗ್ತದೆ. 40-45 ವರ್ಷಗಳ ಹಿಂದೆ ಎಲ್ಲ ವೇಷಭೂಷಣಗಳು ಸ್ವಲ್ಪ ಚಿಕ್ಕದಾಗಿತ್ತು. ಕರೆಕ್ಟ್. ಈಗ ಅದನ್ನೆಲ್ಲ ಎಷ್ಟು ಗಾತ್ರಕ್ಕೆ ಬೇಕೋ ಆಯಾ ಆಕಾರಬದ್ಧವಾಗಿ ತಯಾರು ಮಾಡಿದ್ದಾರೆ. ಅದು ಅಂದ್ರೆ ಒಳ್ಳೆಯದೇ. ಕರೆಕ್ಟ್. ಆಮೇಲೆ ಈ ನೃತ್ಯಾದಿಗಳು ಉಂಟಲ್ಲ, ಇದು ಈಗ ಅತಿಯಾಗಿದೆ, ಅದು ಆಗಬಾರ್ದು, ಒಂದು ಮಿತಿಯಲ್ಲಿ ಒಳಪಡಬೇಕು. ಅಭಿನಯವೂ ಕೂಡ 50 ಸಾರಿ ಹೇಳೋದು ಭಾಗವತ, ಇವರು ಅಭಿನಯನ ಮಾಡಿದ್ದೇ ಮಾಡೋದು, ಇದು ಕೂಡುದು, ಒಂದು ಮಿತಿಯಲ್ಲಿ ಇರಬೇಕು. ಅತಿಯಾದಂತಹ ಅಮೃತವೂ ವಿಷಯವೇ, ಹಾಗಾಗಿ ಅತಿಯಾದಂಥದ್ದು ಬೇಡ. ಆಮೇಲೆ ಈ ಮಾತುಗಾರಿಕೆಯಲ್ಲೂ ಅಷ್ಟೇ ವಾದ ಮಾಡ್ತಕ್ಕಂಥ ಸಂದರ್ಭವನ್ನು ನಿರ್ಮಾಣ ಮಾಡ್ತಾರೆ. ಪ್ರತಿ ಪದ್ಯಕ್ಕೆ ಪ್ರತಿ ಸೀತಾರಾಮ ಇರಬಹುದು ಅಥವಾ ರಾವಣ ಕಾರ್ತಿವೀರ್ಯ ಇರಬಹುದು, ವಾದ ಕೂಡುದು. ಯಾಕೆಂತಂದ್ರೆ ಯಕ್ಷಗಾನ ಅಂತಂದ್ರೆ ವಾದ ವೇದಿಕೆ ಅಲ್ಲ, ಕಥನ ಭೂಮಿ. ಇದು ಒಂದು ಪೌರಾಣಿಕವಾದಂಥ ಕಥೆಯನ್ನ ಕೊಡ್ತಕ್ಕಂಥ ಒಂದು ರಂಗಭೂಮಿ. ಹಾಗಾದ್ರಿಂದ ವಾದ ಕೂಡುದು, ಸಂವಾದ ಇರಬೇಕು. ಪರ್ಫೆಕ್ಟ್. ಈಗ ನೋಡಿ ಸರ್, ಯಕ್ಷಗಾನ ರಂಗಭೂಮಿ
ಈ ಆಧುನಿಕತೆಯ ಹಲವಾರು ಏನು ಟಿ ವಿ ಇರ್ಬೋದು ಅಥವಾ ಈಗ ಇಂಟರ್ನೆಟ್, ವಾಟ್ಸಪ್ಪು, ಫೇಸ್ಬುಕ್ಕು ಅಂಥ ಎಲ್ಲ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ಈಗಲೂ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಗಟ್ಟಿಯಾಗಿ. ಇನ್ನು ಮುಂದಕ್ಕೆ ಇದೇ ರೀತಿ ಬೆಳಿಬೇಕು ಯಕ್ಷಗಾನ ಅಂತಾದರೆ ಏನಾದರೂ ಮಾರ್ಪಾಟುಗಳನ್ನು ಮಾಡಬೇಕಾದಂತಹ ಒಂದು ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಇಲ್ಲ. ಯಾಕೆಂತಂದ್ರೆ 20-30 ವರ್ಷಗಳ ಈಚೆ ಏನು ಮಾರ್ಪಾಟ ಆಗಬೇಕೋ ಅದು ಆಗಿದೆ. ಪ್ರತಿಯೊಂದು ಸಂಬದ್ಧವಾದ ರೀತಿಯಲ್ಲಿ ಮಾರ್ಪಾಟ ಆಗಿದೆ. ಉದಾಹರಣೆಗೆ ಒಬ್ಬ ಸಾಹಿತ್ಯದಲ್ಲಿ ಸಾಕಷ್ಟು ಪರಿಣತ ಇವತ್ತಿನ ಮಾತುಗಾರಿಕೆಯನ್ನು ಒಪ್ಪುವ ಹಾಗಾಗಿದೆ. ನೃತ್ಯದಲ್ಲಿ ಪರಿಣತನಾದವ ನೃತ್ಯವನ್ನು ಒಪ್ಪುವ ಹಾಗಾಗಿದೆ. ಹಾಗೆ ಅಭಿನಯದ ವಿಷಯದಲ್ಲಿ ಪಾಂಡಿತ್ಯ ಉಳ್ಳವ ಅದನ್ನು ಒಪ್ಪುವ ಹಾಗಾಗಿದೆ. ಭಾಗವತಿಕ ಸಂಗೀತದಲ್ಲಿ ರಾಗ ಇತ್ಯಾದಿ ಬಲ್ಲಾದವ ಅದನ್ನು ಒಪ್ಪುವ ಹಾಗೆ. ಹೀಗೆ ಎಲ್ಲಾ ವಿದ್ವಾಂಸರು ಒಪ್ಪುವ ಕ್ರಮದಲ್ಲಿ ಇವತ್ತು ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಪ್ರೌಢವಾಗಿದೆ ಅಂತ ಹೇಳ್ತೀರಿ. ಹೌದು, ವೇಷಭೂಷಣದಲ್ಲಿ ಇರಬಹುದು, ರಂಗಸಜ್ಜಿಕೆಯಲ್ಲಿ ಇರಬಹುದು, ಅಪಕ್ವಾದ್ಯಗಳಲ್ಲಿ ಇರಬಹುದು, ಹೀಗೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇದು ಇವತ್ತು ಆವರಣ ನಿರ್ಮಾಣವಾಗಿದೆ. ಆದ್ದರಿಂದ ಇದನ್ನ ಹೀಗೆ ಇಟ್ಟುಕೊಂಡು ಹೋದ್ರೆ ಬಹುಕಾಲ ಬದುಕುತ್ತದೆ, ಅದಕ್ಕೆ ಸಾವೇ ಇಲ್ಲ. ಎಂತೆಂಥ ಸ್ಥಿತಿಯಲ್ಲೋ ಬದುಕು ಬಂದಿದೆ. ಈ ಸ್ಥಿತಿಯಲ್ಲಿ ಇರುವಾಗ ಇದು ಬದುಕುವುದಿಲ್ಲ ಅನ್ನೋ ಅರ್ಥ ಎಂತದ್ದು, ಬದುಕೇ ತೀರ್ತದೆ. ಸರ್, ನೀವು ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಿಳಿದುಕೊಂಡಿದ್ದೀರಿ? ಅಂದ್ರೆ ಕೇವಲ ನಾಟ್ಯ, ವೇಷ ಮಾತ್ರವಾ ಅಥವಾ ಬೇರೆ ಏನಾದ್ರೂ ನಿಮ್ಗೆ ಯಕ್ಷಗಾನದ ಬಗ್ಗೆ? ಒಂದು ಕಾಲದಲ್ಲಿ ನನಗೆ ಈ ಭಾಗವತಿಗೆ ಗೀಳಿತ್ತು, ಮಾಡ್ತಿದ್ದೆ ನಾನು ತಾಳಮದ್ದಲೆಯಲ್ಲಿ, ರಂಗಸ್ಥಳದಲ್ಲೆಲ್ಲ ಮಾಡ್ತಿದ್ದೆ ಬಹಳ ಕಾಲ, ಸಾಮಾನ್ಯ 50 ವರ್ಷಗಳಿಂದ ಕಥೆ ಇದು. ಆ ನಂತರ ಅದೆಲ್ಲ ಬಿಟ್ಟು. ಹೌದು, ಭಾಗವತಿಗೆ ಯಾರ ಹತ್ರ ನೀವು ಕಲ್ತದ್ದು? ಸೀತಾರಾಮ್ ಭಾಗವತ್ ಅವ್ರ ಹತ್ರ ಅವರು ಹೇಳ್ಕೊಡ್ತಿದ್ರು, ಅವ್ರು ಎಲ್ಲದೂ ಹೇಳ್ಕೊಡ್ತಿದ್ರು ಅವರು. ಚಂಡೆ, ಮದ್ಲೆ, ಕುಣಿತ, ಹಾಗೆ ಇದು ಕೂಡ ಎಲ್ಲ ಹೇಳ್ಕೊಡ್ತಿದ್ರು, ತಾಳವನ್ನು ಕೂಡ, ಭಾಗವತಿಯನ್ನು ಕೂಡ. ಆದ್ರೆ ಅದನ್ನ ನಾನು ಮುಂದುವರಿಸಲಿಲ್ಲ. ಬಾಕಿದ ಯಾವುದು ನಾನು ಅಭ್ಯಾಸ ಮಾಡಲಿಲ್ಲ, ಕೇವಲ ವೇಷ ಮಾತ್ರ. ಆ ಕಾಲದಲ್ಲಿ ನಾನು ಸಾಮಾನ್ಯ ಒಂದು 10 ವರ್ಷ ಸ್ತ್ರೀ ವೇಷವನ್ನು ಮಾಡಿದ್ದೇನೆ ಪ್ರಾಥಮಿಕವಾಗಿ. ತಾರೆ ಮಾಡಿದೆ ಅನ್ನಲ್ಲ, ಅಲ್ಲಿಂದ 10 ವರ್ಷವೂ ನಾನು ಸ್ತ್ರೀ ವೇಷ ಮಾಡಿದ್ದೇನೆ. ಮಧ್ಯ ಮಧ್ಯ ಸಣ್ಣ ಸಾತ್ವಿಕವಾದಂತಹ ಪಾತ್ರಗಳು, ಕೃಷ್ಣ ಇತ್ಯಾದಿ ಇತ್ಯಾದಿ ಮಾಡ್ತಾ ಬಂದೆ. ಆ ನಂತರ ಎಲ್ಲಿ ಮುಖ್ಯವಾದಂತಹ ವೇಷಕ್ಕೆ ನಾನು ಪದಾರ್ಪಣೆ ಮಾಡಿದ್ದೆವು, ಆಮೇಲೆ ಅದನ್ನೆಲ್ಲ ಬಿಟ್ಟು. ಈಗ ನೋಡಿ, ಯಕ್ಷಗಾನ ಅನ್ನುವಂಥದ್ದು ಬಹಳ ವೈವಿಧ್ಯಮಯವಾದಂತಹ ಒಂದು ಕಲೆ. ಅಂದ್ರೆ ಇದರಲ್ಲಿ ಮಾತುಗಾರಿಕೆ ಇದೆ, ಹಾಡು ಇದೆ, ನಾಟ್ಯ ಇದೆ, ವೇಷಭೂಷಣ ಇದೆ, ಅಭಿನಯ ಇದೆ, ಎಲ್ಲವೂ ಇದೆ. ಇಷ್ಟೆಲ್ಲ ವೈವಿಧ್ಯತೆಯನ್ನು ಒಳಗೊಂಡಂತಹ ಈ ಕಲೆಯಲ್ಲಿ ಮತ್ತಷ್ಟು ವೈವಿಧ್ಯತೆಯನ್ನು ಬಯಸುವ ಪ್ರೇಕ್ಷಕ ಮತ್ತೆ ಮತ್ತಷ್ಟು ವೈವಿಧ್ಯತೆಯನ್ನು ಕೊಡುವ ಕಲಾವಿದ, ಇದು ಎಷ್ಟು ಸರಿ? ಅಗತ್ಯ ಇಲ್ಲ. ಯಾವಾಗಲೂ ಪ್ರೇಕ್ಷಕನ ಮಟ್ಟಕ್ಕೆ ನಾವು ಇಳಿಲೇ ಕೂಡುದು, ನಮ್ಮ ಮಟ್ಟಕ್ಕೆ ಪ್ರೇಕ್ಷಕರನ್ನ ತರಬೇಕು. ಇದು ನಿಜವಾದಂತ ಸತ್ವಗೊಂಡಂತ ಒಬ್ಬ ಕಲಾವಿದನ ಕರ್ತವ್ಯ. ಆದ್ರೆ ಹೆಚ್ಚಿನವರು ಒಪ್ಪಿಕೊಳ್ಳುವುದಿಲ್ಲ ನೋಡಿ. ಕಲಾವಿದರು ಏನು ಹೇಳ್ತಾರೆ ಅಂತಂದ್ರೆ, ಪ್ರೇಕ್ಷಕರಿಗೆ ಅಭಿರುಚಿ ಕೀಳು ಮಟ್ಟದಲ್ಲಿದೆ, ಅವರು ಬಯಸಿದ್ದನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಈಗ ಏನು ಮಾಡುದು? ಅವರವರ ಅಭಿರುಚಿಗೆ ತಕ್ಕದಾಗಿ ಕೊಡ್ತೇನೆ ಅಂತಂದ್ರೆ ಮುದುಕನೂ ಕುದುರೆಯೂ ಆಗಿ ಹೋಗ್ತದೆ. ನಮ್ಮ ಅಸ್ತಿತ್ವವನ್ನ, ನಮ್ಮ ಪರಂಪರೆಯನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿಬಿಡ್ತದೆ. ಆದ್ದರಿಂದ ಪ್ರೇಕ್ಷಕನ ಮಟ್ಟಕ್ಕೆ ನಾವು ಇಳಿ ಕೂಡುದು, ಅವನನ್ನು ನಮ್ಮ ಮಟ್ಟಕ್ಕೆ ತರಬೇಕು ನಾವು ಎಳೆದು. ಆ ರೀತಿಯಾದಂತ ಆಕರ್ಷಣೆಯನ್ನು ಉಂಟು ಮಾಡಬೇಕು. ಅಂದ್ರೆ ಆ ಯೋಗ್ಯತೆ ಕಲಾವಿದರಲ್ಲಿ ಬೇಕು, ಕಲಾವಿದಿರಬೇಕು, ಅವನಿಗೆ ಮಾತ್ರ ಯೋಗ್ಯವಾದಂತ ಕಲಾವಿದ. ನೋಡಿ ಸರ್, ಪುರಾಣ ಕಥೆಗಳಿಗೆ ಮತ್ತೆ ಈ ಯಕ್ಷಗಾನದ ಪ್ರಸಂಗ ಕಥೆಗಳಿಗೆ ಕೆಲವೊಂದು ಕಡೆ ಭಿನ್ನತೆ ಉಂಟು. ಅಂದ್ರೆ ಈ ಪ್ರಹ್ಲಾದ ಚರಿತ್ರೆ ಅನ್ನುವಂತಹ ಒಂದು ಪ್ರಸಂಗವನ್ನು ಆಯ್ದುಕೊಂಡಾಗ ಅಲ್ಲಿ ಏನು ಹರಿಹರರಲ್ಲಿ ಇರುವಂತಹ ಭೇದವನ್ನು ಕಲ್ಪಿಸುವಂತಹ ಒಂದು ಇದುಂಟು. ಈಗ ನಾನು ಒಪ್ಪಿಕೊಳ್ತೇನೆ, ಯಕ್ಷಗಾನ ಎನ್ನುವಂಥದ್ದು ಭಕ್ತಿ ಪಂಥದ ಒಂದು ಪ್ರಭಾವ ಆಗಿದೆ, ಅದಕ್ಕೆ ಎಲ್ಲ ಸರಿ. ಆಗಿದ್ರೂ ಕೂಡ ಸಾಮಾಜಿಕವಾದಂತಹ ಒಂದು ಬಾಧ್ಯತೆಯನ್ನು ಒಳಗೊಂಡಂತಹ ಒಂದು ರಂಗಭೂಮಿ ಇದು. ಸಮಾಜಕ್ಕೆ ತಪ್ಪು ಸಂದೇಶ ಕೊಡಕೂಡದು. ಅದು ಅಲ್ಲದೆ ಈ ಜಾತಿಯ ವಿಚಾರದಲ್ಲಿ ಅಂತೂ ವೈಮನಸ್ಸು ಬರದ ಹಾಗೆ ನಾವು ಬಹಳ ಒಂದು ಕಟ್ಟುನಿಟ್ಟಾಗಿ ಜಾಗೃತರಾಗಿರ್ಬೇಕು. ಇಂಥ ಒಂದು ಸಮಯದಲ್ಲಿ ಒಂದು ಧರ್ಮದ ಒಳಗಡೆಯೇ ಮತ್ತೆ ಪುನಃ ಹರಿಹರ ಆ ಭಕ್ತ ಸಮುದಾಯದ ಮಧ್ಯೆ ಒಂದು ಏನು ಒಂದು ರೀತಿಯ ವಿರೋಧಾಭಾಸ ಉಂಟು ಮಾಡುವ ಹಾಗೆ ಪ್ರಸಂಗಗಳಿದ್ದಾಗ ಅದನ್ನು ಪ್ರಸ್ತುತಪಡಿಸುವ ರೀತಿ ಹೇಗೆ? ನಾವು ಪ್ರಸಂಗವನ್ನೇ ಆಧಾರವಾಗಿ ಇಟ್ಟುಕೊಂಡಿದ್ದೇವೆ. ಕರೆಕ್ಟ್. ಹಾಗಾದ್ರಿಂದ ಪ್ರಸಂಗದಲ್ಲಿ ಏನು ಬಂತೋ ಅದನ್ನೇ ನಾವು ನಮ್ಮ ವೇಷದ ಮೂಲಕ ಪ್ರೇಕ್ಷಕರಿಗೆ ಕೊಡಬೇಕಾಗ್ತದೆ. ಕರೆಕ್ಟ್. ಅಲ್ಲಿ ಹರಿಹರಲ್ಲಿ ಭೇದ ತೋರಿಸ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಬಹುದು, ಕೆಲವೊಮ್ಮೆ ಹರಿಹರೆಲ್ಲ ಒಂದೇ ಹೇಳ್ತಕ್ಕಂಥ ಸಂದರ್ಭ ನಿರ್ಮಾಣವಾಗಬಹುದು. ಕರೆಕ್ಟ್. ಹೀಗಿರುವುದರಿಂದ ನಾವು ಈ ಪ್ರಸಂಗವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ.
ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತದೆ ಎನ್ನುವ ಕಾರಣಕ್ಕಾಗಿ ಈ ನಮ್ಮ ಪ್ರಸಂಗದ ಯಾವತ್ತೂ ಚೌಕಟ್ಟಿನ ಬಿಟ್ಟಲಿಕ್ಕೆ ಹೋಗ್ಲಿಕ್ಕೆ ಬರೋದೇ ಇಲ್ಲ. ನೋಡಿ ಸರ್, ಈ ಖಳಪಾತ್ರಗಳನ್ನು ಅಂದ್ರೆ ಈ ದುರ್ಯೋಧನ ಇರ್ಬೋದು ಅಥವಾ ಈ ಕರ್ಣ ಇರ್ಬೋದು, ಯಾವುದೇ ಇರ್ಬೋದು, ಇದನ್ನೆಲ್ಲ ಈ ನಾಯಕ ಪಾತ್ರಗಳಿಗಿಂತಲೂ ಹೆಚ್ಚು ವಿಜೃಂಭಣೆ ಆಗುವಂತೆ ಅಂದ್ರೆ ಉದಾತ್ತೀಕರಿಸುವ ಒಂದು ಇದು ಏನಿದೆ, ಪ್ರಕ್ರಿಯೆ ಏನಿದೆ, ಅದು ಎಷ್ಟು ಸರಿ? ನಮ್ಮಲ್ಲಿ ಈ ಖಳಪಾತ್ರವನ್ನ ವಿಜೃಂಭಿಸ್ತಕ್ಕಂಥದ್ದೇನು ನಡೀಲಿಲ್ಲ. ಹೆಚ್ಚು ತೆಂಕಿನಲ್ಲಿ ನಡೆದಿದೆ. ಇಲ್ಲಿ ಹೆಚ್ಚು ಸಾತ್ವಿಕವಾದಂತಹ ಪಾತ್ರಕ್ಕೆ ಅಂದ್ರೆ ಈ ಕರ್ಣ ಇರಬಹುದು, ಅಲ್ಲ ಕೌರವ ಇರಬಹುದು, ಧರ್ಮರಾಯನೋ ಅರ್ಜುನೋ ಕೃಷ್ಣ, ಇಂತಹ ಪಾತ್ರಗಳಿಗೆ ಹೆಚ್ಚಿಲ್ಲಿ ಮಹತ್ವ, ಹೆಚ್ಚಿಲ್ಲಿ ಅಭಿನಯವನ್ನು ಕೂಡ ಅದು ಕೊಟ್ಟಿದ್ದಾರೆ. ಖಳಪಾತ್ರಕ್ಕೆ ಅಂತಹ ಮಹತ್ವ ನಮ್ಮಲ್ಲಿ ಕೊಡಲಿಲ್ಲ. ಇನ್ನು ತೆಂಕಿನ ಬಗ್ಗೆ ನಾನೇನು ಹೇಳಲಾರೆ ಆ ವಿಷಯದಲ್ಲಿ. ನೋಡಿ ಸರ್, ಈಗ ಪ್ರಸಂಗದಲ್ಲಿ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳು ಅಂತ ಇರ್ತದೆ. ಈಗ ಉದಾಹರಣೆಗೆ ಸುಧನ್ವ ಅರ್ಜುನ ಪ್ರಸಂಗ ತೆಗೆದುಕೊಳ್ಳಿ. ಅದರಲ್ಲಿ ಏನು ಅಂತಂದ್ರೆ, ಈ ಸುಧನ್ವ ಪ್ರಭಾವತಿಯ ಒಂದು ಸನ್ನಿವೇಶದಲ್ಲಿ ಸತಿಗೆ ಷೋಡಶದ ಋತು ಸಮಯ ಎನ್ನುವಂತಹ ಒಂದು ಪದ್ಯವನ್ನು ನಾನೇ ನೋಡಿದ್ದೇನೆ ಕೆಲವು ಕಡೆ. ಅದನ್ನು ಬಹಳ ಒಂದು ನೋಡ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಚಿತ್ರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದವ, ಅರ್ಧದಿಂದ ಎದ್ದು ಹೋದವ. ಇಂಥದ್ದನ್ನು ಒಂದು ಆ ಪದ್ಯವನ್ನು ಬಿಟ್ಟೇ ಬಿಡುದಪ್ಪ, ಅದು ಅಷ್ಟು ಅಸಹ್ಯ ಆಗ್ತದೆ ಅಂತಂದ್ರೆ ಅದನ್ನು ಮಾಡುದು ಯಾಕೆ? ಇಂಥ ಒಂದು ಪದ್ಯಗಳನ್ನು ಇಂಥವುಗಳನ್ನು ಬಿಟ್ಟು ನಾವು ಮುಂದೆ ಹೋದ್ವಿ ಅಂತಾದ್ರೆ ಅದು ಪ್ರಸಂಗ ಕರ್ತನಿಗೆ ಅಥವಾ ಯಕ್ಷಗಾನ ರಂಗಭೂಮಿಗೆ ಮಾಡುವ ಅನ್ಯಾಯ ಅಂತ ಆದೀತಾ ಹೇಗೆ? ಈಗ ಒಂದು ಸಂಪ್ರದಾಯ ಹೇಳಿ ಬಂದ್ಬಿಟ್ಟಿದೆ. ಪ್ರಭಾವತಿ ಇಷ್ಟು ಪದ್ಯ ಹೇಳಬೇಕು, ಇಷ್ಟು ಹೊತ್ತು ಹೇಳಬೇಕು ಹೇಳಿ. ಆದರೆ ನಾವು ಸ್ವಲ್ಪ ವಿವೇಚನೆ ಮಾಡಿದರೆ ಅದನ್ನ ಇಟ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ. ಹಾಗಾದ್ರೆ ಹೇಗೆ ಇಟ್ಕೊಂಡು ಹೋಗ್ಬೇಕು? ಅದನ್ನ ತುಂಡು ಮಾಡಬೇಕು, ಅದರ ಹೃಸ್ವಗೊಳಿಸ್ಬೇಕು. ಕರೆಕ್ಟ್. ಈಗ ಒಂದು ಅರ್ಧ ಗಂಟೆ ಹೇಳೋದನ್ನ ಅದು 10 ನಿಮಿಷದಲ್ಲಿ ಕೊಡಬೇಕು. ಪರಿಸ್ಥಿತಿ, ಸಂಪ್ರದಾಯ ಇತ್ಯಾದಿ ಇಟ್ಕೊಂಡು ಹೋದಾಗೂ ಆಯ್ತು, ಪ್ರೇಕ್ಷಕರಿಗೆ ಬೇಜಾರು ಬಾರದ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟ ಹಾಗಾಯ್ತಲ್ಲ. ಕರೆಕ್ಟ್. ಅಂದ್ರೆ ಕಲಾವಿದನದ್ದೇ ಅದು ಜವಾಬ್ದಾರಿ ಅಂತ ನೀವು ಹೇಳೋದು. ಈ ಪುರಾಣೇತರ ಪ್ರಸಂಗಗಳು ಅಂದ್ರೆ ಕಾಲ್ಪನಿಕ, ಸಾಮಾಜಿಕ, ಐತಿಹಾಸಿಕ ಈ ಪ್ರಸಂಗಗಳು ಯಕ್ಷಗಾನ ರಂಗಭೂಮಿಗೆ ಎಷ್ಟು ಸೂಕ್ತ ಮತ್ತೆ ಎಷ್ಟು ಯೋಗ್ಯ? ನನ್ನ ಎಣಿಕೆ ಪ್ರಕಾರವಾಗಿ ಈ ಹೊಸ ಪ್ರಸಂಗಗಳು ನಮ್ಮ ಯಕ್ಷಗಾನಕ್ಕೆ ಹೊಂದಿಕೆ ಆಗುವುದೇ ಇಲ್ಲ. ಯಾಕೆ ಹೊಂದಿಕೆ ಆಗುವುದಿಲ್ಲ? ಪುರಾಣ ಪ್ರಸಂಗಗಳನ್ನು ತಗೊಂಡು ಬನ್ನಿ ನೀವು, ಅದು ಎಷ್ಟೋ ಕಾಲದಿಂದ ಬೆಳೆದು ಬಂದಿದೆ, ಇವತ್ತಿಗೂ ಇದೆ. ಗದಾಯುದ್ಧ ಇರಬಹುದು, ನೀವು ಕೃಷ್ಣಾರ್ಜುನ ಇರಬಹುದು, ಯಾವುದು ಪುರಾಣ ಪ್ರಸಂಗ ಇವತ್ತಿವರೆಗೂ ಅದು ಜೀವಂತ ಇದೆ. ಕರೆಕ್ಟ್. ಅದೇ ಈ ಹೊಸ ಪ್ರಸಂಗಗಳು ಹಾಗಿಲ್ಲ. ಈ ವರ್ಷ ಬಂತೋ ಇಲ್ಲ, ಮುಂದಿನ ವರ್ಷ ಮತ್ತು ಆ ಪ್ರಸಂಗ ಇರೋದಿಲ್ಲ, ಬೇರೆ ಬಂದ್ಬಿಡ್ತದೆ. ಹೀಗೆ ಹೊಸ ಹೊಸತು. ಹಾಗಾದ್ರೆ ಎಷ್ಟು ಹೊಸ್ತು ಕೊಡ್ಲಿಕ್ಕೆ ಸಾಧ್ಯ, ಎಷ್ಟು ಕಾಲ ಕೊಡ್ಲಿಕ್ಕೆ ಸಾಧ್ಯ? ಹಾಗಾದ್ರಿಂದ ಅಂತಹ ಹೊಸ ಪ್ರಸಂಗಗಳು ಬರೋ ಬದಲಾಗಿ ಪೌರಾಣಿಕ ಪ್ರಸಂಗವೇ ಇದ್ರೆ ನಾವು ಪರಂಪರೆಯನ್ನು ಉಳಿಸ್ಕೊಂಡು ಹೋದಾಗೂ ಆಗ್ತದೆ, ಮತ್ತು ಆ ಆವರಣವನ್ನು ಇಟ್ಕೊಂಡು ಹೋದಕ್ಕೂ ಸಾಧ್ಯವಾಗ್ತದೆ. ಆದ್ರಿಂದ ಈ ಹೊಸ ಪ್ರಸಂಗಗಳಿಗೆ ಆ ವಿಷಯ ಯಾವಾಗಲೂ ಕಡಿಮೆ. ಕಾರಣ ಹಳೆ ಪ್ರಸಂಗಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ನನ್ನಂತೂ ಹಳೆ ಪ್ರಸಂಗಕ್ಕೆ ನಾ ಮಹತ್ವ ಕೊಡುವ. ಸಂಗೀತದ ಆಲಾಪನೆ, ಉದ್ದ ಪದ, ಉದ್ದ ಆಲಾಪನೆ, ಇದು ಯಕ್ಷಗಾನಕ್ಕೆ ಅದು ತಾಳಮದ್ಲೆಗಾಗಿರ್ಬೋದು ಅಥವಾ ಬಯಲಾಟಕ್ಕಾಗಿರ್ಬೋದು, ಇದು ಎಷ್ಟು ಸಮಂಜಸ? ಅದು ತೀರಾ ದೀರ್ಘ ಮಾಡಬೇಕಾದ ಅವಶ್ಯಕತೆ ಅಂತದೂ ಇಲ್ಲ. ಒಂದು ಕಾಲದಲ್ಲೇ ಜನ್ನವ್ರ ಕಟ್ಟೆಯವರು ಇರಬಹುದು, ಆಮೇಲೆ ಶೇಷಿರ್ ಕಿಣಿಯವರು ಇರಬಹುದು, ನಮ್ಮಲ್ಲಿದೆ ನಾನು ಕಲ್ತಂತಹ ಗುರು ಸೀತಾರಾಮ್ ಭಾಗವತರು ಇರಬಹುದು. ಅವರ ಹಾಡುಗಾರಿಕೆಯಲ್ಲಿ ಏನಿತ್ತು ಅಂತಂದ್ರೆ ಒಂದು ಪದ್ಯವನ್ನ ಒಂದು 2-3 ಸರ್ತಿ ಹೇಳಿದ್ರು. ಕರೆಕ್ಟ್. ಆಮೇಲೆ ಈ ಹೇಳ್ತಕ್ಕಂಥದ್ದು ಯಾವುದೂ ಅವರಲ್ಲಿ ಇರಲಿಲ್ಲ. ಪದ್ಯದಲ್ಲಿ ಎಷ್ಟು ಹೊತ್ತು ಬಳಸಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಮಾತ್ರ ರಾಗವನ್ನು ಬಳಸ್ತಿದ್ರು ಅವರು, ಅದಕ್ಕೂ ಹೆಚ್ಚು ಹೋಗ್ತಿರ್ಲಿಲ್ಲ. ಈಗಿನವರು ಈ ಹೇಳಿ ಅರ್ಧ ಗಂಟೆ ಹೇಳಿದ್ದಾರೆ. ಹೌದು. ಎಲ್ಲ ನಮ್ಮ ಯಕ್ಷಗಾನಕ್ಕೆ ಹೊಂದತಕ್ಕಂಥದ್ದಲ್ಲ, ಇದೆಲ್ಲ ಬೇಡ ಅನಿಸ್ತದೆ ನನಗೆ. ಈಗ ನೋಡಿ, ಯುವ ಪೀಳಿಗೆ ಅದು ಕಲಾವಿದರಲ್ಲಿ ಇರ್ಬೋದು ಅಥವಾ ಪ್ರೇಕ್ಷಕ ವರ್ಗದಲ್ಲಿ ಇರ್ಬೋದು, ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಗಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕೂಡ ಬರ್ತಾ ಇದ್ದಾರೆ, ಆಮೇಲೆ ಪ್ರೇಕ್ಷಕ ವರ್ಗವೂ ನಿರ್ಮಾಣ ಆಗಿದೆ. ಆದರೆ ಅವರ ಒಂದು ಮನೋಧರ್ಮ ಏನಿದೆ ಅದು ಸ್ವಲ್ಪ ಬೇರೆಯದೇ ಆದಂತಹ ಒಂದು ರೀತಿಯಲ್ಲಿ ನಮಗೆ ಕಂಡು ಬರ್ತದೆ. ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಅದೇ ಬೇರೆ ಈಗ ಬಂದಿದ್ರಿಂದವ ಆ ಪ್ರೇಕ್ಷಕ ವರ್ಗ ಬೇರೆ ಬೇರೆ ಬರೆದು ಬಯಸ್ತಾ ಇರ್ತಾರೆ. ಅದಕ್ಕೆ ಹಿಂದೆ ಹೇಳಿದಾಗೆ ನಾನು
ಅವ್ರ ಮಟ್ಟವನ್ನು ನಾವು ತಲುಪೋದಲ್ಲ, ನಮ್ಮ ಮಟ್ಟಕ್ಕೆ ಅವ್ರನ್ನ ತರಬೇಕು. ಅವ್ರು ಯಾವತ್ತೂ ಗೀಳಿಗೆ ನಾವು ಒಳಗಾದ್ರೆ ಅದರಿಂದ ನಮ್ಮ ಯಕ್ಷಗಾನಕ್ಕೆ ಕುತ್ತೇ ಹೊರತುವ ಸುಖ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಿತ ಆಗಲಿಕ್ಕೆ ಸಾಧ್ಯವಿಲ್ಲ. ಅವ್ರನ್ನೇ ನಮ್ಮ ಮಟ್ಟ ತರಬೇಕು ಅನ್ನೋದೇ ವಾದ. ಈಗ ನೋಡಿ, ಯಕ್ಷಗಾನ ಬಯಲಾಟಗಳಲ್ಲಿ ಈಗ ನನಗೆ ಈ ಕಡೆ ಹೆಚ್ಚು ಪರಿಚಯ ಇಲ್ಲ, ಆದರೆ ನಮ್ಮ ತೆಂಕಿನಲ್ಲಿ ನಾನು ಗಮನಿಸಿದ ಹಾಗೆ ಈ ಏನು ಆಡಂಬರ, ಅತಿಯಾದ ಆಡಂಬರ, ಏನು ಸುಡುಮದ್ದಾಗಿರ್ಬೋದು ಅಥವಾ ಈ ಬ್ಯಾಂಡು ವಾದ್ಯಗಳಾಗಿರ್ಬೋದು, ರಂಗಸ್ಥಳದ ಸಜ್ಜಿಕೆ ಆಗಿರ್ಬೋದು, ಇವೆಲ್ಲ ಅತಿಯಾದ ಒಂದು ಆಡಂಬರವನ್ನು ನಾವು ಕಾಣ್ತೇವೆ. ಇಂಥ ಆಡಂಬರ ಯಕ್ಷಗಾನಕ್ಕೆ ಅವಶ್ಯಕ ಉಂಟಾ, ಅನಿವಾರ್ಯ ಉಂಟಾ, ಅಥವಾ ಬೇಡವಾ ಇದೆಲ್ಲ? ಯಕ್ಷಗಾನವೇ ಆಡಂಬರದಿಂದ ಕೂಡಿಕೊಂಡು ಇರೋದ್ರಿಂದ ಇನ್ನಿತರ ಆಡಂಬರವನ್ನ ಇಲ್ಲಿ ತುರುಕಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಸಾಕಷ್ಟು ವೇಷಭೂಷಣ ಇದೆ, ಮಾತುಗಾರಿಕೆ ಇದೆ, ನೃತ್ಯ ಎಲ್ಲ ಇದ್ದು ಬಿಟ್ಟಿದೆ ಇಲ್ಲಿ. ಹಾಗಾದ್ರಿಂದ ಬೇರೆ ತಂದು ಇದನ್ನ ವಿಜೃಂಭಿಸಬೇಕಾದ ಅವಶ್ಯಕತೆ ಇಲ್ಲ, ರಂಜನೆ ಮಾಡಬೇಕಾದಂತ ಅವಶ್ಯಕತೆಯೂ ಇಲ್ಲ. ಬೇರೆ ಇದರ ಅವಶ್ಯಕತೆ ಇಲ್ಲವೇ ಇಲ್ಲ ಇದಕ್ಕೆ. ಇತ್ತೀಚೆಗೆ ನೋಡಿ ಸರ್, ಯಕ್ಷಗಾನ ವೈಭವ ಅಂದ್ರೆ ಕೇವಲ ಹಿಮ್ಮೇಳದ ಹಾಡುಗಾರಿಕೆ ಮಾತ್ರ, ಒಂದು 2-3 ಭಾಗವತರು ಎಲ್ಲ ಸೇರಿಕೊಂಡು ಹಾಡುಗಾರಿಕೆ ಮಾತ್ರ. ಆಮೇಲೆ ಯಕ್ಷಗಾನ ನಾಟ್ಯ ವೈಭವ ಅಂತ ಯಾವುದೋ ಒಂದು ಸಣ್ಣ ಒಂದು ಪ್ಲಾಟ್ ಅನ್ನು ಹಿಡ್ಕೊಂಡು 1-2 ವೇಷಗಳು ಕುಣಿಯುವಂಥದ್ದು, ಮಾತುಗಾರಿಕೆ ಇಲ್ಲದೆ ಇಂಥ ಒಂದು ಕೆಲವು ಪ್ರಕಾರಗಳು ಈಗ ಬೆಳೆದು ಬರ್ತಾ ಉಂಟು. ಇದರ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಎಂಥದ್ದು ಸರ್? ಅದೆಲ್ಲ ನನ್ನ ದೃಷ್ಟಿಯಿಂದ ಪ್ರಯೋಗ ಅಷ್ಟೇ. ಬರೀ ನಾಟ್ಯ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಪರಸ್ಪರ ಅಂತ ಕೂತ್ಕೊಂಡು ಒಂದಿಷ್ಟು ವಾದ ಮಾಡೋದು ಇರಬಹುದು. ಇವೆಲ್ಲವೂ ಪ್ರಯೋಗ ವಿನಃ ನಿಜವಾದಂಥ ಪಾರಂಪರಿಕವಾದಂಥ ಯಕ್ಷಗಾನ ನನಗೆ ಅನಿಸೋದೇ ಇಲ್ಲ. ಅಲ್ಲ, ಇದರ ಭವಿಷ್ಯ ಹೇಗಿರ್ಬೋದು ಇವುಗಳದ್ದೆಲ್ಲ? ಹಾಗೆ ಮಾಡ್ತಾ ಹೋದ್ರೆ ಇದ್ರ ಭವಿಷ್ಯ ಹಾಳಾಗ್ತದೆ ಹೇಳಿ. ನಾವು ಪರಂಪರೆಯನ್ನು ನಾವು ಇಟ್ಕೊಳ್ದೆ ಹೋದ್ರೆ ಸಹಜವಾಗಿ ಕೆಟ್ಟು ಹೋಗ್ತದೆ. ಒಂದು ಯಕ್ಷಗಾನದ ಭಾಗವತ ಪದ್ಯವನ್ನು ಶುರು ಮಾಡಿದ ಕ್ಷಣ ಅದು ಯಕ್ಷಗಾನ ಅಂತ ಅನಿಸ್ಬೇಕು. ನಾಟ್ಯ ಅಥವಾ ಮಾತುಗಾರಿಕೆ ಯಾವುದನ್ನು ಮಾಡಿದಾಗಲೂ ಕೂಡ ಇದು ಯಕ್ಷಗಾನದ್ದು ಅನಿಸ್ಬೇಕು. ಹಾಗೆ ಅನಿಸ್ಲಿಲ್ಲ ಅಂತಂದ್ರೆ 10 ಕೂಡ 11 ಪರಶು ಗೋವಿಂದ. ನಾಳೆ ಯಕ್ಷಗಾನ ಅಂತಂದ್ರೆ ಯಾವುದು, ಯಕ್ಷಗಾನದ ಪದ್ಯ ಅಂತಂದ್ರೆ ಯಾವುದು? ಅದು ಲಾವಣಿ ಇರಬಹುದು, ಅಲ್ಲ ಸಿನಿಮಾ ಪದ್ಯ ಇರಬಹುದು ಎನ್ನುವ ಗೋಜಲು ಪ್ರೇಕ್ಷಕರಲ್ಲಿ ಉಂಟಾಗ್ತದೆ. ಹಾಗೆ ನೃತ್ಯದಲ್ಲೂ ಅಷ್ಟೇ. ಸಿಕ್ಕಾಪಟ್ಟೆ ನೃತ್ಯ ಮಾಡ್ಕೊತ ಹೋದ ಅಂತಂದ್ರೆ ಇದೇನು ಕ್ಯಾಬರಿಯೋ ಅಥವಾ ಸರ್ಕಸ್ಸೋ ಹೇಳುವಂಥ ಗೋಜಲು ಪ್ರೇಕ್ಷಕರಿಗೆ ಉಂಟಾಗ್ತದೆ. ಅದರಿಂದ ಈ ಎಲ್ಲ ಏನು ಕಲಸಮೇಲೋಗರೆ ಇದೆ ಇದನ್ನಲ್ಲಿ ಬಿಟ್ಟು ನಮ್ಮ ಪರಂಪರೆ ಏನು ಒಂದು ಎಲ್ಲ ಶಾಸ್ತ್ರೀಯವಾದಂಥ ಕ್ರಮಗಳು ಬಂದುಬಿಟ್ಟಿದೆ. ಅದು ಶಾಸ್ತ್ರೀಯ ಅಲ್ಲದೆ ಹೋಗಿರಬಹುದು ಅಥವಾ ಇರಬಹುದು ಅಂತ ಒಂದು ಶಾಸ್ತ್ರನ ಒಪ್ಕೊಳ್ಳೇಬೇಕು. ಅದನ್ನು ಕ್ರಮದಲ್ಲಿ ಬೆಳೆದು ಬಂದಿದ್ದರಿಂದ ಹಾಗಾಗಿ ನಾವು ಅದನ್ನು ಇಟ್ಕೊಳ್ಳೋದು ಸಾಕು. ಈ ಹೆಣ್ಣು ಮಕ್ಕಳ ಯಕ್ಷಗಾನ, ಆಮೇಲೆ ಮಕ್ಕಳ ಯಕ್ಷಗಾನ, ಆಮೇಲೆ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡವರು, ಅಂದ್ರೆ ಅವರು ಬೆಳಿಗ್ಗೆ ಕೆಲಸಕ್ಕೆಲ್ಲ ಹೋಗ್ತಾರೆ, ರಾತ್ರಿ ಮೇಳಗಳಲ್ಲಿ ವೇಷ ಮಾಡ್ತಾರೆ. ಹೌದು, ಈ 3ರ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ನಿಲುಮೆ ಏನು ಸರ್? ಈಗ ಮಕ್ಕಳೇ ಇರಬಹುದು, ಹೆಣ್ಣು ಮಕ್ಕಳೇ ಇರಬಹುದು, ಯಾರೂ ಈ ಯಕ್ಷಗಾನದಲ್ಲಿ ಪ್ರವೇಶವನ್ನು ಮಾಡಿ ವೇಷವನ್ನು ಮಾಡಬಹುದು. ಆದರೆ ಅಲ್ಲಿ ಸಾಧನೆ ಅವಶ್ಯ. ಆ ಕುರಿತಂತ ಸಾಕಷ್ಟು ಆಸಕ್ತಿಯೂ ಅವಶ್ಯವೇ. ಅದಿದ್ದವರು ಇದರ ಪ್ರವೇಶ ಮಾಡಬಹುದು, ವೇಷವನ್ನು ಮಾಡಬಹುದು. ಆದರೆ ಈ ಮಕ್ಕಳಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಕಥೆಯನ್ನು ಕೊಡುವಂತಹ ಅನುಕೂಲತೆಗಳಿರುವುದಿಲ್ಲ. ದೈಹಿಕವಾಗಿ ಅವರಿಗೆ ನಾಯಕ ಪಾತ್ರ ಅಥವಾ ಭೀಮನಂತ ಒಂದು ಗಡಸು ಪಾತ್ರ, ಅದಕ್ಕೆ ಸ್ವರ್ವ ಮತ್ತೊಂದು ಅವರಿಗೆ ಅನುಕೂಲ ಆಗಿ ಬರೋದಿಲ್ಲ. ಹಾಗಾಗಿ ಒಂದು ಇಡೀ ಪ್ರಸಂಗವನ್ನ ಒಂದು ಮಕ್ಕಳ ತಂಡ ಕೊಡುವಲು ಅಸಮರ್ಥ ಆಗ್ತದೆ. ಕರೆಕ್ಟ್. ಇನ್ನೊಂದು ಸ್ತ್ರೀಯರು ಅಂತ ನೋಡೋಣ, ಅವರಲ್ಲೂ ಅದೇ ಕೊರತೆ, ಸ್ವರದ ಕೊರತೆ ಆಗ್ತದೆ. ಖಳಪಾತ್ರಕ್ಕೆ ಅಥವಾ ಒಂದು ಪುರುಷ ವೇಷಕ್ಕೆ, ಈ ಎಲ್ಲ ಕಾರಣಕ್ಕೆ ಒಂದು ಪ್ರಸಂಗವನ್ನು ಕೊಡಲು ಪೂರ್ಣ ಸಮರ್ಥರು ಅವರು ಆಗೋದಿಲ್ಲ. ಈ ದೃಷ್ಟಿಯಿಂದ ಅವ್ರು ಬರೋದು ಬೇಡ ಅಂತ ಹೇಳೋದಿಲ್ಲ, ಆ ಸಾಮರ್ಥ್ಯವನ್ನು ಗಳಿಸಿಕೊಂಡು ಬಂದ್ರೆ ಸ್ವಾಗತ. ಹೌದು. ಆಮೇಲೆ ಉಪವೃತ್ತಿ ಆಗಿ ಮಾಡುವವರಿಗೆ ಮಾಡಬಹುದಲ್ಲ, ಏನು ತೊಂದರೆ? ಉಪವೃತ್ತಿಯಾಗಿ ಮಾಡಬಹುದು, ವೃತ್ತಿಯಾಗಿ ಮಾಡಬಹುದು, ಏನು ತೊಂದರೆ ಇಲ್ಲ. ಯಾರು ಬೇಡ ಹೇಳೋದಿಲ್ಲ, ಆ ಯಕ್ಷಗಾನ ಅದನ್ನು ಬೇಡ ಹೇಳೋದಿಲ್ಲ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದ್ರೆ ನಾನು ವಿಶಾಲವಾದ ದೃಷ್ಟಿಯಿಂದ ಹೇಳುದು ಸರ್. ಯಕ್ಷಗಾನದ ಬಯಲಾಟಗಳು ಅದು ಯಕ್ಷಗಾನಕ್ಕೆ ನಿಜಕ್ಕೂ ಪೂರಕವೇ, ಪ್ರಶ್ನೆನೇ ಇಲ್ಲ. ನಮ್ಮ ಯಕ್ಷಗಾನವನ್ನು ಏನಾದರೂ ಇದುವರೆಗೆ ಜೀವಂತವಾಗಿ ಇಟ್ಟಿದ್ದಿದ್ರೆ ಯಕ್ಷಗಾನದ ಬಯಲಾಟಗಳೇ ವಿನಃ ಈ ವೃತ್ತಿ ಮೇಳಗಳಲ್ಲ. ಕರೆಕ್ಟ್. ವೃತ್ತಿ ಮೇಳಗಳೆಲ್ಲ ಏನೋ ಬಂತು ಹೋತು ಅಂತ ಸಂದರ್ಭ ಇವತ್ತು ನಿರ್ಮಾಣ ನಾವು ಕಾಣ್ತೇವೆ. ಕರೆಕ್ಟ್. ಈಗ ಒಂದು 15-25 ವರ್ಷಗಳ ಹಿಂದೆ 5-6 ಅಲ್ಲ ಹೆಚ್ಚು ಹೆಚ್ಚು ನೆಟ್ಟಿ ಮಾಡಿದ್ದು ಈಗ 2-3 ಬಂತು. ಕರೆಕ್ಟ್. ಎನ್ನುವಾಗ
ಇದರಿಂದ ಸಾಧ್ಯ ಆಗೋದಿಲ್ಲ ಎಂಬುದು ಸ್ಪಷ್ಟ ಅಲ್ವೇ? ಕರೆಕ್ಟ್. ಈಗಲೂ ಬಂದಿದ್ದು ಯಾವುದು? ಬಯಲಾಟವೇ ಅಲ್ಲವೇ ಹೆಚ್ಚು, ವಿಳ್ಯದಾಟವೇ ಅಲ್ಲವೇ ಹೆಚ್ಚು? ಕರೆಕ್ಟ್. ಹಾಗಾದ್ರಿಂದ ಯಕ್ಷಗಾನ ಇಟ್ಟುಕೊಂಡು ಹೋಗುವಲ್ಲಿ ಬಯಲಾಟವೇ ಪ್ರಧಾನವಾದದ್ದೇ ವಿನಃ ಈ ವೃತ್ತಿ ಮೇಳಗಳು ಅಂತ ನನಗಂತೂ ಅನಿಸೋದಿಲ್ಲ. ಇತ್ತೀಚೆಗೆ ಭರವಸೆಯ ಕಲಾವಿದರು ಯಕ್ಷಗಾನ ರಂಗದಲ್ಲಿ ರೂಪುಗೊಳ್ತಾ ಇದ್ದಾರಾ ಅಥವಾ ರೂಪುಗೊಳ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ ಏನು? ಆ ಬಗ್ಗೆ ನಾನು ಖಚಿತವಾಗಿ ಏನು ಹೇಳೋ ಸ್ಥಿತಿಯಲ್ಲಿಲ್ಲ. ಯಾಕಂತಂದ್ರೆ ರೂಪುಗೊಳ್ಳುವುದಿಲ್ಲ ಅಂತಂದ್ರೆ ಈ ಹೊಸ ಕಲಾವಿದರಿಗೆ ಬೇಜಾರಾಗ್ತದೆ. ರೂಪುಗೊಂಡಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಸಾಕಷ್ಟು ನಮಗೆ ಆತ್ಮವಿಶ್ವಾಸವಿಲ್ಲ. ಇಲ್ಲ. ಕರೆಕ್ಟ್. ಈ ಮಾತನ್ನು ಇಲ್ಲಿಗೆ ನಾನು ಮೊಟಕುಗೊಳಿಸ್ತೇನೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ಕಾಲಮಿತಿ ಯಕ್ಷಗಾನ ಪ್ರೇಕ್ಷಕರಿಗೆ ಬೇಕು, ಸರಿ, ಅದರಿಂದಾಗಿ ಸಂಪೂರ್ಣವಾದಂತಹ ಯಕ್ಷಗಾನದ ಒಂದು ಸ್ವರೂಪ ಏನಿದೆ ಅದನ್ನು ಉಳಿಸಿಕೊಂಡು ಈ ಯಕ್ಷಗಾನವನ್ನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಿಮ್ಮ ಅಭಿಪ್ರಾಯ ಹೇಗೆ? ಸಮಯ ಮಿತಿಯಲ್ಲಿಯೂ ಕೂಡ ಯಕ್ಷಗಾನವನ್ನು ನಾವು ಅಳವಡಿಸಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ. ಎಲ್ಲ ಸ್ವಲ್ಪ ಹ್ರಸ್ವ ಮಾಡಬೇಕಾಗ್ತದೆ ಅಷ್ಟೇ. ಅಂದ್ರೆ ಕಾಲಮಿತಿ ಇನ್ನು ಮುಂದಕ್ಕೆ ಕಾಲಮಿತಿಯೇ ಸೂಕ್ತ ಅಂತ. ಈಗಿನ ಪ್ರೇಕ್ಷಕ ವರ್ಗದವರಿಗೆ ಏನು ಮಾನವ ಕೆಲಸ ಇರ್ತದೆ, ಹೆಚ್ಚು ಹೊತ್ತು ಕೂಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ 1 ಗಂಟೆಗೆಲ್ಲ ಎದ್ದು ಹೋಗ್ತಾರೆ. ಆ ದೃಷ್ಟಿಯಿಂದ ಸಮಿತಿ ಪ್ರಯೋಗ ಏನು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ವೈಯಕ್ತಿಕ ಇಡೀ ರಾತ್ರಿ ಇದ್ರೆ ನಮ್ಮ ಯಕ್ಷಗಾನಕ್ಕೆ ಇನ್ನೂ ಹೆಚ್ಚು ಸೌಷ್ಠವತೆ ಏನು ಉಂಟಾಗ್ತದೆ. ಅಂದ್ರೆ ಈಗ ಭಾಗವತ ಅಂತ ನೋಡಿ, ಪದ್ಯ ಹಾಡ್ತಾ ಹಾಡ್ತಾ ಅವನ ಕಂಠಕ್ಕೆ ಒಂದು ರೀತಿಯಾದ ಕಾವು ಬರ್ತದೆ. ಆವಾಗ ಬೆಳಗಿನ ಜಾವದ ಹೊರತಿಗೆ ಭೂಪಾಳಿ ರಾಗವನ್ನು ನಮ್ಮಲ್ಲಿ ಹೆಚ್ಚು ಹಾಕ್ತಕ್ಕಂಥದ್ದಿದೆ. ಮೋಹನ ಭೂಪಾಳಿ, ಹೌದು, ಒತ್ತು ಸಿಗ್ತದೆ. ಅದರಿಂದ ಇದು ಪ್ರಾಯೋಗಿಕವಾಗಿ ಸರಿ, ಪ್ರದರ್ಶನಕ್ಕೆ ಯೋಗ್ಯ ಅಲ್ಲ ಹೇಳಲ್ಲ. ಆದ್ರೆ ಬೆಳತಂಗ ಇದ್ರೆ ಇನ್ನೂ ಹೆಚ್ಚು ಇದಕ್ಕೆ ಹೆಚ್ಚಿನ ಮೆರಗು, ಸೌಷ್ಠವತೆ ಮತ್ತು ಪರಂಪರೆ ಇಟ್ಕೊಂಡು ಹೋದಾಗೆ ಎಲ್ಲ ಆಗ್ತದೆ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ನಾವು ಅಳೆಯಬಹುದು? ಬೆಳವಣಿಗೆ ಏನಂತಂದ್ರೆ ವೇಷಭೂಷಣಗಳಿಂದ, ನೃತ್ಯಗಳಿಂದ, ಅಭಿನಯದಿಂದ, ಮತ್ತೆ ಹಿಮ್ಮೇಳ ಅಥವಾ ಪದ್ಯಗಳಿಂದ ಹೀಗೆಲ್ಲ ತುಂಬ ಪರಿಷ್ಕಾರ ಆಗಿ ಬಂದಿದ್ದರಿಂದ ಇದ್ರ ಬೆಳವಣಿಗೆ ಆಗಿದೆ, ಯಾವ ಸುಧಾರಣೆ ಆಗಿದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ಇನ್ನು ಮುಂದಕ್ಕೆ ಬೆಳಿಬೇಕು ಅಂತಾದ್ರೆ ಇನ್ನೂ ಏನಾದರೂ ಮಾರ್ಪಾಟುಗಳು, ಸುಧಾರಣೆ ಅವಶ್ಯಕತೆ ಉಂಟು ಅಂತ ನಿಮಗೆ ಕಾಣಿಸ್ತದ? ಇಲ್ಲ, ನಾ ಹಿಂದೆ ಹೇಳಿದ್ದೇನೆ ನಿಮ್ಗೆ, ಇಲ್ಲ, ಅಗತ್ಯ ಇಲ್ಲ. ಈಗ ಇದಿದ್ದನ್ನೇ ಇಟ್ಕೊಂಡು ಹೋದ್ರೆ ಒಂದು ವ್ಯವಸ್ಥಿತವಾಗಿ ಇದು ಯಾವ ಕಾಲಕ್ಕೂ ರಂಜನೆಯನ್ನು ಕೊಡಬಲ್ಲದು. ಈಗ ಭರತನಾಟ್ಯದಲ್ಲಿ ಎಷ್ಟೋ ಕಾಲದಿಂದ ಬೆಳೆದು ಬಂದಿದೆ, ಅದು ಮುಂದೂ ಇರ್ತದೆ. ಅದ್ರಲ್ಲಿ ಏನೋ ಪರಿಷ್ಕಾರ ಮಾಡಿದ್ದಾರೆ ಇಲ್ಲಲ್ಲ, ಮತ್ತೆ ಅಂತ ತಂದು ತುರ್ಕ್ಲಿಲ್ಲ. ಹಿಂದೂ ಇದೆ, ಹಿಂದೂ ಇರ್ತದೆ, ಮುಂದೂ ಇರ್ತದೆ. ಹಾಗೆ ಈ ಯಕ್ಷಗಾನ ಪ್ರದರ್ಶನಗಳಿಗೆ ಅದು ಬಯಲಾಟ ಆಗಿರ್ಬೋದು, ವೃತ್ತಿ ಮೇಳದ್ದಾಗಿರ್ಬೋದು, ತಾಳಮದ್ಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಪ್ರತಿಯೊಂದಕ್ಕೂ ಬೇಕು. ವಿಮರ್ಶೆ ಇಲ್ದೇಗಿದ್ರೆ ಬೆಳವಣಿಗೆ ಹೇಗಾಗ್ತದೆ? ನಾ ತಪ್ಪೇನೆ ಅಂತ ಹೇಳೋಣ. ತಪ್ಪು ಮನುಷ್ಯನಿಗೆ ಸಹಜವಾದ. ಆ ತಪ್ಪನ್ನು ಹೇಳೋ ಇಲ್ದೇಗಿದ್ರೆ ತಿದ್ದುಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಹಾಗಾದ್ರಿಂದ ಯಕ್ಷಗಾನ ಅಂತಲ್ಲ, ಎಲ್ಲಾ ಕ್ಷೇತ್ರಕ್ಕೂ ವಿಮರ್ಶಕ ಬೇಕೇ ಬೇಕು. ಅವ ಸಹೃದಯ ಆಗಿರ್ಬೇಕು, ಒಳ್ಳೆ ಕಣ್ಣು ಮನಸ್ಸು ಇರ್ಬೇಕು ಅಷ್ಟೇ. ಅಂದ್ರೆ ಯಾರು ವಿಮರ್ಶೆ ಮಾಡ್ಬೇಕು ಸರ್? ತಿಳಿದವ. ತಿಳಿದವ ಅಂದ್ರೆ ಅದರ ಅರ್ಥ ಇರಬೇಕು. ನೃತ್ಯದಲ್ಲಿ ಇರಬಹುದು, ಮಾತುಗಾರಿಕೆಯಲ್ಲಿ, ಪ್ರತಿಯೊಂದು ಅಂಗೋಪಾಂಗಗಳಲ್ಲಿ ಸರಿಯಾದಂತ ಪ್ರಭುತ್ವ ಯಾ ಸಾಧನೆ ಮಾಡಿದ ಇರಬೇಕು. ಅವ ಸಹೃದಯಾಗಿ ಅದಕ್ಕೆ ನಿರ್ಣಯವನ್ನು ಕೊಡ. ಅಂದ್ರೆ ಸಹೃದಯ ಅಂದ್ರೆ ಅದನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಸಹೃದಯ ಅಂತಂದ್ರೆ ಪಕ್ಷಪಾತ ಭೇದ ಇಲ್ಲದೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ ಯಾವನ ಬಗ್ಗೆ ಪ್ರೀತಿ ಇರ್ತದೆ, ಅವ್ ಮಾಡಿದ್ರೆ ಚಂದ ಕಂಡುಬಿಡ್ತದೆ. ಅದಲ್ಲ, ನಿಷ್ಪಕ್ಷಪಾತವಾಗಿ ಸರಿಯಾದಂತ ಕಣ್ಣಿಟ್ಕೊಂಡು ಇದು ಮಾಡಿದ ಸರಿಯೇ, ಈ ಪಾತ್ರವನ್ನು ಯಾವ ಸ್ವರೂಪದಲ್ಲಿ ಕೊಟ್ಟ, ಇದು ಸರಿಯಾಗಿದೆಯೇ, ಪೌರಾಣಿಕ ಆಶಯವನ್ನು ಹೊಂದಿದೆಯೇ, ಇಲ್ಲೇನು ವಿಕಾರ ಆಗಲಿಲ್ವೇ, ಸರ್ವಾಂಗ ಸುಂದರವಾಗಿದೆಯೇ, ಇದಿಷ್ಟನ್ನು ತಿಳ್ಕೊಂಡು ನಿರ್ಣಯವನ್ನು ಕೊಡುವ ಸಹೃದಯಿ ಪ್ರೇಕ್ಷಕ. ಯಕ್ಷಗಾನವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದಂತಹ ಹೊಣೆ ಯಾರದ್ದು? ಅಂದ್ರೆ ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಸಂಘಟಕರುಗಳದ್ದ, ಕಲಾವಿದರದ್ದ? ಯಕ್ಷಗಾನ ಉಳಿಸಿಕೊಂಡು ಹೋಗ್ತಕ್ಕಂಥ ಹೊಣೆ ಅದು ಸಮಾಜದ. ಅಂದ್ರೆ ಇವರು ಎಲ್ಲರ ಸೇರಿ. ಇನ್ನೂ ಅಂತ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಕಾಲದಲ್ಲಿಯೂ ಯಾವುದೇ ಒಂದು ಕಲೆ ರಾಜಾಶ್ರಯ ಇಲ್ಲದಿದ್ದರೆ ಬಹಳ ಕಷ್ಟ ಆಗ್ತದೆ. ಈಗಿನ ಕಾಲದಲ್ಲಿ ರಾಜರ ಬದಲಾಗಿ ಸರ್ಕಾರ ಬಂದಿದೆ. ಸರ್ಕಾರದ ಆಶ್ರಯ ಸಿಕ್ಕರೆ ಹೆಚ್ಚಿನ ಒಂದು ಬೆಳವಣಿಗೆ ಮತ್ತು ಇದನ್ನು ಸರಿಯಾಗಿ ಇಟ್ಟುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪೂರಕವಾಗಿ ಪ್ರೇಕ್ಷಕರು, ಯಕ್ಷಗಾನ ಕಲಾವಿದರು, ಸಂಘಟಕರು ಎಲ್ಲ ಸೇರಿಕೊಳ್ಬೇಕಾಗ್ತದೆ.
ಅದು ಒಬ್ಬ ಇಬ್ಬರಿಂದ ಆಗುವ ಆಗುವವರಲ್ಲ. ಹೌದು. ಆಮೇಲೆ ನೋಡಿ ಸರ್, ಈಗ ನೀವು ಮೊದಲಿಗೆ ಸ್ತ್ರೀ ವೇಷ ಮಾಡಿಕೊಂಡಿದ್ರಿ, ನೀವೇ ಹೇಳಿದ್ರಿ. ಆ ನಂತರ ನೀವು ಪುರುಷ ವೇಷಗಳಿಗೆ ಶಿಫ್ಟ್ ಆದ್ರಿ. ಆ ನಂತರ ಆದ್ರೆ ನೀವು ಅತ್ಯಂತ ಹೆಚ್ಚು ಒಂದು ಪ್ರಸಿದ್ಧಿಯನ್ನು ಗಳಿಸಿದ್ದು ಕೌರವ ಪಾತ್ರದ ಮೂಲಕವೇ. ಅಂದ್ರೆ ಗೋಡೆ ನಾರಾಯಣ ಹೆಗಡೆ ಅವರ ಕೌರವ ಅಂತಂದ್ರೆ ಅದು ಒಂದು ದೊಡ್ಡ ಒಂದು ಛಾಪು, ಅದನ್ನು ಮೀರಿಸುವವರಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳೆದು ನಿಂತಿದೆ. ಈಗ ಕೆಲವರೆಲ್ಲ ವಿಮರ್ಶಕರು ಹೇಳುವುದನ್ನು ನಾನು ಕೇಳಿದ್ದೇನೆ, ಅಂದ್ರೆ ನಾರಾಯಣ ಹೆಗಡೆ ಅವರು ಕೌರವ ಮಾಡ್ಲಿಕ್ಕೆ ಮಾತ್ರ, ಬೇರೆ ಅವರಿಂದ ಆಗ್ಲಿಕ್ಕಿಲ್ಲ ಅಂತ ಕೆಲವರೆಲ್ಲ, ಅಂದ್ರೆ ಅವರ ಅಭಿಪ್ರಾಯ ಅಂತ ಇಟ್ಕೊಳ್ಳಿ. ಈಗ ನನಗೆ ಈ ಒಂದು ವಿಚಾರ ತಿಳಿದಾಗ ನೇರ ನಿಮ್ಮ ಹತ್ರವೇ, ಏನು ಇದರ ಮರ್ಮ ಏನು, ನೀವು ಹೇಳಿ ಇದಕ್ಕೆ ಉತ್ತರ. ಕೌರವನಿಗೆ ಪ್ರಾಶಸ್ತ್ಯ ಬಂತು ಅಂದ್ರೆ ಅದು ಕಾಲಧರ್ಮಕ್ಕೆ ಅನುಗುಣವಾಗಿ ಬಂತು. ಕರೆಕ್ಟ್. ಹಿಂದೆ ಅಂತಂತ ಪ್ರೇಕ್ಷಕರೆಲ್ಲ ಹೊರಗಡೆ ನಾವು ಹೋಗ್ತಿರ್ಲಿಲ್ಲ, ಇಲ್ಲೇ ಎಲ್ಲ ಆಟ ಕುಣಿತಾ ಇದ್ವಿ, ಏನೋ ಅವ್ರಿಗೆ ಮಹತ್ವ ಬರಲಿಲ್ಲ. ನಾವು ವೃತ್ತಿ ಮೇಳಕ್ಕೆ ಹೋದ ಮೇಲೆ ಅದನ್ನೇ ಮಾಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಯಿತು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ತುಂಬಿದ್ವಿ. ಹಾಗಾದ್ರೆ ಅದೊಂದು ಪುಷ್ಟವಾಗಿ ಬೆಳೆದು ಬಂತು. ಅದು ಪ್ರೇಕ್ಷಕರು ಒಪ್ಕೊಂಡ್ರು, ಹೆಸರು ಬಂತು. ಇನ್ನು ನನಗೆ ಬೇರೆ ಪಾತ್ರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅದನ್ನ ಹೇಗೆ ಒಪ್ಕೊಳ್ಳಿ ನಾನು? ಯಾಕೆಂತಂದ್ರೆ ನಾನು ಋತುಪರ್ಣದ್ದು ಅಷ್ಟೇ ಪ್ರಸಿದ್ಧಿ ಇದೆ, ಬ್ರಹ್ಮಕಪಾಲ ಬ್ರಹ್ಮ ನನ್ನದೇ ಹೇಳೋ ಪ್ರಸಿದ್ಧಿ ಇದೆ. ಕರೆಕ್ಟ್. ರಾಮನಿನಾಡ ಲಕ್ಷ್ಮಣ ಅವ್ರು ಬಿಟ್ಟಿಲ್ಲ ಅಂತ ಹೇಳ್ತಕ್ಕಂಥದ್ದಿದೆ. ಹಾಗೆ ಕಾರ್ತಿಕ ರಾವಣ ಅವ್ರದ್ದು ಅದ್ಭುತ ಅಂತ ಹೇಳ್ತಕ್ಕಂಥದ್ದಿದೆ. ಹೀಗಿರುವಾಗ ಗೌರವನೊಂದೇ ಮಾಡ್ಲಿಕ್ಕೆ ಬರ್ತದೆ, ಬಾಕಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಬಾಕಿ ಪಾತ್ರ ನೋಡ್ಲಿಲ್ಲ ಬರ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಈಗ ನೀವು ಇಷ್ಟೆಲ್ಲ ಯಕ್ಷಗಾನದಲ್ಲಿ ಟೋಟಲ್ ಒಂದು 62 ವರ್ಷಗಳವರೆಗೆ ನೀವು ಕಲಾ ಸೇವೆಯನ್ನು ಮಾಡಿದ್ರಿ. ನಿಮ್ಮ ಕುಟುಂಬ ವರ್ಗದ ಸಹಾಯ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಕುಟುಂಬ ವರ್ಗದವರು, ನಮ್ಮ ತಾಯಿ ಕಾಲದಿಂದಲೂ ಈ ಯಕ್ಷಗಾನಕ್ಕೆ ನಾನು ಪ್ರವೇಶ ಮಾಡಿದ ಅಂದಿನಿಂದ ಇಂದಿನವರೆಗೆ, ನನ್ನ ಹೆಣ್ಣುಗಳಿರ್ಬೋದು, ನನ್ನ ಮಕ್ಕಳಿರಬಹುದು, ಪ್ರತಿಯೊಬ್ಬರು ನನಗೆ ಸಾಕಷ್ಟು ಆಪೋಳಿತು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾನಿವತ್ತು ಯಕ್ಷಗಾನ ಹೋಗ್ತೇನೆ ಅಂತಂದ್ರೆ ಯಾರೂ ಬೇಡ ಹೇಳಲಿಲ್ಲ. ಕರೆಕ್ಟ್. ಅದಕ್ಕೆ ಏನು ಬೇಕಲ್ಲ ಪೂರಕವಾಗಿ ನಮಗೆ ಹೋಗ್ಲಿಕ್ಕೆ ಅಂತೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಇದ್ದಿದ್ದು ನಾ ಇಷ್ಟು ಬೆಳೆದಿದ್ದೆ. ಅಂದ್ರೆ ಇಷ್ಟು ಒಂದು 65 ವರ್ಷಗಳ ಕಾಲ ನೀವು ಒಂದು ಅದ್ಭುತ ಕಲಾವಿದ ಎನ್ನುವುದನ್ನು ನೀವು ನಿರೂಪಿಸಿ ನೀವು ಈಗ ನಿವೃತ್ತ ಜೀವನದಲ್ಲಿ ಇದ್ದೀರಿ. ಈ ಒಂದು ಸಣ್ಣ ಒಂದು ಸಂದರ್ಶನಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಈ ಯಕ್ಷಗಾನದ ಎಲ್ಲ ಒಂದು ಕಲಾಭಿಮಾನಿಗಳ ಪರವಾಗಿ ನಿಮಗೆ ನಾನು ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್. ನಾನು ಹಾಗೆ ನಮ್ಮನೆಯವರಿಗೆ ನೀವು ಬಂದು ಕಟ್ಲಿಲ್ನವರು ನಮ್ಮ ಸಂದರ್ಶನವನ್ನು ಮಾಡಿ ಕೆಲವು ಪ್ರೇಕ್ಷಕರಿಗೆ ಮುಟ್ಟಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಈ ನಿಮ್ಮ ಪ್ರಯತ್ನಕ್ಕೆ ಅನಂತ ಧನ್ಯವಾದ. ನಮಸ್ತೆ ಸರ್. ನಮಸ್ಕಾರ.
ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಕೃಷ್ಣಾನಿ ಬೇಗನೆ ಬಾರು ಕೃಷ್ಣಾನಿ ಬೇಗನೆ ಬಾರು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿನ ಶ್ರೀಗಂಧ ಮೈಯೆಲ್ಲ ಘಮ ಘಮ ಪೂಸಿನ ಶ್ರೀಗಂಧ ಮೈಯೆಲ್ಲ ಘಮ ಘಮ ತಾಂ ತಯ ದಿನ್ನದ ತಾಂ ತದಿನ ದಿನದ ತದಿನ ದಿನ ದಯ ತದಿನ ದಿನ ದಿಂ ತದಿನ ದಿನ ದಯ ದಿನ ದಿಂ ತಗದ ದಿನ ದಿಂ ತಗದ ದಿನ ದಿಂ ತದೈದಂ ತದೆಂದಂ ತದೈದಂ ತದೆಂದಂ ತದೈದಂ ತದೆಂದಂ ತದೈದಂ ತದಿಂ ತದಿಂ ದಿಂ ದಿಂ
ಆಗಿರುವಂತಹ ದಾಯಾದಿ ಮತ್ಸರವೆನ್ನುವುದು 18 ದಿನಗಳವರೆಗೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಇಂದು 18ನೆಯ ದಿನದ ಯುದ್ಧ ಪ್ರಾರಂಭವಾಗಿದೆ. ಮಾವನಾಗಿರುವಂತಹ ಶಲ್ಯಭೂಪ ಸೇನಾಧಿಪತ್ಯವನ್ನು ವಹಿಸಿಕೊಂಡು ನಮ್ಮಲ್ಲಿ ಧುರಕ್ಕಾಗಿ ಒದಗಿ ಅವನು ಮೃತಿಯನ್ನೈದಿದ್ದಾನೆ. ಇಂದಿಗೆ ನಮ್ಮ ಪಾಲಿಗೆ ಒದಗಿರುತ್ತಿರುವಂತಹ ಜಯದ ವಿಷಯಗಳನ್ನೆಲ್ಲ ಎಣಿಸುವುದಿದ್ರೆ ಅಂಬರದಲ್ಲಿ ಸುರರು ಸುಮವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಉಳಿದಿರುತ್ತಿರುವಂತಹ ಕೌರವನೊಬ್ಬನಿಂದಾಗಿ ಈ ಭಾರತ ಯುದ್ಧ ಪೂರ್ಣ ಎನ್ನುವುದಾಗಬೇಕಾಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೌರವನ ಯಾವ ಕಡೆಗೆ ತೆರಳಿದ್ದಾನೆ ಎನ್ನುವಂತಹ ವಿಷಯ ನಮಗೆ ಅರಿವಿಲ್ಲದೆ ಹೋಯ್ತು. ಅವನೊಬ್ಬ ನಮಗೆ ದೊರೆಯಬೇಕು, ಅವನೊಬ್ಬನ ಹಣನು ನಾವು ಮಾಡಬೇಕು. ಆವಾಗ ಭಾರತ ಯುದ್ಧದಲ್ಲಿ ನಾವು ಜಯಶಾಲಿಗಳಾದ ಹಾಗೆ ಆಗ್ತದೆ. ಆದ್ದರಿಂದಾಗಿ ಅವನನ್ನು ಹುಡುಕುವಂತಹ ಕಾರ್ಯದಲ್ಲಿ ಮುಂದಾಗಿ ಶ್ರೀಕೃಷ್ಣನ ನಿರ್ದೇಶನದ ಪ್ರಕಾರವಾಗಿ ನಡೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಷ್ಟೇ. ಆದ ಕಾರಣ ಎಲ್ಲಿದ್ದಾನೆ ಎನ್ನುವ ಹಾಗೆ ತಿಳಿಯುವ. ಇತ್ತ ಕುರುಕ್ಷೇತ್ರದಳು ಕುರುರಾಯ ಕಂಡು ಸಂತಾಪನೆ ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪನೆ ಮರುಗಿ ಇದನ್ನೆಲ್ಲ ಕಂಡು ಸಂತಾಪದೆ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಅನಂತ ದೇಶಕಾಲ ಪ್ರವಾಹದಲ್ಲಿ ಹರಿಹರಿದು ಹೊಳೆಯುತ್ತಿರುವ ಹಸ್ತಿನಾವತಿಯವ ಸುಂದರ, ಈ ದುರ್ಯೋಧನ ಧೀರವರನ್ನೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ದೂರೀಕರಿಸಿ ಬಿಟ್ಟಿಯ. ಹಾಗಿಲ್ಲವಾದ್ರೆ ನನ್ನ ಕಣ್ಣುಗಳು ಏನನ್ನು ನೋಡುತ್ತಾ ಇದೆ, ನನ್ನ ಹೃದಯ ಏನನ್ನು ಅನುಭವಿಸುತ್ತಾ ಇದೆ. ಕುರುಕ್ಷಿತರ ಪುಣ್ಯ ಕ್ಷಯಿಸಿ ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದೇನೆ. ನನ್ನ ಭಾಗ್ಯರವಿಯು ಅಸ್ತಂಗತನಾಗುತ್ತಿರುವುದನ್ನು ಅನುಭವಿಸುತ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಸರಳ ಸೇನೆ ಇರುವುದನ್ನ, ದ್ರೋಣಾಚಾರ್ಯರು ಚಿತ್ರಹಿಂಸೆ ಗುರಿಯಾಗಿರುವುದನ್ನು ನೋಡಿದೆ. ಮಗನಾದಂಥ ಲಕ್ಷಣ, ಮಿತ್ರನಾದಂಥ ಕರ್ಣ, ಹೆಣವಾಗಿ ಉರುಳಿ ಹೋಗಿರುವಂತ ದುರ್ಯೋಗವನ್ನು ಅನುಭವಿಸಿದೆ. ದ್ವೇಷ, ಅಸೂಯೆ, ಮಾತ್ಸರ್ಯದ ಮಹಾಗ್ನಿಯಲ್ಲಿ ಹಸ್ತಿನಾವತಿಯ ಅರಮನೆ ಉರಿದು ಮಸಣವಾದದ್ದನ್ನು ಕಂಡೆ. ಇನ್ನೇನನ್ನು ನಾನು ನೋಡ್ಲಿಕ್ಕಿದೆ, ಇನ್ನೇನನ್ನು ನಾನು ಅನುಭವಿಸಲಿಕ್ಕಿದೆ. ಇದನ್ನೆಲ್ಲ ನೋಡುವ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ, ಇದನ್ನೆಲ್ಲ ನನ್ನ ಅನುಭವಿಸುವ ಹೃದಯ ಸಿಡಿದು ಹೋಗಬಾರದೆ. ಯಾಕೆ ಹೀಗಾಯಿತು? ನನ್ನ 11 ಕ್ಷೋಹಿಣಿಯ ಸೈನ್ಯ ಪಾಂಡವರ 7 ಕ್ಷೋಹಿಣಿಯ ಸೈನ್ಯದಿಂದ ನಿಪತನಾವಸ್ಥೆಯನ್ನುಗೊಂಡಿತ್ತು. ಹೇಗೆ, ಯಾಕೆ? ಹೌದು, ನಾನು ಪೂರ್ವದಲ್ಲಿ ಮಾಡಿದಂತಹ ಕುಕರ್ಮದ ದೆಸೆಯಿಂದಾಗಿ ಇಂಥ ದೌರ್ಭಾಗ್ಯದ ಕೈಫಲವನ್ನು ಉಣ್ಣುವಂತಾಯಿತು. ಅಲ್ಲ, ನೀಚರಾದಂತಹ ಪಾಂಡವರ ಮೋಸ ವಂಚನೆಗೆ ಬಲಿಯಾದಂತಹ ನಾನು ಇಂಥ ಸೋಲಿನ ಸಾವಿನ ಸುಳಿಯಲ್ಲಿ ಸಿಕ್ಕಬೇಕಾದಂತಹ ಸಂದರ್ಭಕ್ಕೆ ಈಡಾದೆ. ಆದ ಕಾರಣ
ಒಳ ಸರಿದು ಒಳ ಸರಿದು ಒಳ ಸರಿದನು ಮನದಿ ಚಿಂತಿಸುತ್ತ ಮನದಿ ಚಿಂತಿಸುತ್ತ ಇದನ್ನೆಲ್ಲ ಕಂಡು ಸಂತಾಪದಿ ಯಾಕಾಗಿ ಯುದ್ಧ? ಯಾವ ಸುಖವನ್ನ ಸುರಿಯಲೆಂದು ಯುದ್ಧ? 11 ಕ್ಷೋಹಿಣಿ ಸೈನ್ಯದಿಂದ ಪರಿವರ್ತನಾದ ಆ ಕಾಲದಲ್ಲಿ ನನ್ನ ಭಾಗಕ್ಕೆ ವಿಜಯ ಉಂಟಾಗಲಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮುಂದುವರಿಸಿದರೆ ಜಯ ಲಭ್ಯವಾದೀತೆ. ಒಮ್ಮೆ ಜಯವಾಯಿತಾದರೂ ಬರಬಹುದಂತ ರಕ್ತಸಿಕ್ತವಾದಂಥ ಸಿಂಹಾಸನವನ್ನ ಯಾವ ಒಡನಾಡುಗಳೊಂದಿಗೆ ಆಳಲಿ ಅನುಭವಿಸಲಿ. ಕಾರಣ ಈ ಯುದ್ಧ ನನ್ನ ಭಾಗಕ್ಕೆ ಬರಿದೇ ಯುದ್ಧ. ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಯಾರ ನನ್ನ ಕಣ್ಮನವನ್ನ ವಂಚಿಸುವ ಈ ಕೆಟ್ಟ ಹವ್ಯಾಸ ಸಲ್ಲದು. ನಿನ್ನಂತೆ ನನ್ನೊಡನೆ ಪುರವನ್ನ ಕೊಟ್ಟು ಜಯವನ್ನ ಕಾಣುವುದನ್ನ ಬಿಟ್ಟು ಹೇಡಿಯ ಹಾಗೆ ಎಲ್ಲಿ ಹೋಗುತ್ತಿದ್ದಿ? ಹೆತ್ತ ಮಾತೆಯ ಒಡಲನ್ನು ಸೇರು, ಅಲ್ಲಾ ಭೂಗರ್ಭವನ್ನ ಹೊಕ್ಕರು. ನಿನ್ನನ್ನು ಹಿಡಿದು ಎಳೆದು ತೊಡೆಯನ್ನ ಮುರಿದು ನನ್ನ ಭಾಷೆಯನ್ನ ತೀರ್ಚಿ ಹೋಗ್ತೇನೆ.
ಮುಚ್ಚಿ ಮುರುಗಿ ಸರಿದ ಇಂದ್ರಾದಿಶ ಮುಖನಾಗಿ ಕಣದೊಳಗೆ ಸರಿದ ಇಂದ್ರಾದಿಶ ಮುಖನಾಗಿ ಕಣದೊಳಗೆ ಜುರುಗಿದ ಏಕಾಂಗಿಯಾಗಿ ಜುರುಗಿದ ಏಕಾಂಗಿಯಾಗಿ ಏಕಾಂಗಿಯಾಗಿ ವಿಶಾಲವಾದಂತ ಈ ರಣಕ್ಷೇತ್ರದಲ್ಲಿ ಒಂದೇ ಸವನೆ ನಾನು ಓಡುತ್ತಾ ಇದ್ದೇನೆ. ಭೀಮ ನನ್ನನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಇಂದಿನ ಭೀಮನ ಒಂದೊಂದು ಕೂಗಿನಲ್ಲಿಯೂ ನನ್ನ ಭಾಗದ ಮರಣ ಮೃದಂಗ ಧ್ವನಿಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ನನ್ನ ಸರ್ವತೋ ಮುಖ ಮೃತ್ಯುವಿನ ನೃತ್ಯವೇ ನಡೆದಂತೆ ಭಾಸವಾಗುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಒಂದು ಕಾಲದಲ್ಲಿ ಈ ಬರಡನ್ನಾಡಿಸಿದ ಮಾತ್ರದಿಂದ 100 ಭೀಮರನ್ನ ಕುಣಿಸುತ್ತಿದ್ದೆ, ಮಣಿಸುತ್ತಿದ್ದೆ, ದಣಿಸುತ್ತಿದ್ದೆ. ನನ್ನ ಅಂದಿನ ಯಾವತ್ತು ಅದಮ್ಯ ಸಾಹಸ ಇಂದೆಲ್ಲಿ ಅಡಗಿ ಹೋಯಿತು, ಇಂದೆಲ್ಲಿ ಉಡುಗಿ ಹೋಯಿತು. ಯಾಕೆ ಹೀಗೆ? ಹೌದು, ಅಂದು ಸಾವಿರ ಭಟರಿಂದ ನಾನು ಪರಿವೃತನಾಗಿದ್ದೆ. ಇಂದು ಏಕಾಂಗಿ. ಕಾರಣ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹೀಗೆ ಭೀತಿಯ ಭೂತಕ್ಕೆ ವಶನಾಗಿ ವ್ಯವಹರಿಸುವಂತಾಗಿದೆ. ಏನೋ ಭೀಮನ ಕಣ್ಣು ತಪ್ಪಿಸಿ ಇಂದ್ರ ದಿಶಾಭಿಮುಖವಾಗಿ ತೆರಳಿ ಒಂದು ಸುರಕ್ಷಿತವಾದಂತಹ ನೆಲೆಯನ್ನು ತಲುಪಿದ್ದಾಗಿದೆ. ಈಗ ಯೋಚಿಸುತ್ತಾ ಇದ್ದೇನೆ, ಇಂದಿಗೆ 18 ದಿವಸಗಳ ಹಿಂದಿಗೂ ನಾನು ಬದುಕಿ ಬಾಳಿದಂಥ ಆ ಗಾತ ಕಥೆಯ ಕುರಿತಾಗಿ ಅದನ್ನು ಏನೆಂತ ಹೇಳಲಿ? ಬೇಳಲೇನದ ಛತ್ರ ಚಾಮರಾದಿಗಳು ಬೇಳಲೇನದ ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ತಾಬೀಳು ಗೊಟ್ಟತಿ ತುಗುಡದಿಂದ ಕಾಲು ನಡೆಯಲಿ ಹೆಣನ ಪರ್ವತವಯೇ ಕಾಲು ನಡೆಯಲಿ ಹೆಣನ ಪರ್ವತವಯೇ ಆಳೊಳಗಳನ್ನು ನಡೆದಂದ ಆಳೊಳಗಳನ್ನು ನಡೆತಂದ ಏಕಾಂಗಿಯಾಗಿ ಇಂದಿಗೆ 18 ದಿವಸಗಳ ಹಿಂದೊಂದು ದಿವಸ ಕುರುಕ್ಷಿಚಿದರು ತಮ್ಮ ಬೆವರನ್ನೇ ಬಸಿದು ಮಾಡಿಟ್ಟಂತಹ ಸಿಂಹಾಸನದ ಮೇಲೆ ನಾನು ಸ್ಥಿತನಾದ ಕಾಲ, ನನ್ನ ಸಮಾನಾಂತರವಾದಂತಹ ಗದ್ದುಗೆಯಲ್ಲಿ ತಂದೆ ತಾಯಂದಿರು ಮಂಡಿಸಿದ ವೇಳೆ, ಒಂದು ಕಡೆಯಲ್ಲಿ ಭೀಷ್ಮ ದ್ರೋಣ ಮುಂತಾದಂಥ ಆಚಾರ್ಯ ವರ್ಗದವರು, ಇನ್ನೊಂದು ಕಡೆಯಲ್ಲಿ ಶಕುನಿ ಜಯದ್ರಥ ಶಲ್ಯ ಮುಂತಾದಂಥ ವ್ಯಕ್ತಿಗಳು, ಮತ್ತೊಂದು ತಟ್ಟಿನಲ್ಲಿ ದುಶ್ಯಾಸನ ಮುಂತಾದಂಥ ಸಹೋದರ ವರ್ಗದವರು, ಮತ್ತೊಂದು ಕಡೆಯಲ್ಲಿ ಲಕ್ಷಣ ದೌಶಾಸನಿ ಮುಂತಾದಂಥ ನನ್ನ ಸಂತಾನ ಪರಂಪರೆಯವರು. ಈ ಕಾಲದಲ್ಲಿ ರಾಜಲಾಂಛನವಾಗಿ ಎತ್ತಿ ಹಿಡಿದಂಥ ಬಿಳುಗೊಡೆ, ಲಾವಂಚದ ಬೇರಿನಿಂದ ನಿರ್ಮಿತವಾದಂಥ ಬೀಸಣಿಕೆಯಿಂದ ಗಾಳಿಯನ್ನು ಹಾಕುವಂಥ ದಾಸದಾಸಿಯರ ಸಂದೋಹ, ಹೋಗಬೇಕು ಎಂತಾದ್ರೆ, ಸಾಗಬೇಕು ಎಂತಾದ್ರೆ ಮೇಣೆ ಮೇಲೋ ರಥದ ಮೇಲೋ ಕೊಂಡೊಯ್ಯುವಂಥ ಭಟಸ್ತೋಮ, ಹೀಗೆ ಇರಬಹುದಾದಂಥ ಯಾವತ್ತು ವೈಭವನ್ನ ಕಳೆದುಕೊಂಡವನಾಗಿ ಇಂದು ಏಕಾಂಗಿಯಾಗಿ ಈ ವಿಶಾಲವಾದಂಥ ಪ್ರೇತವನದಲ್ಲಿ ನನ್ನ ಆತ್ಮಬಾಂಧವರ ಹೆಣದ ಬಡವೆಯಲ್ಲಿ ಹತ್ತಿಳಿಯುತ್ತಾ ಪಾದಚಾರಿಯಾಗಿ ಮುಂದೆ ಸಾಗಬೇಕಾದಂಥ ದುರ್ಧರ ಪ್ರಸಂಗ
ನನ್ನ ಪಾಲಿಗೆ ಪ್ರಾಪ್ತವಾಗಿ ಬಿಡುತ್ತೋ, ನನ್ನ ಪಾಲಿಗೆ ಪ್ರಾಪ್ತವಾಗಿ ಬಿಡುತ್ತೆ. ಹಾಗಿದ್ರೆ ಈ ಯಾವತ್ತು ಅನರ್ಥ ಪರಂಪರೆಗೆ ಮೂಲ ಕಾರಣ ಏನು? ನನ್ನ ಪ್ರಶ್ನೆಗೆ ಈಗ ಉತ್ತರ ಎನ್ನುವುದು ದೊರಕಿಕೊಂಡಿದೆ. ದೈವ ಬಲ ವಿಹೀನನಾದ್ದರಿಂದ ಹೀಗೆಲ್ಲ ಅನರ್ಥವನ್ನು ನಾನು ಅನುಭವಿಸುವಂತಾಯಿತು, ಅನರ್ಥವನ್ನು ಅನುಭವಿಸುವಂತಾಯಿತು. ನಡೆದು ಹೋದಂಥ ಯಾವತ್ತು ಕಥೆಯನ್ನು ಮೆಲುಕು ಹಾಕ್ತಾ ನಿಂತ್ರೆ ಭೀಮ ನನ್ನನ್ನ ಬೆನ್ನಟ್ಟಾನೆ, ಬೆನ್ನಟ್ಟದೆ ಬಿಟ್ಟಾನೆ. ಆದ್ದರಿಂದ ಈ ಸ್ಥಳದಲ್ಲಿ ಬಹಳ ಹೊತ್ತು ಉಳಿಯುವುದು ಕ್ಷೇಮಕಾರಕವಾದದ್ದಲ್ಲ. ಆದ್ದರಿಂದ ಮುಂದೆ ಸಾಗಬೇಕಾದ್ದು ಅನಿವಾರ್ಯ. ನಾನೇನನ್ನ ನೋಡುತ್ತಿರುವೆನೋ ಪ್ರಭು. ಒಂದು ಕಾಲದಲ್ಲಿ ನಾಯಕವಾಡಿಗಳು, ಮಂದಣೆಯ ಮಾಂಡಲಿಕರೆಲ್ಲ ಬಂದು ಎರಗುವಂತಹ ಈ ಕೋಮಲ ಪಾದ ಯಾವಾಗ ತಮ್ಮ ಕರುಣೆ ಈ ರೀತಿಯಾಗಿ ನಮ್ಮ ಮೇಲೆ ಪ್ರವಹಿಸುತ್ತದೆ ಎಂದು ನಿರೀಕ್ಷಿಸುತ್ತಿರಬಹುದಾದಂತಹ ಆ ಮಾಂಡಲಿಕ ಮಂದಣೆಯರೆಲ್ಲ ನಿನ್ನನ್ನ ಗೌರವದಿಂದ ಕಾಣುತ್ತಿರುವಂತಹ ಹೊತ್ತು ಆ ಸಂಭ್ರಮ ಬೇರೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಸಂತುಷ್ಟರಾಗಿದ್ದೆವು, ಸಂತೃಪ್ತಿಯನ್ನು ಹೊಂದಿದ್ದೆವು. ಈ ಹಸ್ತಿನಾವತಿಯ ಈ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಸಮರ್ಥನೊಬ್ಬ ದೊರಕಿದನಲ್ಲ, ನಮ್ಮೆಲ್ಲರಿಗೂ ಭಾಗ್ಯ ವಿಧಾತನೊಬ್ಬ ದೊರಕಿದನಲ್ಲ, ಭಾಗ್ಯ ಉಳಿಸುತ್ತಿದ್ದಾನಲ್ಲ ಎಂಬಂತ ಸಂತೃಪ್ತಿ. ಆದರೆ ಇಂದು ಮೇಲು ಹಾಸಿನ ಮೇಲೆ ನಡೆದಾಡುತ್ತಿರಬಹುದಾದಂತಹ ನಿನ್ನ ಚರಣ ಕಮಲಗಳು, ಈ ರಕ್ತ, ಈ ಮಜ್ಜೆ, ಈ ಮಾಂಸ ಇದನ್ನೆಲ್ಲ ತುಂಬಿ ತುಳುಕಾಡುತ್ತಿರುವಂತಹ ಈ ರಣಕಣದಲ್ಲಿ ಮೆಲ್ಲಡಿ ಇಡುತ್ತಾ ಏಕಾಂಗಿಯಾಗಿ ಹೋಗುತ್ತಿರುವಂತಹ ಈ ದುರ್ಧರ ಪ್ರಸಂಗವನ್ನ ನೋಡುವಂತಹ ನಮ್ಮ ಕಣ್ಣುಗಳು ಯಾಕೆ ಹಿಂಗಿ ಹೋಗುವುದಿಲ್ಲ? ಇಂತಹ ಒಂದು ದೀನ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ ಎಂದು ನಾವು ತಿಳಿದಿಲ್ಲ. ಆದರೂ ಬಂತಲ್ಲ, ಯಾರಿಂದ ಯಾಕೆ ಮಾತಾಡುವುದಿಲ್ಲ ಹೇಳು? ಒಂದು ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಏನು ಹೇಳಿದ್ಯಾ? ನಾನು ನೆಲಕ್ಕಾಗಿ ಎರಿಯುತ್ತಿಲ್ಲ, ಛಲಕ್ಕಾಗಿ ಎರಿಯುತ್ತೇನೆ ಎಂದೇ ಹೇಳಿದವನಲ್ಲವೇ ನೀನು? ಪಾಂಡವ ಪೃಥ್ವಿ ಎಂದೇ ಉಳಿದವನಲ್ಲವೇ ನೀನು? ಕೊಂದು ಮುಗಿಸುತ್ತೇನೆ ಪಾಂಡವರು ಎಂದು ಹೇಳುತ್ತಿರುವಂತಹ ನಿನ್ನ ಅಗ್ಗಳೆಯ ಛಲದ ನುಡಿ ಎಲ್ಲ ಮರೆತು ಹೋಯ್ತೇನೋ? ಯಾಕೆ ಏಕಾಂಗಿಯಾಗಿ ಮರು ಮಾತಾಡದೆ ಹೋಗುತ್ತಿರುವೆಯ? ದೊರೆಯೇ, ನಾನೇನ ಅಪರಾಧ ಮಾಡಿದ್ದೇನೆ? ಸಂಜಯ 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 ಆದಿ
ಸುಕೃತ ವಿಶಾಲವನವದು ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ ಜಯ ಸರಿಯು ಜಂಗುಳವ ಜಾರಿದರೆ ಆದರಿಸುವವರ್ಯಾರು ಸಂಜಯ ಆದರಿಸುವವರ್ಯಾರು ವಿಧಿ ಬರೆದಾರಿ ಅಕ್ಷರಕ್ಕಿಂದು ವಿಧಿ ಬರೆದಾರಿ ಅಕ್ಷರಕ್ಕಿಂದು ಪ್ರತಿಕೂಲಾದಿ ಉಂಟೆ ಪ್ರತಿಕೂಲಾದಿ ಉಂಟೆ ಎನ್ನುತ್ತ ಕಂಬನಿ ತುಂಬಿ ಉಸುರಿದನು ಓ ಸಂಜಯ, ದೊರೆ, ಯಾಕೆ ಆದ ಹುಣ್ಣಿನ ಮೇಲೆ ಕಾದ ಬರೆಯನ್ನು ಎಳಿತಾ ಇದ್ದೀಯೋ? ಮೊದಲೇ ನನ್ನ ಬಂಧು ಬಾಂಧವರನ್ನ ಒಡನಾಡಿಗಳನ್ನ ಕಳೆದುಕೊಂಡು ಹತಾಶೆ ನಿರಾಶೆಯಲ್ಲಿ ತೇಲುತ್ತಿದ್ದಂತ ನನ್ನೆದುರು ಆ ವಿಷಯವನ್ನೇ ನೆನಪು ಮಾಡಿಕೊಟ್ಟು ಪುನಃ ಯಾಕೆ ನನ್ನನ್ನ ಹೀಗೆ ನೋವಿಗೀಡು ಮಾಡ್ತಾ ಇದ್ದಿ ಸಂಜಯ? ಹೀಗೆಲ್ಲ ಆಯ್ತಲ್ಲ. ಹಾಗಿದ್ದಿದ್ರೆ ಈ ಯಾವತ್ತೂ ದುರ್ಭರವಾದಂತ ಸ್ಥಿತಿಗೆ, ದುರಂತವಾದಂತ ಘಟನಾವಳಿಗಳಿಗೆ ಮಾನವೀಯವಾದಂತ ವ್ಯವಹಾರದ ದೋಷ ಅಲ್ಲ, ತಪ್ಪಿಲ್ಲ. ಮತ್ತೆ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಏನು? ಅದು ಕಾಣದೇ ಇರುವಂತ ಕೈವಾಡ ಒಂದಿದೆಯಲ್ಲ, ಅದುವೇ ವಿಧಿ. ವಿಧಿ ಆ ವಿಧಿಯ ಚಿತ್ತದಲ್ಲಿ ಸುಯೋಧನನ ಬದುಕಿನಲ್ಲಿ ಹೀಗೆಲ್ಲ ಉಂಟಾಗಬೇಕು ಅಂತಿದ್ರೆ ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ನಾನ್ಯಾರು ಸಂಜಯ? ಕಾರಣ ವಿಧಿಯೇಚ್ಛೆ ಪ್ರಕಾರವಾಗಿ ಎಲ್ಲ ನಡೆದು ಹೋಯ್ತು ಸಂಜಯ. ಭೂಪತಿ, ವಿಧಿ ಎಂಬ ಈ 2 ಅಕ್ಷರ ನಿನಗೆ ಮೊದಲೇ ನೆನಪಿಗೆ ಬರಬೇಕಿತ್ತು. ಆದರೂ ನೆನಪಾಯ್ತಲ್ಲ. ವಿಧಿ ವಿಧಿ ಎಂದು ಕುಳಿತರೆ ನೀನು ಹಿಂದೆ ಆಡಿದಂತಹ ಮಾತು ವಿರೋಧಿಗಳಾಗಿರುವಂತಹ ಪಾಂಡವರು ಮುಂದೊತ್ತುತ್ತಿದ್ದಾರಲ್ಲ, ಜಯಲಲನೆಯನ್ನ ಸಂಪಾದಿಸಿದ್ದಾರಲ್ಲ, ಅವರ ಬಗ್ಗೆ ನಿನ್ನ ನಿಲುಮೆ ಏನು ಸಂಜಯ? ಎಲ್ಲವೋ ಸಂಜಯ ಕೇಳು, ಎಲ್ಲವೋ ಸಂಜಯ ಕೇಳು, ಏನೋ ಬೀಳಲಿ ನಿನಗೆ ನಾ, ಏನೋ ಬೀಳಲಿ ನಿನಗೆ. ತಲೆಯ ಕಣಿವೆ, ತಲೆಯ ಕಣಿವೆ, ತಲೆಯ ಕಣಿವೆ, ತಲೆಯ ಕಣಿವೆನ ಮಾಡು ತಲೆಯನು ನಾಳೆ. ಸಂಜಯ, ಪ್ರಭು? ಇದುವರೆಗೆ ನಡೆದು ಹೋದಂತ ವಿಷಯದ ಕುರಿತು ವಿಧಿ ಅಂತ ಹೇಳಿದ್ರೆ ವಿನಃ ಮುಂದೆ ನಡೆಸುವಂತ ಕೃತ್ಯ ವಿಷಯದಲ್ಲಿ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೈ ಕಟ್ಟಿ ಕೂತುಕೊಳ್ಳುವಂತ ನಿಷ್ಕ್ರಿಯ ವ್ಯಕ್ತಿ ದುರ್ಯೋಧನಲ್ಲ. ಮತ್ತೆ ಇಂದೊಂದು ದಿವಸ ಕಳೆದು ನಾಳೆ ಉದಯವಾಯಿತಾದ್ರೆ ನನ್ನ ವಿರೋಧಿಗಳಾದಂತ ಪಾಂಡವರನ್ನ ನೆಲಕ್ಕೆ ಒಣಗಿಸುತ್ತೇನೆ, ಅವರ ತಲೆಯನ್ನ ಒಡೆಯುತ್ತೇನೆ, ಮೃತ್ಯು ಮಂದಿರಕ್ಕೆ ಕಳಿಸುತ್ತೇನೆ. ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ. ಹೀಗೆಂದು ಹೇಳಿ ಕೆಲವೇ ದಿನಗಳಾಯಿತು. ಆದರೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಕಾರಣ ಅಲ್ಲಿ ತುಂಬಿರುವಂತಹ ಬಲಾಢ್ಯರು, ಅದರಲ್ಲಿಯೂ ನಿನ್ನ 99 ಮಂದಿ ಸಹೋದರರನ್ನು ನುಂಗಿ ನಡೆದಂತಹ ಪ್ರಕೋದರ ಒಬ್ಬ ಸಾಕಲ್ಲ. ಭೀಮ
ಹುಟ್ಟು ಹೊಗೆಯಾದಂತ ಭೀಮನ ಒಡಲನ್ನ ಒಡೆಯುತ್ತೇನೆ, ಮಜ್ಜ ಮಾಂಸಗಳನ್ನ ಹಿರಿದು ತೆಗೆಯುತ್ತೇನೆ. ನನ್ನ 99 ಮಂದಿ ಸಹೋದರರಿದ್ದಾರಲ್ಲ, ಅವರ ಯಾವತ್ತು ಅಳಿವಿಗೆ ಕಾರಣ ಅಂತ ಈ ಭೀಮನ ವಿಷಯದಲ್ಲಿ ಸೇಡನ್ನ ತೀರಿಸಿಕೊಳ್ಳುತ್ತೇನೆ. ಇನ್ನು ಆ ಪಾರ್ಥ ಅವನ ಶಿರಸ್ಸನ್ನ ಹೊಡೆಯುತ್ತೇನೆ. ನನ್ನ ಮಿತ್ರವರಿಗಾದಂತ ಕರುಣೆ ಕೊಡಬಹುದಾದಂತ ಯಾವತ್ತೂ ಸಹಾಯ ಸಹಕಾರಕ್ಕೆ ಮಂಗಲಾಚರಣೆಯನ್ನು ಹಾಡುತ್ತೇನೆ. ಮಿಕ್ಕಿನ ಭಟರು ನನ್ನ ಲೆಕ್ಕಕ್ಕೆ ಇಲ್ಲ. ಮಿಕ್ಕಿ ಬಂದ್ರೆ ಆ ಭಟರನ್ನೆಲ್ಲ ಮಾರಿಗೆಯದಿದ್ರೆ 100 ಮಕ್ಕಳಲ್ಲಿ ಧೃತರಾಷ್ಟ್ರನಿಗೆ ತನಯನಲ್ಲ. ಪ್ರಭು, ನಾನು ಯಾಕೆ ಬಂದಿರುವೆ ತಿಳಿದಿದ್ಯಾ? ವೇದವ್ಯಾಸರ ಅನುಗ್ರಹದಿಂದ ಹಸ್ತದಲ್ಲಿಯೇ ಕುರುಕ್ಷೇತ್ರದಲ್ಲಿ ಆಗಿರುವಂತಹ ವಿದ್ಯಮಾನಗಳನ್ನು ತಿಳಿಯಪಡಿಸುವಂತಹ ಯೋಗ್ಯತೆ ನನಗೆ ಬಂದಿತ್ತು. ಅಂದ ನಪಾಲನಿಗೆ ಉಸುರುತ್ತಿದ್ದೆ. ರಣಕಣದಲ್ಲಿ ನೀನು ಕಾಣದಿದ್ದಂತಹ ಪ್ರಸಂಗ ಒದಗಿ ಬಂತು. ಆ ಮಹಾರಾಜನಿಗೆ ಧೈರ್ಯವನ್ನೊರೆದು ನೀನು ಎಲ್ಲಿದ್ದೀ ಅಂತ ತಿಳ್ಕೊಂಡು ಬರೋಣ ಅಂತ ಬಂದೆ. ನಿನ್ನನ್ನು ನೋಡಿದೆ. ಆದರೆ ನನ್ನ ಮಗ ಯಾವ ನಿರ್ಧಾರಕ್ಕೆ ಬಂದಿದ್ದಾನೆ, ಯಾವಾಗ ಬರ್ತಾನೆ ಎಂದು ಕಾತುರದಿಂದ ನಿರೀಕ್ಷಿಸುತ್ತಿರಬಹುದಾದಂತಹ ನಿನ್ನ ಅಪ್ಪನಾಗಿರುವಂತಹ ಧೃತರಾಷ್ಟ್ರ, ನಿನ್ನವ್ವೆಯಾಗಿರುವಂತಹ ಗಾಂಧಾರಿ, ನಿನ್ನ ಮಡದಿಯಾಗಿರುವುದಂತಹ ಸೌಭಾಗ್ಯವತಿ ಭಾಮಮತಿ, ಉಳಿದ ಪರಿವಾರವರೆಲ್ಲ ಕೇಳಿದ್ರೆ ಯಾವ ಉತ್ತರ ಕೊಡಲಿ ಪ್ರಭು? ಸಂಜಯ, ನನ್ನ ತಂದೆ ತಾಯಿ ಮಕ್ಕಳು ಎನ್ನುವಂಥ ವ್ಯಾಮೋಹಕ್ಕೆ ಅಚ್ಚೆಗೆ ವಶರಾದಂತಹ ವ್ಯಕ್ತಿಗಳು ಅವರು. ಇಂದಿನ ನನ್ನ ದಾರುಣವಾದಂತಹ ಸ್ಥಿತಿಯನ್ನು ಕೇಳಿದಾಗ ಸಹಜವಾಗಿಯೇ ಭಯ ವಿಹಲರಾಗಿರಬಹುದು. ಅವರಿಗೆ ಹೋಗಿ ನೀನಿಷ್ಟೇ ಹೇಳು, ದುರ್ಯೋಧನ ಕೇವಲ ನಿಮ್ಮ ಮಗ ಮಾತ್ರನಲ್ಲ, ಆತ ಕ್ಷಾತ್ರಿಯ ವೀರನೂ ಆಗಿದ್ದಾನೆ. ಕಾರಣ, ಕ್ಷಾತ್ರಿಯ ವೀರನಿಗೆ ಉಚಿತವಾದಂತಹ ಯಾವ ಯುದ್ಧವಿದೆಯೋ ಆ ಯುದ್ಧ ಭೂಮಿಯಲ್ಲಿ ಉಳಿವೋ ಅಥವಾ ಅಳಿವೋ ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾದದ್ದು ಕ್ಷಾತ್ರಿಯರ ಧರ್ಮ ಎನ್ನುವುದಾಗಿ ಅವರಿಗೆ ಸ್ವಾಂತನ ಪರವಾದಂತಹ ಮಾತನ್ನ ನೀನೇ ಆಡು ಸಂಜಯ. ಅಷ್ಟಲ್ಲದೆ ನನ್ನ ಹೆಂಡತಿಯಾದಂತ ಭಾನುಮತಿ ಯಾವ ಕೆಡದಲ್ಲಿ ಅವಳ ಕೊನೆಗೆ ಮಾಗನ ಧಾರಣೆಯನ್ನು ಮಾಡಿದನೋ ಆಗಲೇ ತಂದೆ ತಾಯಂದಿರು ಸಾಕಿ ಸಲಹಿದ 1000 ಋಣವನ್ನು ಹರಿದೊಗೆದು ಕೈ ಹಿಡಿದವನೇ ಭಗವಂತನೆನ್ನುವುದಾಗಿಯೂ ಹೊಕ್ಕ ಮನೆಯೇ ಸ್ವರ್ಗ ಎನ್ನುವುದಾಗಿ ಭಾವಿಸಿದವಳು ತನ್ನ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾದಂತಹ ಕಾಲದಲ್ಲಿಯೂ ಅದಕ್ಕೆ ಆಕ್ಷೇಪವನ್ನು ಕೊಟ್ಟವಳಲ್ಲ. ಆ ಕಾಲದಲ್ಲಿ ಅವಳು ಹೇಳಿದ್ದಿಷ್ಟೇ, ಪತಿದೇವ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾಗಿ ಹೋಗಲಿ, ಆದರೆ ತನ್ನ ಹಣೆಯಲ್ಲಿ ರಾರಾಯಿಸುವಂತೆ ಯಾವ ತಿಲಕವಿದೆಯೋ ಅದನ್ನು ಮಾತ್ರ ಮೃತ್ಯು ದೇವತೆ ಅಳಿಸದೆ ಉಳಿಸಲಿ ಎನ್ನುವುದಾಗಿ ಅರ್ಥ. ಈ ಪತಿಯ ಬದುಕನ್ನೇ ಹಾರೈಸಿದವಳು ಎನ್ನುವುದಾಗಿ ಅರ್ಥ. ಅಂತ ಪತಿವ್ರತ ಶಿರೋಮಣಿಯಲ್ಲಿ ಒಂದು ಮಾತನ್ನಾಡು, ಬದುಕಿದ್ರೆ ನಾಳೆ ಬಂದು ನಿನ್ನೊಂದಿಗೆ ರತ್ನ ಖಚಿತವಾದಂತಹ ಸಿಂಹಾಸನವನ್ನು ಆಳುತ್ತಾನಂತೆ. ಅದನ್ನ ವಿಧಿ ಸಹಿಸದೇ ಹೋದ ಪಕ್ಷದಲ್ಲಿ ಆರ್ಯನಾರ್ಯರಿಗೆ ಸಹಜವಾದಂತಹ ಸಹಗಮನ ಪದ್ಧತಿಯ ಮೂಲಕವಾಗಿ ಸತ್ತು ಸ್ವರ್ಗದಲ್ಲಿರಬಹುದಾದಂತಹ ಪತಿಯನ್ನು ಕೂಡಿಕೊಳ್ಳಿಕ್ಕೆ ಹೇಳಿದ್ದಾನೆ ಅಂತ ಸೂಚಿಸು. ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತ ಹೇಳ್ತೀಯ, ಈಗ ಏನು ಮಾಡುತ್ತೀಯ? ಈಗೇನು ಮಾಡ್ತೇನೆ? ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ, ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ, ನಾ ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆ. ಹುದುಗಿರುವೆ ನೈ ಹಗೆಗಳು ಅರಿಯದಂದದಲ್ಲಿ, ಹುದುಗಿರುವೆ ನೈ ಹಗೆಗಳು ಅರಿಯದಂದದಲ್ಲಿ, ಏನ ಪೇಳಲಿ ನಿನಗೆ ಓ ಸಂಜಯ, ಸ್ವಾಮಿ, ವಿರೋಧಿಗಳ ತಲೆಯನ್ನ ಕಡಿಯಬೇಕು ಎಂತಾದ್ರೆ ನಾಳೆವರೆಗೂ ನಾನು ಬದುಕುಳಿಯಬೇಕು. ಸತ್ಯ. ವಿರೋಧಿಗಳ ಕಣ್ಣು ತಪ್ಪಿಸಿದ್ರೇನೆ ನಾನು ಬದುಕುಳಿಲಿಕ್ಕೆ ಸಾಧ್ಯ. ಹೌದು. ಅದಕ್ಕೊಂದು ಉಪಾಯವನ್ನೇ ಎಣ್ಣಿದ್ದೇನೆ ಸಂಜಯ. ಏನು? ಇಲ್ಲಿಗೆ ಸಮೀಪದಲ್ಲಿ ಇದೆಯಲ್ಲ ದ್ವೈಪಾಯನ ಸರೋವರ, ಆ ಸರೋವರದಲ್ಲಿ ಯಾರಿಗೂ ತಿಳಿಯದಾಗಿ ಮುಳುಗಿದ್ದು ಬಿಡುತ್ತೇನೆ ಸಂಜಯ. ಇಂದು ಮುಳುಗಿದ್ದು
ನಾಳೆ ಆದೊಡನೆ ನನ್ನ ವಿರೋಧಿಗಳಾದಂತಹ ಪಾಂಡವರ ತಲೆಯನ್ನು ಒಡೆದು ಹಾಕುತ್ತೇನೆ. ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಸಂಜೆ. ಯಾರಲ್ಲಿ ಈ ವಿಷಯವನ್ನು ಹೇಳಬೇಡ ಸಂಜೆ. ಭಾಗ್ಯವಿದ್ರೆ ಪುನಃ ನಿನ್ನ ನಾಳೆ ಬಂದು ಕಾಣುತ್ತೇನೆ ಸಂಜೆ. ಗೌರವೇಶ್ವರ ಸಂಜಯ ಸ್ವಾಮಿ, ಎಲ್ಲೆಲ್ಲಿಯೂ ಮಜ್ಜೆ ಮಾಂಸಗಳ ರಾಶಿ, ಎಲ್ಲೆಲ್ಲಿಯೂ ಎಲುಬಿನ ಹಂದರಗಳು, ಎಲ್ಲೆಲ್ಲಿಯೂ ಕರುಳಿನ ಮಾಲೆಗಳು, ರಕ್ತಪ್ಲಾವಿತವಾದಂಥ ನೆಲ, ಇದುವರೆಗೂ ರಣಕ್ಷೇತ್ರವಾದಂಥ ಈ ಸ್ಥಳ ಇಂದು ಕೇವಲ ರುದ್ರಭೂಮಿ. ಹಾ, ಯಾರು ಅಭಿಮನ್ಯು, ಓ ಮಗನೇ, ನೀನು ಪರಬಲದವನಾದ್ರೇನಂತೆ, ನಿನ್ನಲ್ಲಿರಬಹುದಾದಂತ ವೀರಶ್ರೀಯನ್ನ ಕಂಡು ಒಂದು ಕಾಲದಲ್ಲಿ ಮೆಚ್ಚಿಕೊಂಡವ ನಾನು ಮಗನೇ. ಒಂದು ಅಭೇದ್ಯವಾದಂತಹ ಚಕ್ರವ್ಯೂಹವನ್ನ ಭೇದಿಸಿ ಅನೇಕ ವಿರೋಧಿಗಳನ್ನ ಯಮನೂರಿಗೆ ಕಳುಹಿ ನೀನಾಗಿ ಮೆರೆದಂತ ಆ ದೃಶ್ಯ ಇಂದೂ ನನ್ನ ಕಣ್ಣ ಮುಂದೆ ಕಟ್ಟಿದಂತಿದೆ ಕಂದ. ನಿನ್ನಂತ ಕಂದಮ್ಮನನ್ನ ಉಳಿಯಗೊಟ್ಟಿದ್ರೆ ಭಾರತ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಸ್ಥಾಪಿಸ್ತಿದ್ದೆ ನೀನು ಮಗನೇ. ನೀನೊಬ್ಬ ಭರತ ಕುಲದ ರತ್ನ ದೀಪ್ತಿ ಆಗ್ತಿದ್ದೆ ಕಂದ. ನಿನ್ನಂತವನನ್ನ ಆ ಕಾಲದಲ್ಲಿ ರಣದೇವತೆಗೆ ಬಲಿಗೊಟ್ಟಂತ ಈ ದುರಾತ್ಮನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಯಾರು? ಕರ್ಣ, ಓ ಮಿತ್ರ ಕರ್ಣ. ಬೇಟೆ ಕರ್ಣನ ಕೂಡೆ, ಆಟ ಕರ್ಣನ ಕೂಡೆ, ಹೀಗೆ ಭೌತಿಕವಾದಂತಹ ಯಾವತ್ತು ವ್ಯವಹಾರದಲ್ಲಿ ನಾನು ನೀನು ಒಂದಾಗಿ ಬದುಕಿದ್ದಾಯಿತು ಕರ್ಣ. ಆದ್ರೆ ಸಾವಿನ ವಿಷಯದಲ್ಲಿ ಮಾತ್ರ ನೀನು ಒಂಟಿಯಾಗಿ ನಡೆದು ಬಿಟ್ಟಿಯಲ್ಲ ಕರ್ಣ. ನೀನಿಲ್ಲದಂತ ಬದುಕು ನಿಜಕ್ಕೂ ಶುಷ್ಕ ಮರುಭೂಮಿಯಂತೆ. ಕಾರಣ ನಾನು ಬರ್ತೇನೆ, ನಿನ್ನನ್ನ ಕೂಡಿಕೊಳ್ಳುತ್ತೇನೆ ಕರ್ಣ, ನಿನ್ನನ್ನು ಕೂಡಿಕೊಳ್ಳುತ್ತೇನೆ. ನೋಡಿದರುಲಿವ ಭೂತರವ ಪ್ರೇತರವ ಎಲ್ಲಿ ನೋಡಿದರುಲಿವ ಕಾಕರವ ಕೂಕರವ ಚೆಲ್ಲಿಸುವ ಕೆಂಪು ಗಾನೆ ಕರವ ಶಾಕಿನಿ ಬಳಗರವೋ
ಅಂದು ಅನೇಕ ಬಂಧು ಬಾಂಧವರು ನನ್ನನ್ನು ಬೆಂಬಲಿಸಿದ್ದರು. ಇಂದು ಭೂತ ಬೇತಾಳಾದಿಗಳು ನನ್ನನ್ನು ಬೆನ್ನಟ್ಟಿ ಬರುತ್ತಾ ಇದ್ದಾವೆ. ಅಂದಿಗೂ ಇಂದಿಗೂ ಎಷ್ಟು ಅಂತರ ನನ್ನ ಜೀವನದಲ್ಲಿ. ಹೌದು, ಸಂಜೆಯಿಂದಲೇ ಹೇಳಿದ ಪ್ರಕಾರವಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿರಬೇಕು. ಈ ವಿಷಯ ನನ್ನ ವಿರೋಧಿಗಳಿಗೆ ತಿಳಿದು ಬಿಟ್ರೆ ಏನು ಮಾಡಲಿ? ಹಿಂಗಾರಿಂದ ಹೋಗಿ ಸರೋವರದಲ್ಲಿ ಮುಳುಗಿರುತ್ತೇನೆ. ಭೀಮನ ಕಡೆಯವರು ನೋಡಿದ್ರೆ ಯಾರೋ ನೀರು ಕುಡಿಲಿಕ್ಕೆ ಬಂದಿದ್ರು, ಹೊರಟು ಹೋಗಿದ್ದಾರೆ ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಇದೇ ಸರಿ, ಇದೇ ಸರಿ. ಧರ್ಮಕ್ಷೇತ್ರವಂತೆ ಈ ಕುರುಕ್ಷೇತ್ರ. ಎಲ್ಲಿದೆ ಧರ್ಮ, ಎಲ್ಲಿದೆ ಧರ್ಮ? ಅಲ್ಲಿ ಆಗುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದ ಈತ ಬಂದಿದ್ದಾನೆ ಕ್ಷೇತ್ರಕ್ಕೆ. ಬ್ರಾಹ್ಮಣನಾಗಿಯೂ ಕ್ಷೇತ್ರಯೋಚಿತವಾಗಿ ಧನುರ್ಬಾಣಗಳನ್ನು ಹಿಡಿದು ನನ್ನ ಅಪ್ಪನನ್ನು ಕೊಂದಂತಹ ದುಷ್ಟ ಪಾಂಡವರ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕೆ ಬಂದು ನಿಂತಿದ್ದೇನೆ. ಅಶ್ವತ್ಥಾಮೋಹಸಃ ಎಂಬ ಧರ್ಮರಾಜನ ಅರ್ಧ ಸತ್ಯ ನನ್ನ ಅಪ್ಪನನ್ನ ಕೊಲ್ಲುವಂತೆ ಮಾಡಿತು. ಬಿಸುಟ ಬಿಲ್ಲನ್ನು ಮತ್ತೆ ಹಿಡಿಯಬಾರದೆಂಬಂತೆ ಆತ್ಮಯೋಗದಲ್ಲಿ ತನ್ನ ಹಸುವನ್ನು ಕೇಂದ್ರೀಕರಿಸಿದಾಗಲೇ ನನ್ನ ಅಪ್ಪ ಸತ್ತು ಹೋಗಿದ್ದ. ಆ ಹೊತ್ತಿನಲ್ಲಿ ನನ್ನ ಅಪ್ಪನ ಜುಟ್ಟನ್ನು ಹಿಡಿದು ಕತ್ತಿಯಿಂದ ಕತ್ತರಿಸಿದರಲ್ಲ ಕೊರಳನ್ನು. ಹೇಗೆ ತಡೆದುಕೊಳ್ಳಲಿ ಸಲ್ಲದು. ನನ್ನ ಒಡೆಯನ ಇಷ್ಟೇ ಏನು ನಿಷ್ಪಾಂಡವ ಪೃಥ್ವಿ. ಅದಕ್ಕೋಸ್ಕರವಾಗಿ ಪ್ರಪಂಚ ಪರ್ಯಟನವನ್ನು ಮಾಡಿ ತಂದೆಯನ್ನು ಕೊಂದಂತಹ ಕ್ಷತ್ರಿಯರನ್ನು ನಾಶ ಮಾಡಿದ. ಪರಶುರಾಮನ ಧನುರ್ಬಾಣಗಳು ಈ ಅಶ್ವತ್ಥಾಮನ ಕೈಯಲ್ಲಿ. ಆಗಲಿ ವರ್ಣ ಸಂಕರ, ಜಾತಿಯಿಂದ ಶೂದ್ರ, ಪಶುವೃತ್ತಿ, ಬರ್ಬರ ಅಂಧ ಈ ಅಶ್ವತ್ಥಾಮ ಎಲ್ಲಿದ್ದಾನೆ? ನಮ್ಮ ಒಡೆಯ ಎಲ್ಲಿ? ನಮ್ಮ ಒಡೆಯ ಸುಯೋಧನ ಎಲ್ಲಿ? ಸುಯೋಧನ ಅಶ್ವತ್ಥಾಮ ಅವನ ಕುರಿತು ಕೇಳಿ ಮಾಡುವುದೇನಪ್ಪ? ಕೇಳಿ ಮಾಡುವುದೇನು? ವಸಾವಂಧಿಯೇ ಮೊದಲಾದಂತಹ ರಕ್ತ ಪಿಪಾಸುಗಳಿಗೆ ರಕ್ತ ಓಕುಳಿಯನ್ನ ಮಾಡಿಸುತ್ತೇನೆ. ಹೇಳಿ ಎಲ್ಲಿದ್ದಾನೆ ನಮ್ಮೊಡೆಯ? ಹೇಳಲೇಬೇಕು. ಹೇಳಬಾರದ ವಿಷಯವನ್ನ ಹೇಳಿದರೆ ಏನಾದರೂ ಆಗುತ್ತದೆ ಎಂಬ ಭರವಸೆ ಮೂಡ್ತಾ ಇದೆ ನಿನ್ನ ಈ ಉತ್ಸಾಹದಿಂದ. ಹೇಳಿ. ನಮ್ಮೊಡೆಯ ನಿಮ್ಮನ್ನೆಲ್ಲ ನಂಬಿದ, ಆದರೆ ಈ ಭೂಮಿಯ ಮೇಲೆ ಬದುಕುವಂತಹ ಯಾವ ಅವಕಾಶವನ್ನು ಕಳಕೊಂಡಿರುವಂತಹ ಭೂಮೀಶ ಕೌರವ ಬದುಕಲಿಕ್ಕಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ ವೈರಿಗಳಿಗೆ ಅಂಜಿ. ದ್ವೈಪಾಯನ ಸರೋವರ? ಹೌದು. ಆಗಲಿ, ವಿಷಯವನ್ನು ಅರಿಹಿದರಲ್ಲ, ಅಲ್ಲಿಗೆ ಹೊರಡ್ತೇನೆ ನಾನು. ಒಡೆಯ ಅಡಗಿ ಕುಳಿತಿದ್ದಾನಲ್ಲ ನೀರಿನಲ್ಲಿ, ಅವನನ್ನೇ ಕರೆದು ಮಾತನಾಡಿಸಿ ಬಿಡುತ್ತೇನೆ. ಗುರುರಾಯ ಕೇಳೆ ನಮತ
ಸ್ವತಃ ನೀರಿನಲ್ಲಿ ಅಡಗಿ ಕುಳಿತಿರುವೆ. ಭೂಮಿಯ ಮೇಲೆ ಕೀರ್ತಿವೆತ್ತಂತಹ ಈ ಹೊತ್ತಿನಾವತಿಯ ಸಿಂಹಾಸನದ ಮೇಲೆ ಮಿಂಚುತ್ತಿದ್ದವನು ನೀನು. ಅಂತಹ ನೀನು ಏನು ವಿರೋಧಿಗಳಿಂದ ಇಂತಹ ಸಂದರ್ಭ ಬಂತು ಎಂಬ ಕಾರಣ ನೀರಿನಲ್ಲಿ ಅಡಗಿದ್ದೀಯಲ್ಲ? ಏಳು, ನಾನಿದ್ದೇನೆ, ಏಳು. ಅಶ್ವತ್ಥಾಮಾಚಾರ್ಯರೇ, ಆ ನಿಮ್ಮ ಹಾಗೆ ಭೀಷ್ಮರು ದ್ರೋಣರಿಗೆ ಭರವಸೆ ಮಾತುಗಳನ್ನೇ ಆಡಿ ಮುಗಿಸಿದ್ದರು. ಅದರ ಪರಿಣಾಮವಾಗಿ ನಾನು ಈ ಅವಸ್ಥೆಯನ್ನು ಅನುಭವಿಸುತ್ತಾ ಇದ್ದೇನೆ. ಆದಷ್ಟಿಂದಲೇ ಹೊರಟೋಗಿ. ಯಾರು? ಭೀಷ್ಮ, ದ್ರೋಣ, ಕರ್ಣ. ತೆಗೆ! ಭೀಷ್ಮ ನಂಬಿದೆ. ಶರಮಂಚ ಅವನಿಗಾಯಿತು ಹುಲು ಶಿಖಂಡಿಯ ನೆಪದಿಂದ. ಅಲ್ಲದೆ ಬಿಲ್ಗುರು ದ್ರೋಣ ಅಸಮ ಸಾಹಸಿ. ನನ್ನಪ್ಪ ನನ್ನ ಮೇಲಿನ ವ್ಯಾಮೋಹದಿಂದ ಈ ಧರೆಯನ್ನೇ ಬಿಟ್ಟು ಹೋದ. ಆದ ಅನ್ಯಾಯ ಏನು ನನಗೆ ಗೊತ್ತು. ಕರ್ಣನಿಗೆ ಆಡಿದ ಮಾತು ಹೆಚ್ಚಾಯಿತು. ಅನ್ನ ಕೊಟ್ಟ ನೀನು ಕಡಿಮೆಯಾದೆ. ಇದು ಅವರೆಲ್ಲರೂ ಸೇರಿ ಮಾಡಬಹುದಾದದ್ದನ್ನು ಈ ಗುರುಸುತ ಅಶ್ವತ್ಥಾಮ ಮಾಡಿ ಪೂರೈಸುತ್ತಾನೆ. ಅಪ್ಪಣೆ ಒಂದನ್ನು ಕೊಟ್ಟ ಮಾತ್ರ ಅಂತಂದ್ರೆ ನಿಷ್ಪಾಂಡವ ಪೃಥ್ವಿ ಕೊಡುವ ಅಪ್ಪಣೆ. ಆಚಾರ್ಯವೇ, ಈ ವಿಷಯ ಭೀಮಿಗೆ ತಿಳಿಯುತ್ತಾದ್ರೆ ನನ್ನ ಕಾರ್ಯವೇ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಆದಷ್ಟು ಬೇಗದಿಂದ ತೊಲಗಿ ಹೋಗಿ. ಎಂತಹ ಮಹದಾಸೆಯನ್ನು ಹೊತ್ತು ಬಂದೆ. ಪಾಂಡವರ ನಿರ್ನಾಮವನ್ನ ಎಣಿಸಿ ಬಂದೆ. ಉರಿಯುವ ಬೆಂಕಿಗೆ ತುಪ್ಪವನ್ನು ಹೊಯ್ಯುತ್ತೀಯೇ ಎಂದು ಭಾವಿಸಿದೆ ಒಡೆಯ. ನೀರನ್ನೇ ಎರಚಿ ಬಿಟ್ಟಿಯಲ್ಲ, ನೀರಲ್ಲಿ ಇಳಿದುಕೊಂಡು. ನೋಡೋಣ ಈಗಲ್ಲವಾದರೇನಂತೆ. ಅವಕಾಶ ಸಮಯ ಕೂಡಿ ಬಂದರೆ ಮತ್ತೆ ಇದೆ ಚಾವುವಿಲ್. ಬರುತ್ತೇನೆ ಧರಿಸಿ. ಪಾಪಿ ದುರ್ಯೋಧನ ಪ್ರಪಂಚದ ಯಾವ ಮೂಲೆಯನ್ನು ಸೇರಿದೆ. ನೀನಿದ್ದ ಟಾವು ಒಮ್ಮೆ ನನಗೆ ಗೊತ್ತಾಗಿದ್ರೆ ನಿನ್ನನ್ನ ಪಡೆದು ಮುಗಿಸಿದೆ. ಯಾರು ನೀನು? ನಾನ್ ನೋಡಿ ನೀನು ಅಂತ ಗೊತ್ತಾಗಿದೆ. ನಾನು ಬೇವಿನ ಚಾರ. ಬೇವಿನ ಚರ ನೋಡ್ರಿ ಬುದ್ಧಿ ನಮ್ಮವನೇ. ನೋಡಿ ಏನು ಸಮಾಚಾರ? ದೇವ ಸ್ವಾಮಿ ನಿಮ್ಮ ನೀನು ಅಂತ ಗೊತ್ತಾಗಿದೆ. ಸಲಾಂ ಮಾಡ್ಕೊಂಡೆ. ಶುಭವಾಗಲಿ ಹೇಳು. ಬುದ್ಧಿ ನಾವು ಬೇವಿನ ಚಾಲಕರು, ಬೇವಿನ ಚರರು. ವಿಷಯ ತಿಳ್ಕೊಳ್ಬೇಕಂತ ಹೊರಟಿವಿ. ಹೊರಟ ಮೇಲೆ ನಮ್ಮ ನಿಜ ರೂಪದಲ್ಲಿ ಹೋದ್ರೆ
ನಮ್ಮ ವಿರೋಧಿಗಳಿಗೆ ನಮ್ಮ ಸುಳಿವು ತಿಳಿತದಲ್ಲ, ಹೌದು. ಹಾಗಾಗಿ ವೇಷ ಮಾಡ್ಕೊಂಡೆ. ಒಳ್ಳೇದಾಯ್ತು, ಆಯ್ತು. ಈ ವೇಷ ಆದ್ಮೇಲೆ ಅದು ಎಷ್ಟಕ್ಕೆ ಸರಿಯಾದ ಉದ್ಯೋಗ ಬೇಡವೆ, ಬೇಕು. ಬೇಟೆ ಆಡುವಂತ ಮನಸ್ಸಾಗಿ. ಹಾ. ಒಬ್ಬೊಬ್ಬರು ಇದ್ರೆ ಬೇಟೆ ಆಗುತ್ತವ್ರಿಯಾ? ಆಗಲಿಕ್ಕೆ ಬೇಟೆ ಆಗುದಿಲ್ಲ. ಆಮೇಲೆ ನಮ್ಮ ಕೂಟ ಉಂಟಲ್ಲ, ಅದನ್ನೆಲ್ಲ ಒಟ್ಟು ಮಾಡ್ಕೊಂಡೆ. ಬರೇ ಕೂಟ ಇದ್ರೆ ಬೇಟೆ ಆಗ್ತದೆ ಬುದ್ಧಿ ಆಗದು. ಆ ಬೇಟೆಗೆ ಸರಿಯಾದಂತ ಆಯುಧ ಬೇಡವೆ, ಪರಿಕರಗಳು ಬೇಕು. ಅದನ್ನು ತಗೊಂಡೆ. ಯಾವ್ದಾವ್ದು? ಯಾವುದು? ಖಡ್ಗ, ಕಕ್ಕಡ, ಕಡಗತ್ತಿ, ಈಟಿ, ಬರ್ಚಿ, ಬಂದು, ಮುದುಗರ, ಮುಸುಂಡಿ, ಬರಸು, ಗದೆ, ಕುಂತ, ಶೂಲ, ತೋಮರ ಸಾಕಾಬೇಕಾ? ಸದ್ಯ ಸಾಕು, ವಿಷಯ ಹೇಳು. ಅಷ್ಟೇ ಸಾಕಾಗುದಿಲ್ಲ. ಮತ್ತೆ ಬಲಹೊರೆ, ಯಾವ ಬಲೆಯ? ಹಾತ್ ಬಲೆ, ಬೀಸ್ ಬಲೆ, ಕಿಳಂಜಿ ಬಲೆ, ಬಗ್ಗಿ ಬಿಡ್ತಿ ಬಲೆ, ಧನ್ಕಣೀರ್ ಬಲೆ, ದೊಡ್ಕಣೀರ್ ಬಲೆ, ಹೊಳ್ ಬಲೆ. ಅಷ್ಟೇ ಅಲ್ಲ ಬುದ್ಧಿ, ನಾಯಿ. ನಾಯಿ? ಯಾವ ಜಾತಿಯ ನಾಯಿಯ? ಜಾಲ, ಜೂಲ, ರಕ್ತಮೇರಂಡ, ಕುತ್ಬಾರದರಿಯ, ಸಿಗುಲಿನಂದಿ, ಉಬ್ಬುರುಗಿಂಚ, ಮುಂಡ್ಬಾರದುಲಿಯಣ್ಣ. ಒಡೆಯ ಊಟ ಹಾಕಿ ಬಲೆ ಬೀಸಿ ಹಾರುವ ಹಕ್ಕಿನ ಹಿಡಿದಿದ್ದೆವು, ಓಡುವ ಪಿರಾಣಿನ ಹೊಡೆದಿದ್ದೆವು. ನಮ್ಮ ಹೊಡೆತಂದ್ರೆ ಹೇಗೆ? ಇರುತ್ತ ಬರ್ತಿ ಸುರ್ತ ಕಡಗದ ಕಡ್ತ ಪೆಟ್ಟೊಂದು ತುಂಡೆರಡು. ಹಾಗಾಗ್ಬೇಕು. ಇವತ್ತು ನಿಮ್ಗೆ ಯಾವ ಮಾಂಸ ಆಗ್ಬೋದು? ಸದ್ಯ ನನಗೆ ಯಾವ ಮಾಂಸದ ಮೇಲೂ ಇಷ್ಟ ಇಲ್ಲ. ಅಲ್ಲ ಬರ್ತಿನ ಮಾಂಸ ಆಗ್ಬೋದಾ? ಅಲ್ಲ ಕಡಿದ ಮಾಂಸ ಆಗ್ಬೋದಾ? ಅಲ್ಲ ಕಾಡ್ಕೋಳಿ ಮ್ಯಾಣಿ ತಿಪ್ಪಲ ಒಂದು ನನಗೆ ಅಗತ್ಯ ಇಲ್ಲ. ಮತ್ತೆ ಯಾವ ತಲೆ ಹಾಕೋದು? ನಾನು ಒಂದು ವಿಷಯದ ಕುರಿತಾಗಿ ಯೋಚಿಸ್ತಾ ಇದ್ದೆ. ಯಾವ ವಿಷಯ ಬುದ್ಧಿ? ಆ ದುರ್ಯೋಧನನ ಕುರಿತಾಗಿ ವಿಷಯ ಸಂಗ್ರಹಕ್ಕೆ. ಓ, ಆ ತಲೆ ಬಗ್ಗೆ ಈ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಈ ತಲೆ ಬಿಸಿ ಏರಿ ಹೋಗಿ ನಾವು ಅದೇ ಕತೆ ಹೇಳ್ತಾ ಇದ್ದೀವಿ ನೋಡಿ. ಕತೆ ಅದಕ್ಕೆ ಸಂಬಂಧಿಸಿದ ಬೇಟೆ ಕತೆ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ನಿನ್ನ ಪೀಠಿಕೆಯ ಉದ್ದ ಆಯ್ತಲ್ಲ ಬುದ್ಧಿ. ಹೀಗೆ ಬೇಟೆ ಆಡಿ 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 ದೇಹಕ್ಕೆ ಬಹಳ ಆಯಾಸ ಆಯ್ತು. ಕಡೆಗೆ ಬೇಟೆ ಮೇಲೆ ಜುಗುಸುವಂತ ಬೇಟೆ ಬದಿ ಇಟ್ಟು ಆಮೇಲೆ ಸ್ವಲ್ಪ ನೀರು ಕುಡಿಯೋಣ ಅಂತ ಆ ಹೊಲದಲ್ಲಿ ಹುಡುಕಿದ್ರೆ ನೀರು ಸಿಗ್ತದ? ಇಲ್ಲ. ಹುಡುಕಿ 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 ಹೀಗೆ ದ್ವೈಪಾಯನ ಸರೋವರದ ಹತ್ರ ಹೋದೆ. ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳೆದು ಸ್ವಲ್ಪ ನೀರು ಕುಡಿದು ಮೇಲೆ ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಬೇಟೆಯಾಡಿ ಮೈಯೆಲ್ಲ ತುಳ್ಪಳಾಗೈತೆ, ನೀರಾಟ ಆಡುವ. ಹೌದು ಹೌದಂತ ತೋರ್ಪುದ್ದಿ. ಆಯಾಸದ ಪರಿಹಾರ ಏನೋ ಅದು ತಂಗಾಳಿ ತಂಗಾಳಿ ಗಾಳಿ ಬೀಸಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಕಡೆಗೆ ಅಲ್ಲೇ ಕೆರೆದಂಡ ಮೇಲೆ ಬಟ್ಟೆ ಹಾಸಿತ್ತು, ಮಲಗಿತ್ತು. ಈಗ ಹೊರಟು ಬಂತು. ಅವಿವೇಕಿ, ವಿಷಯವನ್ನು ಸಂಗ್ರಹಿಸಿದ್ದಿ ಅಂತ ಹೇಳಿದೆ, ಅದಕ್ಕೆ ಸಂಬಂಧಿಸಿದ ಪೀಠಿಕಾ ಪ್ರಕರಣ ಅಂತ ಉಚ್ಚರಿಸಿದೆ, ಎದ್ದು ಸುಮ್ಮನೆ ಬಂದೆಯ. ಅಂದ್ರೆ ನಾವಲ್ಲಿ ನಿದ್ರೆ ಮಾಡ್ಬೇಕಂತ ಮಲಗಿದ್ದಲ್ಲ, ಮಲಗಿದ ಮೇಲೆ ನಿದ್ದೆ ಬಂತು. ಅಂತೂ ನಷ್ಟ ಯಾರಿಗೆ ನಿದ್ದೆ? ನನಗೆ ನಿದ್ರೆ ಬರ್ಬಹುದೇ? ಬರ್ಲಿಕ್ಕಿಲ್ಲ. ನಮ್ಮವರಿಗೆ ಮಲಗಬೇಕಂತಿಲ್ಲ, ಕೂತಲ್ಲೇ ತೂಕರಿಸ್ತಾರೆ. ಕೆಲವರು ನಿತ್ತಲ್ಲೇ ನಿದ್ರೆ ಮಾಡ್ತಾರೆ. ನನ್ಗೆ ಪಕ್ಕನ ಮಲಗಿದ್ರು ನಿದ್ರೆ ಬೀಳುದಿಲ್ಲ. ನೀನು ಕಾರ್ಯದ ಕುರಿತು ಅಂದ್ರೆ ಒಂದೊಂದೇ ಆಲೋಚನೆ ಮಾಡ್ತಾ ಇರ್ತೇನೆ. ಕಡೆ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಅಲ್ಲಿ ಒಂದು ವಿಶೇಷ. ಅಲ್ಲಿ ಅಶ್ವತ್ಥಾಮ ಮಾಡಿ ಜೊತೆಯಾಳ ಅಶ್ವತ್ಥಾಮ ಮಾಡಿ ಉದೆಂತ ಮಾತಾಡ್ತಾರೆ. ಅಲ್ಲಿ ಉದೆಂತ ಮಾತಾಡ್ತಾರೆ. ಅಲ್ಲಿ ನೀರಾಯ ಮುಳುಗಿ ಕದ ಕದಿ ಕೂರಾಯ ಇರ್ತದೆ, ಕದ ಕದಿ ಕೂರಾಯ ಇರ್ತದೆ. ಸಲಾಮು 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 ಮಳೆಯ ಹರದಿವ್ ನಿಂತಿರು ಏನೋ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಕುಚುಕುಚು ಗುಚುಕುಚು 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 ಗುಚುಕು ಒಂದು ರೀತಿ ಸ್ವರಗಳು, ಒಂದು ರೀತಿಯ ಶಬ್ದ. ನಾನು ಮೊದಲು ಗೆರೆಸಿಕೊಂಡದೇನು, ಹೀಗೆ ನೀರು ಕುಡಿಯಕ್ಕೆ ಹಂದಿಗೊಡ್ಡೆ ಎಲ್ಲ ಬರ್ತಾವೋ ಅಂತ ತಿಳ್ಕೊಂಡೆ. ಇದ್ದರೂ ಇರಬಹುದು. ಅದು ಅಲ್ಲ, ಮತ್ತೆ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಮಾತುಕತೆ. ಕಡೆಗಾಲೋಚನೆ ಮಾಡಿದ್ದು ಹೀಗೆ, ನಮ್ಮವರೆಲ್ಲ ಮಲಗಿದ್ದಾರಲ್ಲ, ಅವರ ನಿದ್ರೆ ಕಣ್ಣಲ್ಲಿ ಮಾತಾಡಬಹುದು ಇದ್ದೀತು. ಕಡೆ ನೋಡುವಾಗ ಅದು ಅಲ್ಲ, ಅದು ಸುಳ್ಳೆ. ಅದು ಸುಳ್ಳೆ. ಹಾಗಾದ್ರೆ ಸತ್ಯ ಯಾವ? ಕಡೆಗೆ 4 ಹೆಜ್ಜೆ ಮುಂದಿಟ್ಟು ಹೀಗೆ ನೋಡ್ತೇನೆ. 3 ವ್ಯಕ್ತಿಗಳು. ಯಾರು? ಏನವರನ್ನ ಸರಿಯಾಗಿ ನೋಡ್ಲಿಲ್ಲ. ಸರಿ ನೋಡಿದ್ದೇನೆ, ಪರಿಚಯ ಉಂಟೋಡಿಯಾ? ಮುಖ ಪರಿಚಯ ಉಂಟಲ್ಲ. ಯಾರವರು? ಅವ್ರ ಹೆಸರು ನೋಡಿ ಹೊಟ್ಟೆೊಳಗೆ ಉಂಟು, ಬಾಯಿಗೆ ಬರುವುದಿಲ್ಲ. ಸರಿಯಾಗಿ ಜ್ಞಾಪಿಸಿ ಹೇಳು. ಇವರು ಕೃತವರ್ಮ. ಕೃತವರ್ಮ ಒಬ್ಬರು. ಮತ್ತೆ ಇನ್ನೊಬ್ರು ಕುಪ್ಪಯ್ಯಾಚಾರ. ಕೃಪಾಚಾರ. ಇನ್ನೊಬ್ರು ಔಸತ್ಮಾಣಿ.
ನಿಮ್ಮ ಗೋಣ ಪುತ್ರ ಅಶ್ವತ್ಥಾಮನಿರ್ಬೇಕು. ನಿಮ್ಮ ಗೋಲು ಗುರುಗಳ ಮಗ. ಹೌದು, ಅವರು 3 ಜನ ಇದ್ದಾರೆ, ಒಟ್ಟಿಗೆ ನಿಂತಿದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರು ಅವ್ರೊಳಗಲ್ಲ. ಇದ್ದದ್ದು 3 ಜನ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರೊಳಗಲ್ಲ, ಅವರವರೊಳಗಲ್ಲ. ಮತ್ತೆ 10 ಜನ ಹೇಳುದು ಏನು? ನೀನ್ ಹೆದರಬೇಡ, ನಾವಿದ್ದೇವೆ. ಮೇಲ್ ಬಾ, ಮೇಲ್ ಬಾ, ಮೇಲ್ ಬಾ. ನಾನೀಗ ಬಂದದ್ದು ಮೇಲೆ ಸಾಕಾಗದ? ಯಾರು ನೀವಲ್ಲ, ಮತ್ತೆ ಯಾರಿಗೆ ಹೇಳಿದ್ದೆ ನೀನು? ಅವ್ರು ಹೇಳು. ಅವರವರಲ್ಲಿ ಸೇರಿ ಒಬ್ಬನನ್ನು ಕುರಿತು ಹೇಳು. 3 ಮಂದಿಯ ಮಾತು ಒಂದೇ. ಕಡೆಗೆ ಯಾರತ್ರ ಇವ್ರು ಮಾತಾಡ್ತಾರಪ್ಪ ಅಂತ ಅವ್ರ ಮುಖ ನೋಡ್ತೇನೆ. 3 ಜನರ ಕಣ್ಣು ನೀರೊಳಗುಂಟು. ಮಾತಾಡಿದ ಅವರ ತಲೆಯಲ್ಲಿ ತಾಕುತಿಯ ಮೇಲೆ ಉಂಟು. ಮತ್ತೆ ಕಣ್ಣು ನೀರೊಳಗಿದ್ದದ್ದು ಹೇಗೆ? ಅಂದ್ರೆ ಅವ್ರು ಕಣ್ಣು ಗುಡ್ಡ ಅಲ್ಲ ಒಡೆಯ, ಅಂದ್ರೆ ನೀರ್ ಕಡೆ. ನೀರಿನ ಕಡೆಗೆ ಅವರ ಲಕ್ಷ್ಯ ನೇರವಾಗಿ ದೃಷ್ಟಿ 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 ಕಡೆ. ನಾನು ನೀರಿಗೆ ಕಣ್ಣಾದ್ರೆ ಅಷ್ಟೊತ್ತಿಗೆ ನೋಡಿ ಆ ಮಧ್ಯ ಸರೋವರದಲ್ಲಿ ಕುಳುಗುಳು 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 ಒಳ್ಳೆ ಒಳ್ಳೆ. ಅದಕ್ಕೂ ಕಾರಣ ಉಂಟು. ಎಲ್ಲ ಕಪ್ಪೆ ಮೀನುಗಳೆಲ್ಲ ಓಡಾಡುವಾಗ ಜಲ ಜಂತು ಇರಬೇಕು. ಹೌದು, ಏನೋ ಹಾಗೆ ಕಣ್ಣು ನೋಡುವಾಗ ಅದಲ್ಲ, ಅದ್ರ ಜೊತೆಯಲ್ಲಿ ಸ್ವರ ಹೊರಟು ಬಂತು. ಬರೇ ಸ್ವರ ಮಾತ್ರಲ್ಲ, ಮಾತುಕತೆ ಬಂತು. ಏನು ಮಾತು? ನೀವು ನನಗೆ ಉಪಕಾರ ಮಾಡ್ತೀರಾ? ನೀವು ಉಪಕಾರ ಮಾಡುವರಾದ್ರೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಬಿಡಿ ನೋಡುವ. ನೀವು ಕರ್ಕರ್ ಮಾಡಬೇಡಿ, ಹೇಳಿ. ತಿಂದ ಅನ್ನದ ಸೊಕ್ಕೇನೋ ನಿನಗೆ? ನೀವ್ಯಾಕೆ ಸಿಟ್ಟಾಗುದು ನೋಡಿ? ನನ್ನ ಎದುರಿಗೆ ನಿಂತು ನನ್ನೊಡನೆ ಸ್ಥಳ ಬಿಡುವುದಕ್ಕೆ ಅಪ್ಪಣೆಯ? ಮತ್ತೆ ನಿಮಗೆ ನಾನು ಹೇಳಿದ್ದಲ್ಲ, ಮತ್ತೆ ಯಾರಿಗೆ? ನಿಮ್ಮ ಹತ್ರ ಹೇಳೋದು. ನಿಮಗೆ ನಾನು ಹೇಳಿದ್ದಲ್ಲ, ನಿಮ್ಮ ಹತ್ರ ಹೇಳೋದು. ನೀನು ಕೇಳಿದ ವಿಷಯ ನಿಮ್ಮಲ್ಲಿ ಹೇಳೋದು. ಕಡೆ ಕಡೆ ಏನ್ ಗೊತ್ತೇ? ಏನು? ಕಡೆಯಾಗಿ ಬಂದ ಶಬ್ದ ಇಷ್ಟೇ. ಏನು? ನಾನಿದ್ದ ವಿಷಯ ಭೀಮಸೇನನ ಕಡೆಯ ಬೇವಿನಿದ್ದಾರಿಗೆ ತಿಳಿದರೆ ಮುಂದೆ ನನಗೆ ಅಪಾಯ. ಕಡೆಗೆ ಸ್ವರದಿಂದಲೇ ಕೇಳಿ ತಿಳಿದೆ, ನಿಮ್ಮ ಬದ್ಧವೈರಿ ಸುಯೋಧನ ಪ್ರತಿ ಬದಿಗೆ ಶಮನರೆತ್ತದ ಕತ್ತಲಿಗೆ ಅನುಸರಣೆ ಮರುಬಲ ಮುತ್ತಿದೆ ಗಾವಳಿಯ ಸಲಗಳ ವೀರ ಮುದ್ರಿಕೆ. ನಿನ್ನ ಶ್ರಮ ಸಾರ್ಥಕವಾಯಿತು, ಪಡೆದ ವೇತನ ಧನ್ಯತೆಯನ್ನು ಹೊಂದಿತು. ಯಾಕೆ ಬಂತು ಈ ವಿಷಯ? ಯಾವ ವಿಷಯದ ಕುರಿತು ಚಿಂತಿಸುತ್ತಿದ್ದೇನೋ ಅದನ್ನೇ ಸಂಗ್ರಹಿಸಿ ವರದಿಯಾಗಿ ನನಗೆ ಒಪ್ಪಿಸಿದೆಯಲ್ಲ. ನಿನ್ನ ನಿಷ್ಠೆಗೆ, ನಿನ್ನದ್ದಾದಂತಹ ಈ ಕಾರ್ಯ ನಿರೂಪಣೆಗೆ ತುಂಬಾ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ನಿನ್ನನ್ನು ಹೀಗೆ ಬಿಡ್ತೇನೆ ಅಂತ ತಿಳಿದೆಯಾ? ಏನೋ ತಪ್ಪಿಬ್ಬಾದೆ? ನಿನ್ನನ್ನು ಹೀಗೆ ಬಿಡ್ತೀರೋ ನಾನು ಸ್ವಲ್ಪ ಹೆದರಿಕೆ ಆಗಲಿ ಶುರುವಾಯ್ತು. ನಿನ್ನಂಥ ಒಬ್ಬ ಸಾಮಾನ್ಯನ ಕುರಿತು ನನ್ನ ಹಾಗಿನ ಒಬ್ಬ ಮಾನ್ಯ ವ್ಯಕ್ತಿ ಮೆಚ್ಚಿದ ಮೇಲೆ ಮೆಚ್ಚಿದ ದ್ಯೋತಕವಾಗಿ ಕೊಟ್ಟು ಕಳಿಸುವುದು ಬೇಡವೇ? ಹಾಗೆ ಕೊಡುವುದಿದ್ರು ಜನಸಾಮಾನ್ಯರು ಕೊಟ್ಟ ಹಾಗ ನನ್ನ ಕೊಡುಗೆಯ ಕ್ರಮವೇ ಬೇರೆ. ಹೇಗೆ? ಬೇಡ ಬೇಡ, ನೀವು ಅದರಲ್ಲಿ ಕೊಡುವುದು ಬೇಡ. ಆ ಗಾಳಿ ಸೋಂಕಿದ್ರೆ ಸಾಕು. ಇಲ್ಲಿಯೂ ನೀನು ತಪ್ಪಾಗಿಯೇ ತಿಳಿದೆ. ಮೆಚ್ಚುಗೆಯ ದ್ಯೋತಕವಾಗಿ ಬರೇ ಮಾತಾಡಿದರೆ ಸಾಲದು, ಕೊಟ್ಟು ಕಳಿಸಬೇಕು ಎಂಬ ಕಾರಣಕ್ಕೆ ಮುಷ್ಟಿ ಬಲಿದೆ. ಹೇಗೆ? ಯಾಕೆ? ಲೆಕ್ಕವೂ ಅಲ್ಲ, ಅಳತೆಯೂ ಇಲ್ಲ. ಒಂದಿನ ರಾಶಿಗೆ ಕೈ ಹಾಕಿ ಇಷ್ಟೇ ಅಲ್ಲ, ಮತ್ತೆ ಮುತ್ತಿನೇಕಾವಳಿಯನ್ನು ಕೊಡುವುದರ ಜೊತೆಗೆ ವೀರ ಮುದ್ರಿಕೆಯನ್ನು ನಿನಗೆ ಹಾಗಾದ್ರೆ ಬಲವಾಗಿ ಪಾದಾರವಿಂದಕ್ಕೆ ವಂದಿಸಿ ಇಂದು ಸಂಗ್ರಹಿಸಿದ ವಿಷಯವನ್ನ ಬಿತ್ತರಿಸುತ್ತೇನೆ. ಏನದು? ಲಕ್ಷ್ಯವನ್ನಿಟ್ಟು ಅವಧರಿಸಬೇಕು. ಯಾವ ವಿಷಯ? ಆ ದುಷ್ಟನಾದ ದುರ್ಯೋಧನ
ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಮಾಡಿದ ಹವಣಿಕೆ ಏನು ಗೊತ್ತಾ? ಏನು? ದ್ವೈಪಾಯನ ಸರೋವರದಲ್ಲಿ ಆತ ಅಡಗಿ ಮುಳುಗಿ ಇದ್ದಾನೆ. ಈ ವಿಷಯ ನಮ್ಮವರಾದಂತಹ ಬೇವಿನಾಳುಗಳು ಬಂದು ತಿಳಿಸಿದ್ದಾರೆ. ಕಾಲ ವಿಳಂಬ ಮಾಡಬಾರದು, ಏಳು ಹೋಗೋಣ. ಯಾವಾಗಲೂ ದುಡುಕಬಾರದು. ದುಡುಕಿನಿಂದಾಗಿ ಕೆಡುಕು ತಪ್ಪಿದ್ದಲ್ಲ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಯಾವ ಕ್ರಮದಲ್ಲಿ ಕೊಲ್ಲಬೇಕು ಎನ್ನುವ ಹಾಗೆ ನಮ್ಮ ನಿರ್ಣಯದ ಪ್ರಕಾರವಾಗಿ ವ್ಯವಹರಿಸುವುದಲ್ಲ. ಮತ್ತೆ ನಮಗೆ ಮಾರ್ಗದರ್ಶಿಯಾಗಿರುವಂತಹ ಶ್ರೀಹರಿ ಇದ್ದಾನಲ್ಲ ಕೃಷ್ಣ, ಅವನಲ್ಲಿ ಹೋಗಿ ವಿಷಯವನ್ನು ತಿಳುಹಿ ಅವನ ನಿರ್ದೇಶನದಂತೆ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ನಿನ್ನ ಇಷ್ಟ. ಹಾಗಿದ್ರೆ ಕೃಷ್ಣದಲ್ಲಿವರೆಗಾಗಿ ಪ್ರಯಾಣ. ಅಲ್ಲಿಗೆ ಹೋಗೋಣ. ಸ್ವಾಮಿ ಲಾಲಿಪುದು ಮಾತು ಸ್ವಾಮಿ ಲಾಲಿಪುದು ಮಾತು ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತು ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತು ದುರುಳ ಕೌರವ ಓರಂತೆ ದೈಪಾಯನ ಕೆರೆಯೋ ಮುಳುಗಿ ಪನಂತೆ ದೈಪಾಯನ ಕೆರೆಯೋ ಮುಳುಗಿ ಪನಂತೆ ತೆರನಾವುದಿನ್ನು ಯಮಗೆ ಸರಸಿಯೊಳಡಗಿದವರು ತೆರನಾವುದಿನ್ನು ಯಮಗೆ ಸರಸಿಯೊಳಡಗಿದವರು ಇರಿದು ಕೊಲ್ಲುವ ಪರಿಣಿತಿ ತೆರನಾವುದಿನ್ನು ಯಮಯ ಸರಸೆಯೊಳಗಿದವರು ಇರಿದು ಕೊಲ್ಲುವ ಪರಿಣಿತಿ ಧರ್ಮನಂದನ, ಇಂದೀಗ ಬಗೆಹರಿಯಲಾರದಂತಹ ಸಮಸ್ಯೆಗೆ ನಾನು ಒಳಗಾಗಿ ಬಿಟ್ಟಿದ್ದೇನೆ. ನೀನು ಏನದು ಸಮಸ್ಯೆ? ನಮ್ಮ ಬದ್ಧ ದ್ವೇಷಿಯಾಗಿರುತ್ತಿರುವಂತಹ ಕೌರವನಲ್ಲಿ ಯುದ್ಧ ನಿಶ್ಚಯಿಸಿದ ಪ್ರಕಾರವಾಗಿ ನಿನ್ನ ನಿರ್ದೇಶನದ ಪ್ರಕಾರವಾಗಿ ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಮ್ಮ ಪಾಲಿಗೆ ಜಯವಾಗುತ್ತಾ ಹೋಗಿದೆ. ಕೊನೆಯ ಹಂತದಲ್ಲಿರುತ್ತಿರುವಂತಹ ಕೌರವ ಅಳಿದುಳಿದ ಬಲವನ್ನು ಸೇರಿಸಿ ನಮ್ಮಲ್ಲಿ ಯುದ್ಧಕ್ಕೆ ಬರ್ತಾನೆ ಎನ್ನುವ ಹಾಗೆ ನಾವು ನಿರೀಕ್ಷಿಸಿದ್ದು. ಆದ್ರೆ ನಮ್ಮ ನಿರೀಕ್ಷೆ ಬದಲಾಗಿ ಹೋಯ್ತು. ಅವ ಯುದ್ಧಕ್ಕೆ ಬರುವುದರ ಬದಲಾಗಿ ತಾನೊಬ್ಬ ಬದುಕಿದರೆ ಸಾಕು ಎನ್ನುವ ಭಾವನೆಯಿಂದಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿ ಕುಳಿತುಕೊಂಡಿದ್ದಾನಂತೆ. ಅಲ್ಲಿಗೆ ಹೋಗೋಣ. ಭೀಮಸೇನ, ಸ್ವಲ್ಪ ಸಮಾಧಾನ ಮಾಡು. ಇನ್ನೂ ಸಮಾಧಾನವಾ? ಸರಿ ಸರಿ ಸರಿ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಕೊಲ್ಲುವುದಂದ್ರೆ ಧರ್ಮಕ್ಕೆ ಬಾಹಿರವಾದದ್ದು. ಮತ್ತೆ ಅವನನ್ನು ಯಾವ ವಿಧಾನದಲ್ಲಿ ಕೊಲ್ಲಬೇಕು ಎನ್ನುವಂತಹ ವಿಷಯದ ಬಗ್ಗಾಗಿ ನನಗುಂಟಾಗಿರುವಂತಹ ಸಮಸ್ಯೆ ಅದನ್ನು ಹೇಗೆ ಬಗೆಹರಿಸಲಿ? ಅವನನ್ನು ಕೊಂದದ್ದಿದ್ರೆ ಧರ್ಮವಾದೀತೆ ದೇವ. ಈಗಲೂ ಧರ್ಮ ಜಿಜ್ಞಾಸೆ ಧರ್ಮಾನಂದನ. ಧರ್ಮರಾಯ ದೇವ, ಕ್ಷತ್ರಿಯದಂತ ನೀನು ನಿನ್ನ ರಾಜಧರ್ಮದಂತೆ ಯಾವಾಗ ದುಷ್ಟರು ಈ ಪೃಥ್ವಿಯಲ್ಲಿ ತಲೆ ಎತ್ತುತ್ತಾರೋ ಆ ಹೊತ್ತಿಗೆ ಅವರನ್ನು ದಮನ ಮಾಡಿ ಪೃಥ್ವಿಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ತಾನೆ. ಸರಿ, ಕೌರವನು ದುಷ್ಟ ಎನ್ನುವುದಕ್ಕೆ ಯಾವ ಸಂಶಯವೂ ಸದ್ಯಕ್ಕಿಲ್ಲ. ಹಾಗಿರುವಾಗ ಅವನು ನೀರಿನಲ್ಲಿ ಮುಳುಗಿದ್ದರೂ ಕೂಡ ಸೋತವನೆಂದೇನು ಸಾರಿದವನಲ್ಲ ತಾನೆ. ಯಾಕೆ ಈಗ ಚಿಂತಿಸ್ತಾ ಇದ್ದಿ ಧರ್ಮದ ಬಗ್ಗೆ?
ವೈರಿಯು ದುರ್ತಕ್ಕೆ ಸಿಕ್ಕಿರುವಾಗ ಅವನನ್ನು ಕೊಲ್ಲುವುದು ವಸುಮತೀಶರ ನೀತಿ ಆಗಿದೆ. ಇನ್ನೂ ನಿನಗೆ ಸಂದೇಹ ಬರುತ್ತಿದ್ದರೆ ನನ್ನ ಬದುಕಿನಲ್ಲೇ ಆದರ್ಶವನ್ನು ಕಾಣಬಹುದಲ್ಲ ನೀವು. ಹಿಂದೆ ಘಾತಿಸಿದ ಬಗೆಗಳನ್ನು ಹಿಂದೆ ಘಾತಿಸಿದ ಬಗೆಗಳನ್ನು ನೀ ತಿಳಿದಿದ ಇನ್ನೇತಕ್ಕೆ ಮರುಗುವೆ ಏತಕ್ಕೆ ಮರುಗುವೆ ಏತಕ್ಕೆ ಮರುಗುವೆ ನೀ ತಿಳಿದನೆಯ ಜಾತನು ಪುರುಷರು ಧರ್ಮರಾಯ ಸೋದರ ಮೌನದಂತ ಕಂಸನನ್ನು ಕೊಲ್ಲುವಲ್ಲಿ ಯಾವ ರೀತಿಯ ಬಂಧು ವ್ಯಾಮೋಹವನ್ನು ಇರಿಸಿಕೊಳ್ಳದೆ ಅಲ್ಲಿ ತಂತ್ರವನ್ನೇ ಮುಂದಾಗಿರಿಸಿಕೊಂಡು ಕೇವಲ ಹಳೆಯ ಧರ್ಮಕ್ಕೆ ನಾನು ಕಟ್ಟು ಬೀಳದೆ ವಧೆ ಮಾಡಿದ್ದಾನೆ ಎನ್ನುವ ವಿಷಯವನ್ನು ನೀನು ಸಂಗ್ರಹಿಸಿಕೊಂಡವನಲ್ಲವೇ? ಮಾವನನ್ನು ಕೊಲ್ಲುವುದಕ್ಕೆ ಉಳಿದ ಎಷ್ಟೋ ದುಷ್ಟ ರಕ್ಕಸರನ್ನು ವಧಿಸುವಾಗಲೂ ಕೂಡ ಅವರು ವಧಾರ್ಹರೆಂಬಂತ ತೀರ್ಮಾನಕ್ಕೆ ಬಂದ ಬಳಿಕ ಇಂದು ಮುಂದಿನ ಆಲೋಚನೆ ಮಾಡಿ ಅವರ ವಧೆಯನ್ನು ಮಾಡಿದವನು ನಾನಿರುವಾಗ ಧರ್ಮನಂದನ ಸ್ವಾಮಿ, ಈಗ ನಿಮ್ಮ ಬದುಕಿನಲ್ಲಿ ಪ್ರಬಲ ವೈರಿಯಾಗಿ ನಿಂತು ಈ ಮಹಾಭಾರತ ಸಂಗ್ರಾಮದಲ್ಲಿ ಹಾಗೂ ಅಸಂಖ್ಯ ಜೀವರ ನಾಶಕ್ಕೆ ಕಾರಣದಂತ ಕೌರವನು ಈಗ ಕೊಳದಲ್ಲಿ ಅಡಗಿರುವಾಗ ತಡಬೇಕೆ ವಧಿಸುವುದೇ ನೀತಿ ಧರ್ಮ. ಹಾಗಿದ್ರೆ ಆತ ವಧಾರ್ಹ. ವಧಾರ್ಹ ಹಾಗಿದ್ರೆ ಹೋಗಿ ಕೊಲ್ಲುವುದೇ ಈಗಲೇ ಹೋಗುವುದೇ ಹೇಳಿ. ಬಂದು ನಿಂತ ಸ್ಥಳವೇ ದ್ವೈಪಾಯನ ಸರೋವರ ನಡೆಯಲ್ಲವೇ? ದುಡುಕಬೇಡಯ್ಯ. ದುಡುಕಬಾರದ. ದುಡುಕಿನಿಂದಾಗಿ ನೀನು ಈ ಸರೋವರಕ್ಕೆ ಧುಮುಕಿದ್ರೆ ಆ ಕೌರವನನ್ನು ಇರಿದು ಕೊಲ್ಲುವುದಂದ್ರೆ ಬಹಳ ಕಷ್ಟವಾಗ್ತದೆ. ಅವನನ್ನ ಮೇಲಕ್ಕೆ ಎಳೆತಂದು ಬಡಿದು ಕೊಲ್ಲುತ್ತೇನೆ. ಹಾಗಲ್ಲ, ನಾವಾಗಿ ಎಳತರುವುದಲ್ಲ, ಮತ್ತೆ ಅವನನ್ನು ನಾವು ಕರೆದು ಅವನಾಗಿ ಮೇಲೆ ಬರಬೇಕು. ಬರುವ ವಿಧ ಹೇಗೆ ಹಾಗಾದ್ರೆ? ನಾನು ಕರಿತೇನೆ ಅವನನ್ನು. ಕೇಳು ಕೌರವನೇ ಕೇಳು ಕೌರವ ಮಿತ್ರ ಪುತ್ರಾದಿ ಬಾಂಧವೇ ಜಾನವಾಯಕ್ಕೆ ಸಂಗರೇ ಬೀಳಲು ಬಹುದಿನಿ ಸರೋವರಗಳು ಎಳಿತ ಬಾರಯ ಮುನದೆ ಏನಯ್ಯ ಕುರುಕುಲಾಗ್ರಣಿ ಕೌರವ, ಪಾಂಡವರಿಗೆ ಸಾಮದಲ್ಲಿ ರಾಜ್ಯವನ್ನು ಕೊಡುವ ಹಾಗಿಲ್ಲ ಎನ್ನುವ ಹಾಗೆ ನಿರ್ಣಯಿಸಿದಂತಹ ನೀನು ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಿನ್ನ ಪುತ್ರರು ಮಿತ್ರರು ಕಳತ್ರರು ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಈ ರಣಭೂಮಿಗೆ ಆಹುತಿಯನ್ನಾಗಿ ಕೊಟ್ಟಿ ಉಳಿದಿರುತ್ತಿರುವಂತಹ ವ್ಯಕ್ತಿ ನೀನೊಬ್ಬ. ಯಾಕೆ ನೀರಿನಲ್ಲಿ ಮುಳುಗಿಕೊಂಡೆ? ಬಾಲ ಮೇಲೆ ತೋರು ನಿನ್ನ ಪರಾಕ್ರಮ. ಅಣ್ಣ ಬರಲಿಲ್ಲ, ನಾನೊಂದು ಪ್ರಯತ್ನ ಮಾಡ್ತೇನಂತೆ. ಆಗಲಿ. ಎಲ್ಲ ಕೌರವ ಪಾಂಡವರ ಕ್ಷತ್ರಿಯ ಮಕ್ಕಳು ಅಂತಾದ್ರೆ ಸೋತಿರುವಂತಹ ಧರಣಿಯನ್ನ ಗೆದ್ದು ಪಡೆದುಕೊಳ್ಳಲಿ ಅಂತ ಹೇಳಿದೆಯಲ್ಲ. ನಮ್ಮ ಕ್ಷಾತ್ರೀಯತೆ ಏನು ಎಂಬುದನ್ನ ಕಳೆದು ಹೋದಂತಹ ರಣಕ್ಷೇತ್ರದಲ್ಲಿ ತೋರಿಸಿದ್ದೇವೆ. ಈಗ ಕೊನೆಯ ಹಂತದಲ್ಲಿ ಹೋಗಿ ನೀರನ್ನ ಹೊಕ್ಕಿದ್ದೀಯಲ್ಲ ಹೇಡಿಯಾಗಿ. ಯೋಗ್ಯತೆ ಇದ್ರೆ ಬಾರ ಮೇಲೆ. ಇಲ್ಲ, ಇನ್ನಾರು ಪ್ರಯತ್ನಿಸುವವರು ದೇವ್ರೆ, ನಾನೊಂದು ಪ್ರಯತ್ನ ಮಾಡಿ ಆದ್ರೂ ಇನ್ನ ಪ್ರಯತ್ನ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕಣ್ತಪ್ಪಿಸಿಕೊಂಡು ನೀರಿನಲ್ಲಿ ಅಡಗಿದ್ರು ಸಹ ನೀನು ಮಾಡಿದಂತಹ ವ್ಯವಹಾರಗಳು, ಆಡಿದ ಮಾತುಗಳು ಎಂದೆಂದಿಗೂ ಮರೆಯುವ ಹಾಗಿಲ್ಲ.
ಅಂದೊಂದು ದಿನ ನಮಗೆ ಅರಮನೆಯನ್ನ ತೋರಿಸ್ತೇನೆ ಅಂತ ಹೇಳಿದವ ನೀನು ಅರಗಿನ ಮನೆಯನ್ನ ತೋರಿಸಿದ್ದು ಮಾತ್ರವಲ್ಲದೆ ರಾತ್ರಿ ಕಾಲದಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ. ಪಾಂಡವರು ಸತ್ತೇ ಹೋದ್ರೆ ಅಂತ ತಿಳಿದು ನಾವು ಜೀವಂತ ಇದ್ದಾಗಲೇ ನಮ್ಮ ಶ್ರಾದ್ದವನ್ನ ಮಾಡಿಸಿದಂತ ಪಾಪಾತ್ಮ ನೀನು ಇಂದು ನಿನ್ನ ಶ್ರಾದ್ದ ಮಾಡುವುದಕ್ಕೆ ನಕುಲ ಕರೆಯುತ್ತಾ ಇದ್ದಾನೆ. ಆಮೇಲೆ ಅಂದರೆ ಈಗ ಬರ್ಬೇಕಿತ್ತವ, ಬರಲಿಲ್ಲವಲ್ಲ. ನಡೆಯಲು ನಿನ್ನ ಪ್ರಯತ್ನ ಒಂದಲ್ಲ ಒಂದು ದಿನ ನಿನ್ನ ಪರಿಸ್ಥಿತಿ ಇಷ್ಟಕ್ಕೆ ಬರುವುದು ಎನ್ನುವುದಾಗಿ ಮೊದಲೇ ನಿರೀಕ್ಷಿಸಿದ್ದೆ. ಬಿಡು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಏನು? ಈಗ ಚಂದ್ರಾನ್ವಯದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಆದ್ರೂ ಮೇಲೆ ಬಾ, ನಮ್ಮಲ್ಲಿ ಹೋರಾಡು. ಬರಲಿಲ್ಲ. ರಣವೀಳ್ಯವನ್ನು ಕೊಟ್ಟದ್ದು ನನ್ನ ಕೈಯಲ್ಲಿ. ಆದ್ದರಿಂದ ನಾನೇ ಒಮ್ಮೆ ಕರೆದು ಬಿಡ್ತೇನೆ ಅವನನ್ನು. ಷಂಡರ ಕುಲತಿಲಕ. ಈ ಪ್ರಪಂಚದಲ್ಲಿ ಭಂಡಾಟಿಕೆಯ ಭಾವ ಸ್ಫೂರ್ತಿ ಸಿಗಬೇಕಿದ್ರಿ ಗುರುಕುಲ ಚೂಡಾಮಣಿ ಎಂದು ಹಲವರಿಂದ ಹೇಳಿಸಿಕೊಂಡ ನಿನ್ನೊಬ್ಬರಿಂದ ಮಾತ್ರ ಸಾಧ್ಯವಾದೀತು. ತುಂಬಿದ ಸಭೆಯಲ್ಲಿ ಅಬಲೆಯ ಸೆಳೆಗೆ ಕೈ ಹಾಕಿ ಸೀರೆ ಸೆಳೆಯುವಂತ ಧೈರ್ಯವನ್ನು ತೋರಿದ ಓ ಕೌರವೇಶ್ವರ, ಈಗ ನಿನ್ನ ಸ್ವಾಗತಕ್ಕಾಗಿ ಆಯುಧಧಾರಿಗಳಾಗಿ ಬಂದಿದ್ದಾರೆ ಪಂಚ ಪಾಂಡವರು. ಬಾವರಾಗಿ ಬಂದರೆ ಈಗ ಬರಬೇಕಿತ್ತವ. ಅರ್ಥಪೂರ್ಣವಾಗಿ ನೀನಾತನನ್ನು ಹಳದಿದ್ದೀಯ, ನಿಂದಿಸಿದ್ದೀಯ. ಆದರೂ ಅವ ಬರಲಿಲ್ಲ ಅಂತಾದ್ರೆ ಕಾರಣ ನಿನ್ನದ್ದಾದ ಈ ಮಾತು ಅವನ ಹೃದಯವನ್ನ ಭೇದಿಸಲಿಲ್ಲ ಅಂತ ಸ್ಪಷ್ಟ. ಅದಕ್ಕೆ ತಕ್ಕ ಜನ ಆಗಬೇಕಿತ್ತು. ಯಾರು ಉಳಿದವರು ಮತ್ಯಾರು ಅಲ್ಲ, ಭೀಮ ನೀನೇ ಸಮರ್ಥ. ನಿನ್ನ ಬದುಕಿನ ಬದ್ಧ ದ್ವೇಷಿಯಾದಂತ ಆತ ನಿನ್ನ ಮಾತು ಕೇಳಿದವಾಗ ಕೆಳಕಲ್ಪಟ್ಟು ಹೊರ ಬಂದಾನು. ಪ್ರಯತ್ನಿಸುಮೆ ನೀನು. ಹಾಗಾದ್ರೆ ನಾನೇ ಆತನನ್ನು ಬಡಿದೆಬ್ಬಿಸುವುದಕ್ಕೆ ಕಾರಣನಾಗ್ತೇನೆ. ಸರಿಯಾದ ನೃಪಕುಲ ಕುನ್ನಿ ಕಳವಿನ ಜೂಜಾಡೋಣ ಬಾರೈ. ಸಾಲದೇ ಇದ್ದದ್ದಕ್ಕೆ ಅಂದು ದ್ರೌಪದಿಯ ಸೀರೆಯನ್ನ ತುಂಬಿದ ಸಭೆಯಲ್ಲಿ ಎಲ್ಲರೂ ಕಾಣುವಂತೆ ಸುಲಿದಿದ್ದೀಯಲ್ಲ ಪಾಪಿ, ಅದಕ್ಕೆ ಅವಕಾಶ ಮಾಡಿಕೊಡೋಣವಂತೆ. ಮೇಧಿನಿಯನು ಬಿಟ್ಟು
ನನ್ನ ಭೀಮಸೇನ, ಸ್ವಲ್ಪ ತಡಿ ಕೌರವ, ಒಂದು ಮಾತನಾಡುವಂತಹ ಅವಕಾಶವನ್ನು ಕೊಡು. ನೀರಿನಿಂದ ಮೇಲಕ್ಕೆ ಬಂದಂತಹ ನೀನು ಛಲದಿಂದ ಮುಂದರಿಯುತ್ತಿರುವಂತಹ ನಿನ್ನ ಕ್ರಮವನ್ನು ಕಂಡ್ರೆ 3 ಲೋಕದಲ್ಲಿಯೂ ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ಆದರೆ ಇದು ಕ್ರಮ ಅಲ್ಲ. ಒಬ್ಬ ಯೋಧ 5 ಮಂದಿ ಯೋಧರನ್ನು ಯುದ್ಧಕ್ಕೆ ಆಹ್ವಾನಿಸುವುದು ರೀತಿಯಲ್ಲ. ಆದ ಕಾರಣ ನಮ್ಮ 5ರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಧುರವನ್ನೆಸಗಿ ಅವರನ್ನು ನೀನು ಕೊಂದದ್ದೇ ಸತ್ಯವಾದರೆ ಮುಂದೆ ಈ ಧಾರಿಣಿಯ ಆಸೆಯನ್ನು ಬಿಟ್ಟು ಅನವರತವೂ ನಿನ್ನ ಪಾದ ಸೇವಕರಾಗಿ ಬದುಕ್ತೇವೆ. ಧರ್ಮರಾಯ, ಕೌರವ, ಜಗವನ್ನೇ ಮೆಚ್ಚಿಸಿದ ಮಗನಾದಂತ ಈ ದುರ್ಯೋಧನನನ್ನ ನೀನು ನಿನ್ನಂಥವ್ರು ಹೊಗಳಿ ದೊಡ್ಡ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಈ ಮಾತು ನಮ್ಮ ಭಾಗಕ್ಕೆ ಗೌಣ ಮಹತ್ವಪೂರ್ಣವಾದದ್ದಲ್ಲ. ಒಂದು ಮಾತನಾಡಿದೆಯಲ್ಲ, ಏನು 5 ಮಂದಿಯನ್ನ ಏಕಕಾಲದಲ್ಲಿ ತುಳುಕುವುದು ನೀತಿ ಅಲ್ಲ. ಸರಿ, ನಿಮ್ಮ ಪೈಕಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡು ಎನ್ನುವುದಾಗಿ ಈ ಮಾತು ಮಾತ್ರ ಮಹತ್ವಪೂರ್ಣವಾದದ್ದು. ಸರಿ, ಆದ ಕಾರಣ ನಿಮ್ಮ 5 ಮಂದಿಯಲ್ಲಿ ಹಾ, ಯಾವನೊಬ್ಬನನ್ನ ಆಯ್ಕೆ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯೋಚಿಸಬೇಡ, ನನ್ನನ್ನೇ ಆಯ್ಕೆ ಮಾಡು. ನಾನೇ ಯುದ್ಧ ಮಾಡ್ತೇನೆ ನಿನ್ನಲ್ಲಿ. ನೀನೇ ಯುದ್ಧ ಮಾಡ್ತಿ? ನೀನೇ ಯುದ್ಧ ಮಾಡ್ತೀಯ? ನಾನು ಕರೆದ್ರೆ ನೀನೇ ಯುದ್ಧ ಮಾಡ್ತೀಯ? ನಾನೇ ಮಾಡ್ತೇನೆ ಯುದ್ಧ. ನಿನ್ನಯ ಬಲು ಕೌರವ, ನಿನ್ನಯ ಬಲು ಏನು? ಈ ಪ್ರಪಂಚದಲ್ಲಿ ಕೆಲವರು ಉದ್ದಕ್ಕಿರ್ತಾರೆ, ತಾವು ಗಿಡ್ಡಕ್ಕಿದ್ದೇವೆ ಅಂತ ತಿಳ್ಕೊಳ್ತಾರೆ. ಕೆಲವರು ಗಿಡ್ಡಕ್ಕಿರ್ತಾರೆ, ತಾವು ಉದ್ದ ಇದ್ದೇವೆ ಎಂಬುದಾಗಿ ಭ್ರಮಿಸ್ತಾರೆ. ಸರಿ, ಅಂಥವರಿಗೆ ಹೇಳೋದು ನಾವು ಆತ್ಮನಿರೀಕ್ಷೆ ಉಳ್ಳವರಲ್ಲ ಎನ್ನುವುದಾಗಿ. ಆ ಸಾಲಿಗೆ ಸೇರಿಬಿಟ್ಟಲ್ಲ ಮಹಾರಾಯ ನೀನು. ಏನು ಗದಾಯುದ್ಧ ನಿಪುಣ ಅಂತ ಈ ದುರ್ಯೋಧನಲ್ಲಿ ಯುದ್ಧ ಮಾಡ್ಲಿಕ್ಕೆ ನಿನ್ನಂಥವರಿಗೆ ಸಾಧ್ಯವೇನೋ? ಹೀಗಿದ್ದು ವಸ್ತುಸ್ಥಿತಿಯನ್ನು ಅರಿತು ಅರ್ಥವಿಸಿಕೊಳ್ಳದೆ ನನ್ನಲ್ಲಿ ಎದೆ ಮುಂದೆ ಮಾಡಿ ಯುದ್ಧಕ್ಕೆ ಬರ್ತಾ ಇದೆಯಲ್ಲ. ಹಾಗಿದ್ರೆ ಯುಧಿಷ್ಠಿರ, ನಿನ್ನಯ ಬಲು ಏನೋ ನಿನಗೆ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತುಂಟು. ಹಾಗೆಂತ ಕೆಲವು ವಿಷಯ ಕಂಡಿಲ್ಲ ನೀನು. ಹೌದಾ? ಈ ಧಾರ್ಮಿಕವಾದಂತಹ ವಿಷಯದಲ್ಲಿ ಎತ್ತಿದ ಕೈ ಆ ಧಾರ್ಮಿಕವಾದಂತಹ ವಿಷಯ ಈ ಯುದ್ಧದ ವಿಷಯಕ್ಕೆ ಹೊಂದಾಣಿಕೆ ಅಂತ ಆಗ್ಲಿಕ್ಕಿಲ್ಲ. ಅದು ಬೇರೆ, ಇದು ಬೇರೆ. ನಿನ್ನ ನಿರ್ಣಯದ ಪ್ರಕಾರವಾಗಿ ನಾನು ಬೇಡ. ನಿನ್ನಯ ಬಲುಹೇನ ಬೇಡ. ನೀನು ತ್ರೈಲೋಕ್ಯ ವಿಜಯ ಪಾರ್ಥನಿದ್ದಾನೆ, ಅವನನ್ನ ಆಯ್ಕೆ ಮಾಡಿಕೊಳ್ಳು. ಪಾರ್ಥ 3 ಲೋಕದ ಗಂಡು, ಯುದ್ಧಕ್ಕೆ ನಮ್ಮೆದುರು ಬರೀ ದಂಡ. ಬೇಡವಾ? ಹಾಗಿದ್ರೆ ಚಿಕ್ಕವರನ್ನ ಕುಲ ಸಹದೇವರಿದ್ದಾರೆ, ಅವರಲ್ಲಿ ಯಾರಾದ್ರೂ ಆಯ್ಕೆ ಮಾಡಿಕೊಳ್ಳು. ಕುಲಸಹದೇವರು ಇದ್ದಾರೆ ಇನ್ನು. ಅನುಮಾನವ? ಅವರಿಗೆ ಒಂದು ಕಾಲ ಒಳ್ಳೆ ಉದ್ಯೋಗ ಸಿಕ್ಕಿತ್ತಂತೆ. ಎಲ್ಲಿಯೋ? ವಿರಾಟ ನಗರದಲ್ಲಿ ಒಬ್ಬನಿಗೆ ಕುದುರೆಯನ್ನ
ಮೇಯಿಸುವುದು, ಮತ್ತೆ ಇನ್ನೊಬ್ಬನಿಗೆ ದನಗಳನ್ನು ಕಾಯುವುದು. ಆ ಕೆಲಸಕ್ಕಾದೀತವರು ಈ ಕೆಲಸಕ್ಕಾಗ್ಲಿಕ್ಕಿಲ್ಲ. ಬೇಡವಾ? ಬೇಡ ಯುದ್ಧಕ್ಕೆ. ಹಾಗಿದ್ರೆ ಯಾರು ಬೇಡವಾ? ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ. ಹಾ, ಬೇಕಾದ ವ್ಯಕ್ತಿಗಳು ನಿಮ್ಮಲ್ಲಿ ಇದ್ದಾರಲ್ಲ, ಯಾರು? ಅವರೇ. ಓ ಇವರು ಭೀಮನ? ಅವ್ರ ಕಂಡ್ರೆ ನಮಗಾಗುವುದಿಲ್ಲ, ನಮ್ಮನ್ನ ಕಂಡ್ರೆ ಅವ್ರಿಗಾಗೋದಿಲ್ಲ. ಇಬ್ಬರ ಹೆಸರು ಹೇಳಿ ಒಟ್ಟಿಗೆ ಹೆಸರಿಗೆ ಅಕ್ಕಿ ಹೊಯ್ದ್ರೆ ಬೇಯುವುದೇ ಇಲ್ಲ. ಅಂತ ಭೀಮನನ್ನ ಯೋಧಕ್ಕೆ ಆಯ್ಕೆ ಮಾಡುತ್ತಾ ಇದ್ದೇನೆ. ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣವೇನಾದ್ರೂ ಬೇರುಂಟಾ? ಉಂಟು. ಏನು ಉಂಟು. ಭಾಷೆಯ ಇದ್ದೇನು ನಿರೀಕ್ಷಿಪೆನು. ಈ ಸಮಯದಿ ಬಂದು ಸರಿಸದೆ ಕಟ್ಟಾಸುರನುಲ್ಲಾಸವ ತೋರದೆ. ಯಾಕೆ ಭೀಮನನ್ನೇ ಆಯ್ಕೆ ಮಾಡುತ್ತಾ ಇದ್ದೇನೆ ಬಲ್ಲೆಯ? ಕಾರಣ? ಒಂದು ಕಾಲದಲ್ಲಿ ದ್ರೌಪದಿಯನ್ನ ಸಭೆಗೆ ತರಿಸಿ ಹಾ, ಮಾನಭಂಗ ಮಾಡ್ಲಿಕ್ಕೆ ಮುಂದಾಗಿದ್ದೇನೆ. ಆ ಕಾಲದಲ್ಲಿ ಗಂಟೆಯ ಕಂಠದಿಂದ ಎದ್ದನೆ ಎಂತು ಇವನು ಮಾತನಾಡಿದ್ದಾನೆ. ಏನು? ಯಾವನು ದ್ರೌಪದಿಯ ಕಬರಿಗೆ ಕೈ ಹಾಕಿದನು ಅವನ ಹೊಟ್ಟೆಯನ್ನು ಒಡೆದು ಹಾಕ್ತೇನೆ. ಯಾವನು ದ್ರೌಪದಿಯ ಶಾಲೆಯನ್ನು ಸೋಲಿಸುವ ವಿಷಯದಲ್ಲಿ ಪಥ ನಿರ್ದೇಶನವನ್ನು ಮಾಡಿದನು ಅವನ ತೊಡೆಯನ್ನ ಮುರಿದು ಹಾಕ್ತೇನೆ. ಹೀಗಿರುವುದಾಗಿ ಎಷ್ಟೆಂತೆಂದ್ರು ಭರತ ಕುಲದವನಲ್ವೇನವನು. ಅವನ ನುಡಿ ಕೆಡಕೂಡದಲ್ಲ. ಅದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಆ ವಿಷಯಕವಾಗಿ ಅವನಿಗೊಂದು ಕ್ಷೇತ್ರಾವಕಾಶವನ್ನು ಮಾಡಿಕೊಡುತ್ತಾ ಇದ್ದೇನೆ. ಭೀಮನಲ್ಲಿ ಯೋಗ್ಯತೆ ಇದ್ರೆ, ಆಘಾಟ್ ಇದ್ರೆ ಬರ್ಲಿದ ಯುದ್ಧಕ್ಕೆ ಇದೇನು ಕೃಷ್ಣ ನಿನ್ನ ಕಪಟ ನಾಟಕ? ಹೀಗೂ ಆಯಿತೆ. ಬಿಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ನಿಲ್ಲಿಸು, ನಿಲ್ಲಿಸು. ಅಣ್ಣ, ಏನಾಗಿ ಹೋಯಿತು? ಆಗಬೇಕಾದದ್ದೇ ಆಗಿದೆ. ಮಾಡಿದ ಕರ್ಮದ ಫಲವನ್ನು ಪಡೆಯೋನು ಪಡೆದಿದ್ದಾನೆ. ಬಂದಾಮನ ಭಕ್ತನ ಪರಕೆರೆಯ ಗೌರವ ಅಂದತಿ ಶೋಕಗಳು. ಓ ಗುರುದೇವರಾದಂಥ ಬಲರಾಮ ದೇವರೇ, ಕೌರವ ಪರಿಸ್ಥಿತಿಯನ್ನ ಪರಾಂಬರಿಸಿದ್ರೆ ಈ ಕಡೆಯಲ್ಲಿ ಇದ್ದವ ನಾನೊಬ್ಬ ಹತಭಾಗ್ಯ. ನೋಡಿ ಆ ಕಡೆಯಲ್ಲಿ ಸ್ವಾಮಿ, ನೋಡಿ ನೋಡಿ ಇವರಲ್ಲ, ನೀವೊಬ್ಬನೇ. ಇವರ 5 ಮಂದಿ ಈ ಪಾಂಡವರನ್ನ ಕೊಂದು ಮುಗಿಸುತ್ತೇನೆ, ಕೊಂದು ಮುಗಿಸುತ್ತೇನೆ. ವೃಥ ಕೋಪಗೊಂಡರೆ ಯಾವ ಪರಿಣಾಮವೂ ಸದ್ಯಕ್ಕಾಗುವಂತಿಲ್ಲ. ನ್ಯಾಯದಂತೆ ಧರ್ಮದಂತೆ ಯುದ್ಧ ಆಗಿದೆ. ಕೌರವನ ಕಡೆಯವರೆಲ್ಲ ಹತರಾಗಿ ಹೋಗಿದ್ದಾರೆ. ಇನ್ನೊಬ್ಬ ಉಳಿದಿದ್ದಾನಲ್ಲ. ಈಗ ಇಷ್ಟರವರೆಗೆ ಯುದ್ಧದ ಕ್ರಮವನ್ನು ನೋಡಿದವಲ್ಲ. ಈಗ ಯುದ್ಧವಂತೂ ಪೂರ್ಣವಾದದ್ದಿಲ್ಲ. ನೋಡುವ ಆಸೆ ಇದ್ರೆ ನೀನೇ ವ್ಯಕ್ತಪಡಿಸಬಹುದು. ನಿನ್ನ ಮುಂದೆ ನಮ್ಮ ಆಟ ಸಾಗದು ಎಂದು ನಾನು ಮೊದಲೇ ತಿಳಿದಿದ್ದೆ. ನಮ್ಮನ್ನ ತೀರ್ಥಯಾತ್ರೆಗೆ ಕಳುಹಿದೆ, ನೀನು ಜೈತ್ರ ಯಾತ್ರೆಯನ್ನ ಕೈಗೊಂಡೆ. ಪಾಂಡವರನ್ನ ಗೆಲ್ಲಿಸಿದೆ, ಕೌರವನನ್ನ ಸೋಲಿಸಿದೆ. ನಾನಲ್ಲ ಅಣ್ಣ. ಯುದ್ಧ ಧರ್ಮವತ್ತಾಗಿ ಆಗಬೇಕು, ಆಗಬೇಕು. ನ್ಯಾಯವತ್ತಾಗಿ ಎಲ್ಲರೂ ಅದನ್ನು ಮನ್ನಿಸಬೇಕು. ಅದಕ್ಕಪ್ಪ ಅಧ್ಯಕ್ಷನು ಈಗ ಇದ್ರೆ ಆಗಬಹುದು.
ನಾನೇ ಹೇಳುತ್ತೇನೆ. ಏನು ಆಗುತ್ತಿರುವುದು ಭೀಮ ದುರ್ಯೋಧನರಿಗೆ ಗದಾಯುದ್ಧ. ಗದಾಯುದ್ಧ ನಾನೇ ಅಭ್ಯಾಸ ಮಾಡಿಸಿದವಯವನಿಗೆ. ನಿಮ್ಮ ಶಿಷ್ಯರಿಬ್ಬರೂ ಕೂಡ ಯುದ್ಧ ಮಾಡುತ್ತಿರುವಂತಹ ವೇಳೆಯಲ್ಲಿ ಯಾವ ರೀತಿ ಮಾಡಬೇಕು ಎಂದು ನಿರ್ದೇಶಿಸುತ್ತೇನೆ. ಯಾವ ರೀತಿ? ಪರಸ್ಪರರು ಹೊಡೆದಾಟದಲ್ಲಿ ಒಬ್ಬರ ತೊಡೆಗೆ ಮತ್ತೊಬ್ಬ, ಮತ್ತೊಬ್ಬನ ತಲೆಗೆ ಇನ್ನೊಬ್ಬ ಹೊಡೆಯಲೇಬಾರದು. ಅಣ್ಣ ಅಣ್ಣ ಅಣ್ಣ, ಅದೇನೋ ಸರಿ. ಅದರಂತೆ ಮತ್ತೊಂದು ನಿಯಮ ಇಲ್ಲವೇ? ಏನು? ಒಬ್ಬನ ತಲೆಗೆ ಮತ್ತೊಬ್ಬ ಹೊಡೆಯಬಾರದಲ್ಲ. ಆ ನಿಯಮವನ್ನು ಒಪ್ಪಿಕೊಳ್ಳೋಣ. ಹೌದಲ್ಲ? ಎಲ್ಲಿಯಾದ್ರೂ ತಪ್ಪಿದರು ಈ ಪಾಂಡವರು ಅಂತಾದರೆ ಯಾರು ತಪ್ಪಿದರು? ಅನ್ಯಾಯಿಗಳೇ. ಈ ನೇಗಿಲಿಂದ ಅವರ ಹೊಟ್ಟೆಯನ್ನು ಹಾಗಾಗಲಿಕ್ಕಿಲ್ಲ. ಇಂದು ನೀವೆಲ್ಲರೂ ಮುದ್ದೆನ್ನಾದ ನೋಡಿ ನೀವೆಲ್ಲವರು ನನ್ನ ಆಘಾಟನ್ನ ನೋಡಿ. ಭೀಮಸೇನ, ನನ್ನ ಆಘಾಟನ್ನ ನೋಡು. ಇಷ್ಟು ದೊಡ್ಡ ಮಾತನ್ನು ಉರುಳಿಸಿದ ಈ ಮಹಾನುಭಾವನ ಸ್ಥಿತಿ ಕೆಲವು ಕ್ಷಣದ ಮೊದಲು ಹೇಗಿತ್ತು ಎಂಬುದು ನಮ್ಮ ಅನುಭವಕ್ಕೆ ಹೊಸತೇನೂ ಅಲ್ಲ. ಜಲದಂಕ ಮಲ್ಲವೆಂದು ಘೋಷಿಸಿದ ಈತ ಜಲ ಜಂತುಗಳಂತೆ ನಮ್ಮ ಪರಾಕ್ರಮಕ್ಕೆ ಅಂಜಿ ಹೇಗಾದರೂ ಬದುಕಿಕೊಳ್ಳಬೇಕೆಂಬುದಕ್ಕೆ ಇಷ್ಟಪಟ್ಟು ಜಲದಲ್ಲಿ ಅಡಗಿ ಕುಳಿತಿದ್ದ. ನೀನು ಎಲ್ಲಿಯೇ ಇರು, ಯಾರ ಬಲವನ್ನೇ ಹೊಂದಿರು, ಯಾವ ಶಕ್ತಿಯಿಂದಲೇ ಕೂಡಿದ್ದವನಿದ್ರು, ನಿನ್ನ ಗಣವೇ ಈ ಭೀಮನಿಗೆ ಯಾವ ಕ್ಷಣಕ್ಕೂ ಇಲ್ಲ. ನಿನ್ನನ್ನ ಅರ್ಧ ನಿಮಿಷದಲ್ಲಿ ಕೊಂದು ಮುಗಿಸುತ್ತೇನೆ. ಭೀಮ, ಏನು? ಅರ್ಧ ನಿಮಿಷದಲ್ಲಿ ಏನ್ ಮಾಡ್ತಿ? ನಿನ್ನನ್ನು ಕೊಂದು ಮುಗಿಸುತ್ತೇನೆ. ಕೊಂದು ಮುಗಿಸ್ಲಿಕ್ಕಲ್ಲ, ಅರ್ಧ ನಿಮಿಷ ನಿಮ್ಗೆ ಸಾಕಾಗೋದು. ಕೊಲ್ಲುವುದಕ್ಕೆ ಅರ್ಧವೂ ಪೂರ್ಣ ಬೇಡ, ಅಷ್ಟೇ ಬೇಕಾಗುತ್ತದೆ ಎಂದು ಅದಕ್ಕಲ್ಲ. ಮತ್ತೆ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ 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 ಊಟದಲ್ಲಿ ನಿಪುಣ 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 ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಎಂಬುದ ಬಲ್ಲೆ ಸಾಕು ಎಂಬುದ ಬಲ್ಲೆ ಸಾಕು 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 ವಾಚಾಟವನು ಬಿಡು ಪರಾಕ್ರಮದ ತೋಟವನ್ನು ಮುರಿವೆ ತೋಟವನ್ನು ಮುರಿವೆ ಜೂಜಾಟದಲ್ಲಿ 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 ನಿನ್ನ ಬಬ್ಬಾಟ ಓ ಭೀಮಸೇನ, ಏನು? ಯುದ್ಧ ಎಂತೆಂದ್ರೆ ತಾಟಿನಲ್ಲಿ ಇಟ್ಟ ಊಟ ಎಂತ ಮಾಡಿಕೊಂಡೇನಾ? ಅಷ್ಟೇ ಅಲ್ಲ ಎಂಬುದು ನನಗೆ ಅನುಭವ ಇದೆ. ಅಂದು ಬಕನಿಗೆ ಇಟ್ಟಂತ ಬಂಡಿ ಬಂಡಿ ಕೂಳನ್ನ ಆರಕ್ಷಣದಲ್ಲಿ ಉಂಡು ಮುಗಿಸಿಬಿಟ್ಟಂತೆ. ಆ ಮಟ್ಟಿಗೆ ನಮಗೆ ಎರಡೂ ಸಮಾನ.
ಕೇವಲ ಊಟ ಮಾಡಿದ ಹಾಗಲ್ಲ, ಮತ್ತೆ ಈ ಸುಯೋಧನ ಯುದ್ಧ ಎನ್ನುವಂತಹದ್ದು ಏನು ಮಹಾವ ಈತನ ಕದನ ಕೋಲಾಹಲ ಎಂತೆಂದ್ರೆ ಆ ಯಮನ ಹೋರಾಟ, ಯಮನ ಹೋರಾಟ. ಇಂದು ಹೀಗೆ ಬೊಬ್ಬೆಯನ್ನು ಹೊಡಿತಾ ಇದ್ದೀಯಲ್ಲ, ಈ ಬೊಬ್ಬಾಟ, ಈ ಕಿರುಚಾಟ ಒಂದು ದೂತ ಪ್ರಕರಣದಲ್ಲಿ ಎಲ್ಲಡಗಿತ್ತು ಅಂತ ಕೇಳುತ್ತೇವೆ. ಈ ನಿನ್ನ ಎಲ್ಲಾ ಮಾತಿಗೂ ಬೆಲೆ ಬರುವುದು ಈಗಲ್ಲವಾಗಿತ್ತು. ಅಂದು ಶಕುನಿಯ ಕುಮಂತಾರೆ 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 ಶಕುನಿಯ ಕುಮಂತಾರೆ 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 ಗೆಲಿದ ಪದವಿಯ ನಿನ್ನ ಮಾತು ಕೃತಿ ಇವುಗಳೆಲ್ಲ ಜನರು ಮೆಚ್ಚುವಂತೆ ಪುಷ್ಟೀಕರಿಸುವುದಕ್ಕೆ ಅವಕಾಶ ಇಂದಲ್ಲ. ಅಂದು ಜೂಜಿನ ಸಭೆಯಲ್ಲಿ ತನ್ನದ್ದಾದಂತಹ ಚಟುವಟಿಕೆಯ ಸಂಪೂರ್ಣ ಪ್ರತಿಫಲವನ್ನ ನಿನ್ನ ಪಾಲಿಗೆ ಒದಗಿಸಿದನಲ್ಲ ಮಹಾಕಾರಸ್ಥಾನಿ ಶಕುನಿ. ಅವನ ಕಣ್ಣು ಸನ್ನೆ, ಹುಬ್ಬಿನಾಟ, ಬೆರಳ ಸೂಚನೆ ಇತ್ಯಾದಿಗಳ ದುರ್ಲಾಭವನ್ನ ಪಡೆದುಕೊಂಡ ದುಷ್ಟ ನೀನು. ಆ ಜೂಜಿನ ಸಭೆಯಲ್ಲಿ ಆಡಿದ ಆಟಗಳಲ್ಲಿ ಎಲ್ಲಾ ಆಟವೂ ನಿನ್ನ ಪಾಲಿಗೆ ಜಯವಾಗಿದೆ. ಇಂದು ಮಾತ್ರ ಅದೆಲ್ಲ ಕನಸಿನ ಗಂಟು ಅಂತ ಎಣಿಸಿಕೊ. ನೀನೇನೇ ಮಾಡಿದ್ದಿದ್ರು ಮಾಡಿದ ಪ್ರತಿಜ್ಞೆಯಂತೆ ಎಣಿಸಿ 99 ನಿನ್ನ ತಮ್ಮಂದಿರನ್ನ ಕೊಂದು ಮುಗಿಸಿದ್ದೇನೆ ಈ ಭೀಮ. ನಿನ್ನ ಪಾಲಿನ ಮೃತ್ಯುವಾದ ನಾನು ನಿನ್ನನ್ನು ಸರ್ವತಾ ಬಿಡಲಾರೆ. ಬಾ. ನನ್ನನ್ನ ಕೊಲ್ಲುವಡೆ ಕಾಯುವಡೆ ನೀನೆಷ್ಟರವ, ನೀನೇನು ಅಂತ ಕೇಳುತ್ತೇನೆ. ಏನಿದ್ರು ನನ್ನ ಪರಾಕ್ರಮದ ಅಳತೆಯನ್ನ ಈ ರಂಗ ನಿರ್ಧರಿಸ. ಮತ್ತಧಿಕ ಸಂತೋಷ ದುಬ್ಬು ಯಾರಿಗಾಗಲಿಕ್ಕಿಲ್ಲ. ಒಂದು ವ್ಯಕ್ತಿ ಬಹುಕಾಲದಿಂದ ಹೀಗೊಂದು ಆಗಬೇಕೆಂದು ನೆನೆಸಿಕೊಂಡಾಗ ಅದು ಆಯಿತಾದ್ರೆ ಸಹಜವಾಗಿಯೇ ಸಂತೋಷ ಆಗುವುದಿಲ್ಲವೇ? ನನಗೂ ಹಾಗೆ ಭೀಮ್ ಸಾಯ್ಬೇಕು ಅಂತಿತ್ತು, ಬಿದ್ದು ಸಾಯ್ಬೇಕು ಅಂತಿತ್ತು, ಸತ್ತು ಬೀಳಬೇಕು ಅಂತಿತ್ತು. ಬಿದ್ದ, ಸತ್ತ. ಈ ಕಾಲದಲ್ಲಿ ಸಹಜವಾಗಿ ಸಂತೋಷ ಉಂಟಾಗಿದೆ ನನಗೆ. ಸಂತೋಷದ ಆಧಿಕ್ಯದಲ್ಲಿ ನನ್ನ ಮೈ ಮನಗಳು ಒಬ್ಬೆ ನಿಂತಿದ್ದಾವೆ. ಹೌದು ಹೌದು, ಈ ಕಾಲದಲ್ಲಿ ಒಂದಿಷ್ಟು ಹಾಲು ಕುಡಿಬೇಕು, ವಿರೋಧಿಗಳ ಸತ್ರ ಹಾಲು ಕುಡಿಬೇಕು. ಎಲ್ಲಿ ಅರಮನೆಯವರು ಒಂದಿಷ್ಟು ಹಸುವಿನ ಹಾಲು ತಂದು ಕೊಡಿ. ಬರ್ಲಿ 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 ಬರ್ಲಿ. ನಾವು ತರಿಸಿಕೊಟ್ರು ಕುಡಿಲಿಕ್ಕೆ ಎಲ್ಲರೂ ಇದ್ದಾರೆ, ನಮಗ್ ತರಿಸ್ಕೊಡೋರು ಮಾತ್ರ ಇಲ್ಲ ಕುಡಿಲಿಕ್ಕೆ. ಪಾಪ ಯಾರು ಹಸುವಿನ ಹಾಲು ತಂದು ಕೊಡೋರು ಇದ್ದಾರೋ ಅವರೆಲ್ಲ ಈಗಿಲ್ಲ.
ಕೆಲವರು ಹೊರಗಿದ್ದಾರೆ, ಕೆಲವರು ಸತ್ತವರೆಗಿದ್ದಾರೆ. ಏನ್ ಮಾಡೋಣ? ಆದ್ರೇನು, ಈ ಭೀಮ ಬಿದ್ದದ್ದು ಎಂತಂದ್ರೆ ನಮಗಷ್ಟೇ ಹಾಲು ಕುಡಿದ ಸಂತೋಷ ಆಗಿದೆ. ಈ ಸಂತೋಷದಲ್ಲಿ ನಮ್ಮವರಿಗೆ ಪಾಲ್ ಕೊಡಬೇಕು. ಆದ್ರಿಂದ ಓ ಕರ್ಣ ಬಾ, ಓ ಶಕುನಿ ಬಾ, ಜಯದ್ರಥ, ಓ ಶಲ್ಯ, ಎಲ್ಲವರು ಬನ್ನಿ 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 ಬನ್ನಿ. ನಿಮಗೆ ಒಂದು ಸಂತೋಷದ ಕೂಟ ಏರ್ಪಡಿಸಿದ್ದೇನೆ. ಬನ್ನಿ ಬನ್ನಿ. ಎಲ್ಲಿದ್ದಾರೆ? ಎಲ್ಲವರು ಸತ್ತು ಯಮನವರನ್ನು ಸೇರಿದ್ದಾರೆ. ಸತ್ತವರನ್ನು ಎಷ್ಟೇ ಕರೆದು ಮರಳಿ ಬರ್ಲಿಕ್ಕೆ ಸಾಧ್ಯವೇ? ಏನು ಮಾಡೋಣ? ಪ್ರತ್ಯಕ್ಷವಾಗಿ ನಮ್ಮವರಿಗೆ ಸಂತೋಷವನ್ನು ಕೊಡುವಂತಹ ಅನುಕೂಲ ನನಗಿಲ್ಲವಾದರೂ ಅಪ್ರತ್ಯಕ್ಷವಾಗಿ ಸಂತೋಷದಲ್ಲಿ ಅವರಿಗೆ ಭಾಗವನ್ನು ಕೊಡ್ಲಿಕ್ಕೆ ಅವಕಾಶ ಉಂಟು. ಅದು ಹೇಗೆ? ನನ್ನ ವಿರೋಧಿಗಳಂತಹ ಪಾಂಡವರ ಹೊಟ್ಟೆಯಲ್ಲಿ ಸಂಕಟವನ್ನು ಉಂಟು ಮಾಡುತ್ತೇನೆ. ತದ್ವಾರ ನಾನು ನನ್ನವರು ಸಂತೋಷವನ್ನು ಅನುಭವಿಸ್ತೇವೆ. ಅವರಿಗೆ ಸಂಕಟ ಆಗಬೇಕು ಅಂತಾದ್ರೆ ಈ ಭೀಮ ಬಿದ್ದಂತಹ ಪರಿಸ್ಥಿತಿಯನ್ನು ಪಚಾರಿಸಿ ಮಾತಾಡಬೇಕು. ಹೌದೌದು, ಎಲ್ಲಿದ್ದಾರೆ? ಹೋಯ್ ನೋಡಿರಿ ಧರ್ಮಜ ಹೊಲಗುಣಾದಿಗಳು ತುಂತುದಿನತಾ. ಫಲ್ಗುಣ, ನಕುಲ ಸಹದೇವ್ರೆ, ಎಲ್ಲ ನೋಡಿ ನೋಡಿ ಏನನ್ನ ಭೀಮ ಬಿದ್ದಿರುವಂತ ಚಂದವನ್ನ. ಆನೆ ಇದ್ರೂ 1000, ಸತ್ರೂ 1000. ಹಾಗೆ ನಮ್ಮ ಭೀಮ ಬಿದ್ರೂ ಚಂದ, ಎದ್ರೂ ಚಂದ, ಸಿಟ್ಟು ಮಾಡಿದ್ರು ಚಂದ, ನೊಕ್ರು ಚಂದ, ಏನ್ ಮಾಡಿದ್ರು ಚಂದವೇ ಚಂದ. ಇಂಥ ಭೀಮ ಬಿದ್ದಿರುವಂತ ಚಂದವನ್ನು ನೋಡಿ 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 ನಿಜಕ್ಕೂ ಬೀಳ್ಲಿಕ್ಕೆ ಭೀಮನ ಹತ್ರ ಅಭ್ಯಾಸ ಮಾಡಬೇಕು. ಯಾರಿಗೂ ತೊಡಕು ತೊಂದರೆ ಇಲ್ದಾಗ ಬಿದ್ದಿದ್ದ ನೋಡಿ. ಇವರಿಗೇನೂ ಆಗ್ಲಿಲ್ಲ. ಹೌದು, ಹುಟ್ಟುತ್ತಾಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯವಾದಿಗಳು ಬೆಳೆದಂತ ಇವರು ದಾಯವಾದಿಗಳಾಗಿದ್ದಾರೆ. ಆದ್ದರಿಂದ ಈ ಭೀಮ ಬಿದ್ದು
ಸತ್ತ ಅಂತ ಆದ್ರೆ ನಾಳೆ ಹಸ್ತನಾವತಿ ಏನಾದ್ರೂ ತಾವು ಬಂತು ಅಂತ ಆದ್ರೆ ಅವನ ಪಾಲು ತಮಗೆ ಸಿಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ಹೀಗೆ ಯಾವುದೇ ವಿಧವಾದಂತಹ ಸಂತಾಪಕ್ಕೆ ವಶರಾಗದೆ ನಿಂತುಕೊಂಡಿರಬೇಕು. ಆದ್ರೆ ಇವರ ಪೈಕಿ ಒಬ್ಬರಿಗೆ ಮಾತ್ರ ಎಲ್ಲಿಗುಂತಹ ಸಂತಾಪ ಆಗಿದೆ. ಯಾರಿಗೆ? ದ್ರೌಪದಿ ದೇವಿ ಅವರಿಗೆ. ಅದಕ್ಕೆ ಕಾರಣ ಇವನೇ ತನ್ನ ಮಾನಿನಿಗೀತು ಮುನ್ನಿನ ಭಾಷೆ ತನ್ನ ಮಾನಿನಿಗೀತು ತನ್ನ ಮಾನಿನಿ ತನ್ನ ಮಾನಿನಿಗೀತು ತನ್ನ ಮಾನಿನಿಗೀತು ತನ್ನ ಮಾನಿನಿಗೀತ ತನ್ನ ಮಾನಿನಿಗೀತ ಮುನ್ನಿನ ಭಾಷೆ ವ್ಯರ್ಥ ಮುನ್ನಿನ ಭಾಷೆ ವ್ಯರ್ಥ 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 ಮುನ್ನಿನ ಭಾಷೆ ವ್ಯರ್ಥ ಮುನ್ನಿನ ಭಾಷೆ ವ್ಯರ್ಥ 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 ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂತು ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂತು ಇನ್ನು ತಾಳುವಳೆಂತು ಇನ್ನು ತಾಳುವಳೆಂತು ನೋಡು ಧರ್ಮಜ ನೋಡು ಫಲಗುಣ ನೋಡು 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 ಧರ್ಮಜ ನೋಡು ನೋಡಿರಿ ಧರ್ಮಜ ಫಲಗುಣದಿಗಳು ಪಾಪ ದ್ರೌಪದಿ ದೇವಿ ಅವರಿಗೆ ಎಲ್ಲಿಲ್ಲದಂತಹ ಸಂತಾಪ ಉಂಟಾಗಿದೆ. ಇದಕ್ಕೆ ಕಾರಣ ಏನು? ಭೀಮ ಅಂದು ಪ್ರತಿಜ್ಞೆಯನ್ನು ಮಾಡಿದ್ದಾರಲ್ಲ, ಅದೇ ಕಾರಣ. ದ್ರೌಪದಿ, ನಿನ್ನ ಮುಡಿಯನ್ನ ಕಟ್ಟಿಸ್ತೇನೆ ಹೀಗೆಂಬುದಾಗಲ್ವೇ? ಭೀಮ ಇರುವವರಿಗೆ ಇಂದಲ್ಲ ನಾಳೆ ಅಲ್ಲ ನಾಡಿದ್ದು ತನ್ನ ಇಚ್ಛೆ ಈಡೇರಿತ್ತು ಅಂತ ತಿಳ್ಕೊಂಡಿದ್ದು. ಭೀಮ ಸತ್ಕಾಲದಲ್ಲಿ ಉದಾಹರಣೆಗೆ ಬೇಕು ಅಂತಾದ್ರೆ ಕನ್ನಡಿ ಒಂದು ಗಂಟು ಕಾಣ್ತದೆ ಎಲ್ಲಿವರೆಗೆ? ಕನ್ನಡಿ ಇರುವವರಿಗೆ. ಕನ್ನಡಿ ಒಡೆದು ಹೋಯ್ತಾದ್ರೆ ಗಂಟು ಕಾಣೆಯಾಗುತ್ತದೆ. ಹಾಗೆ ಭೀಮ ಇರುವವರಿಗೆ ಭರವಸೆಯನ್ನು ಹೊತ್ತಂತ ಆ ದ್ರೌಪದಿ ಸತ್ತ ಈ ಕಾಲದಲ್ಲಿ ಎಲ್ಲಿರುವಂತಹ ಸಂತಾಪ ಈಡಾಗಿದ್ದಾಳೆ, ವಶಳಾಗಿದ್ದಾಳೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಪಾಪ ಪಾಪ ಪಾಪ. ಅಲ್ಲ, ಈ ಪಾಂಡವರ ಪೈಕಿ ನಾನು ಮಾಡಿದಂತಹ ಅವರ ಭಾಗದ ಘೋರವಾದಂತಹ ಕ್ರೂರವಾದಂತಹ ಅನ್ಯಾಯಕ್ಕೆ ಪರಿಮಾರ್ಜನೆಯನ್ನು ಹಾಡುವವರು, ಸೇಡನ್ನ ತೀರಿಸಿಕೊಳ್ಳುವವರು ಯಾರು ಇಲ್ಲವೇ ಅಂತ ಕೇಳ್ತೇನೆ. ಇದ್ದಾರೆ. ಅವನೇ ಮೂರು ಲೋಕದ ಗಂಡು ಪಾರ್ಥ. ಪಾರ್ಥ ಬಾರದಕ್ಕೆ ಆ ನರನ ಒಳಗಿದ್ ನರ್ವೇ ಸತ್ತು ಹೋಗಿದೆ. ಹಾಗಾದ್ರಿಂದ ಅವ ಮೌನವನ್ನು ಧರಿಸಿ ಸುಮ್ಮನೆ ನಿಂತುಕೊಂಡಿದ್ದಾನೆ. ಮತ್ತೆ ನಕುಲ ಸಹದೇವರು, ದೃಷ್ಟದ್ಯುಮ್ನಾದಿಗಳು ಎಲ್ಲ ಚಕಿತರಾಗಿ ನಿಂತುಕೊಂಡಿದ್ದಾರೆ. ಪಾಪ ಪಾಪ. ನಾನು ಇವರಲ್ಲೆಲ್ಲ ಮಾತಾಡಿ ಪ್ರಯೋಜನ ಏನು? ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಂಡ ಹಾಗೆ, ಸುಮ್ಮನೆ ಅಷ್ಟು ಹೊತ್ತನ್ನು ಹಾಳು ಮಾಡಿದ ಹಾಗೆ. ನಮಗೆ ಬೇಕಾದಂತಹ ಫಲಿತಾಂಶ ಸಿಗಬೇಕು ಅಂತಾದ್ರೆ ಇದಾನಲ್ಲ ಕೃಷ್ಣ ಪಾಂಡವರನ್ನ ಕುಣಿಸುವಂತಹ ವ್ಯಕ್ತಿ, ಅವನ್ನೆಲ್ಲ ಮಾತಾಡಬೇಕು. ಆವಾಗ ನಮ್ಗೆ ಬೇಕಾದ ಸಿಗ್ತದೆ, ದೊರೆಯುತ್ತದೆ. ಎಲ್ಲಿದ್ದಾನೆ? ಕಪಟ ನಾಟಕ ರಂಗ ಕಪಟ ನಾಟಕ ರಂಗ
ನೋಡು ಚಪಳತ್ವದಿ ಮಾತಾಡು ಚಪಳತ್ವದಿ ಮಾತಾಡು 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 ರಂಗ ಕೃಷ್ಣಯ್ಯ, ಓ ರಂಗಯ್ಯ, ಓ ಕರಿಯಣ್ಣ, ಕಪಟ ನಾಟಕದ ರಂಗ. ನಾಟಕವೇ ಒಂದು ವಿಧದಲ್ಲಿ ಕಪಟ. ಅದರಲ್ಲಿ ನೀನು ಕಪಟತ್ವವನ್ನು ಪ್ರಕಟಪಡಿಸುತ್ತೀಯೇ. ಆದ್ದರಿಂದಲೇ ನಿನಗೆ ನನ್ನ ತಿಳುವಳಿಕೆಯ ಪ್ರಕಾರ ಕಪಟ ನಾಟಕ ರಂಗ ಎನ್ನುವುದಾಗಿ ಹೆಸರಿಸಿದ್ದೇನೆ. ಓ ನಾಟಕದ ರಂಗ, ಬಿದ್ದಿದ್ದಾನೆ ಭೀಮ. ಈಗ ಈ ಯುದ್ಧ ಎನ್ನುವಂಥ ನಾಟಕ ನಿಂತು ಹೋಗಿದೆ. ನಿನ್ನಲ್ಲಿ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಉಂಟು ಎನ್ನುವುದಾಗಿ ಭಾವುಕ ಪ್ರಪಂಚ ನಂಬಿಕೊಂಡಿದೆ. ಅದು ಸತ್ಯ ಅಂತ ಆದ ಪಕ್ಷದಲ್ಲಿ ಸತ್ತಿರುವಂತ ಭೀಮನಿಗೊಂದು ವ್ಯವಸ್ಥೆಯನ್ನು ಮಾಡು. ನಿಂತಿರುವಂತ ಈ ನಾಟಕ ಮುಂದುವರೆಯೋದಕ್ಕೊಂದು ಅವಕಾಶ ಮಾಡಿಕೊಡು. ಅಲ್ಲ, ನೀನು ಈ ಸುಯೋಧನೆದುರು ಸೋಲನ್ನು ಒಪ್ಪಿಕೊಳ್ತೀಯಂತ ಆದ್ರೆ ನಿನ್ನ ದೊಡ್ಡತನಕ್ಕೆ ತಿಲಾಂಜಲಿಯನ್ನು ಕೊಟ್ಟೆ ಹೀಗೆನ್ನುವುದಾಗಿ ನೀನು ಘೋಷಿಸಿದೆ. ಆದರೆ ಈ ನಿಂತು ಹೋದಂತ ಯುದ್ಧ ಎನ್ನುವಂತ ನಾಟಕ ಮುಂದುವರಿಯುವುದಕ್ಕೆ ಪಥ ನಿರ್ದೇಶನವನ್ನ ಈ ಸುಯೋಧನ ಮಾಡಲಿಕ್ಕಿದ್ದಾನೆ. ಏನು ಫಲಿತಾಂಶವನ್ನ ಪ್ರಕಟಿಸು, ಪ್ರಕಟಿಸು. ಅಗಹರನ ಬದುಕಿರಗೆ ಕೈಗಳ ಮುಗಿದು ಧರ್ಮಜನ ಓ ಮುರಾರಿ ಮುಕುಂದ ಮರಮರ್ಧನ ಜಯ ಜಯ ನಮೋ ನಮಃ. ಧರ್ಮನಂದನ ದೇವ, ಕೌರವನು ಅಟ್ಟಹಾಸದಿಂದ ಕುಡಿಯುತ್ತಾ ಇದ್ದಾನೆ, ನಮ್ಮೆಲ್ಲರನ್ನು ಮೂದಲಿಸ್ತಾ ಇದ್ದಾನೆ. ಅವನ ಮೂದಲಿಕೆಯ ಮಾತನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ನನ್ನ ಸಹೋದರನಾಗಿರುವಂತಹ ಭೀಮ ಪೃಥ್ವಿಗುರುಳಿದ್ದಾನೆ, ಅವನ ಉಸಿರು ಪಸರಿಸ್ತದೆ ಎನ್ನುವಂತಹ ವಿಶ್ವಾಸ ನನಗಿಲ್ಲ. ಇಂತಹ ಘಟನೆ ನಡೆಯುವುದಕ್ಕೆ ನಿನ್ನಲ್ಲಿ ಒಂದು ಮಾತನ್ನು ಕೇಳದೆ ನನ್ನ ಸ್ವಯಂ ಇಚ್ಛೆಯಿಂದಾಗಿ ನಮ್ಮ ಇವರಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಧುರವನ್ನೆಸಗು ಎನ್ನುವ ಹಾಗೆ ನಾನು ಆಡಿರುವಂತಹ ಮಾತಿನಲ್ಲೇ ನಿನಗೆ ಬೇಸರವಾಗಿ ಭೀಮಸೇನ ಪರಿಸ್ಥಿತಿ ಹೀಗಾಯ್ತೆ ದೇವ. ಇನ್ನು ನಾವು ಬದುಕುವಂತಹ ವಿಧಾನವೆಂತೂ
ನಮಗೆ ಮಾರ್ಗದರ್ಶನ ಮಾಡುವವರು ಯಾರು? ನಾನು ಹೇಗೆ ಬದುಕಲಿ ಈ ಸಹೋದರನನ್ನ ಗಡಿ? ಧರ್ಮರಾಯ, ದೇವ, ಚಿಂತಿಸಬೇಕಾದಂತ ಪ್ರಮೇಯ ಒಳಗೆ ಬಂದಿಲ್ಲ. ಬದಲಾಗಿ ನಾವೀಗ ಸಂತೋಷವನ್ನು ಪಡಬೇಕಾಗಿದೆ. ಕಾರಣ ಮತ್ತೇನೂ ಅಲ್ಲ, ನನ್ನ ಅಣ್ಣನ ಸಮ್ಮುಖದಲ್ಲಿ ಇದೇ ಕೌರವನು ಧರ್ಮ ಮಾರ್ಗವನ್ನು ಹಿಡಿದನಲ್ಲ, ಆಧಾರ ಸಿಕ್ಕಿತಲ್ಲ. ಮಾತ್ರವಲ್ಲ, ಪ್ರಪಂಚದ ಪ್ರಾಣ ಸ್ವರೂಪನಾಗಿರತಕ್ಕಂತ ವಾಯುವಿನ ಸುಕುಮಾರ ಈ ಭೀಮನಿಗೆ ಏನಾದರೂ ಆಘಾತವಾಗುವುದಕ್ಕಿದೆಯೇ? ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಕ್ಕಿತು. ಈಗೋ ನನ್ನ ಸ್ಪರ್ಶದಿಂದ ಪುನಃ ಚೇತರಿಸಿಕೊಳ್ತಾನೆ. ನಮಗೆಲ್ಲ ಶುಭವನ್ನು ಶೀಘ್ರದಲ್ಲೇ ತಂದು ಕೊಡ್ತಾನೆ. ನೋಡಿ ಈಗ ಏನಾಯಿತೋ ನಿನ್ನ ಅವಸ್ಥೆ? ನೀನೊಬ್ಬ ಸಾಮಾನ್ಯನಲ್ಲ, ಅಪ್ರತಿಮ ಯೋಧ. ಭೂಪಾಲ ವರ್ಗದಲ್ಲಿ ನೀನೊಬ್ಬ ಅಗ್ರಗಣ್ಯ ಅನಿಸಿಕೊಂಡವ. ನಿನ್ನ ಕೀರ್ತಿಗೂ ನೀನು ಮಾಡುವ ನಡತೆಗೂ ಭೂಮಿ ಆಕಾಶದಷ್ಟು ಅಂತರ ಪಾಪಿ. ಅದೋ ನಮ್ಮೈವರ ಪತ್ನಿಯಾದ ಪಾಂಚಾಲೆಯ ಶಾಲೆಯನ್ನು ಸೆಳೆಸಿದೆಯಲ್ಲ. ಮಾತ್ರ ಅಲ್ಲ, ಅರಗಿನ ಮನೆಗೆ ಬೆಂಕಿಯನ್ನಿಟ್ಟು ನಮ್ಮನ್ನ ಸುಡಿಸುವುದಕ್ಕೆ ಮುಂದಾದೆ. ಆ ಎಲ್ಲದರ ಪರಿಣಾಮ ನಿನ್ನ ಸಹೋದರ, ಸೋತು ಪ್ರತಿರುಳಿರುವಂತಹ ಯೋಧರನ್ನು ಹಿಂಸಿಸುವುದು ಕ್ಷತ್ರಿಯ ಆಗಿದ್ದವನಿಗೆ ಧರ್ಮವಾದದ್ದಲ್ಲ. ಅದರಲ್ಲಿಯೂ ಶ್ರೇಷ್ಠವಾಗಿರುವಂತಹ ಚಂದ್ರವಂಶದಲ್ಲಿ ಜನ್ಮವನ್ನೆತ್ತಿರುವಂತಹ ಮಹದ್ ವ್ಯಕ್ತಿ, ಇಷ್ಟು ದಿನಗಳವರೆಗೆ ಸಿಂಹಾಸನವನ್ನು ಆಳಿ ಅನುಭವಿಸಿರುವಂತಹ ಮಹದ್ ವ್ಯಕ್ತಿ ಈತನನ್ನು ಹಿಂಸಿಸಿದ್ದೇ ಸತ್ಯವಾದ್ರೆ, ಮುಂದೆ ಹಸ್ತಿನಾವತಿಯನ್ನು ನಾವು ಸೇರಿದ್ರೆ ನಮ್ಮ ದೊಡ್ಡಪ್ಪನಾಗಿರುವಂತಹ ಧೃತರಾಷ್ಟ್ರ ಭೂಪತಿ ನನ್ನ ಮಗನನ್ನು ಈ ವಿಧದ ಚಿತ್ರಹಿಂಸೆ ಪಡಿಸಿದ್ರೆ ಅಂತ ಕೇಳಿದ್ರೆ ಅವರನ್ನು ಸಮಾಧಾನ ಪಡಿಸುವುದೇ ಹಾಗೆ. ನಮ್ಮ ದೊಡ್ಡಮ್ಮ ಗಾಂಧಾರಿಯರನ್ನು ಸಂತೈಸುವ ವಿಧಾನವೆಂತೂ ದುಡುಕಬೇಡ ತಮ್ಮ. ಮುಂದುವರಿಯಿತು. ನಾವು ಮಾಡಿರುವಂತ ಅತ್ತಾಹಕ್ಕೆ ಭೀಮಸೇನ ಅಟ್ಟಹಾಸದಿಂದ ಮುಂದುವರಿದ ನನ್ನ ಶಿಷ್ಯನಾಗಿರುವಂತ ಕೌರವರನ್ನ ಹೀಗೆ ಘಾತಪಡಿಸಿದ ಅಂದ ಮೇಲೆ ಈ ಪಾಂಡವರನ್ನ ಈ ಕ್ಷಣವೇ ನಿರ್ನಾಮ ಮಾಡುತ್ತೇನೆ. ಸಮಾಧಾನ, ಶಾಂತಚಿತ್ತರಾಗಬೇಕು. ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಮುಂದುವರಿದ್ರಿ ಎಂದಾದ್ರೆ ವ್ಯವಹಾರ ಚಂದವಾದೀತೆ ಅಣ್ಣ. ಸ್ವಲ್ಪವಾದರೂ ಆಲೋಚಿಸುವುದು ಬೇಡ. ನಿನ್ನ ಸಮ್ಮುಖದಲ್ಲೇ ಮಾಡಿಕೊಂಡ ಒಪ್ಪಂದದಂತೆ ಗದಾಯುದ್ಧ ಹೇಗೆ ಸಾಗಿದೆ? ಮೊದಲೇ ಅನ್ಯಾಯದ ಮಾರ್ಗವನ್ನು ಅವಲಂಬನೆ ಮಾಡಿಕೊಂಡು ಮುಂದೆ ಸಾಗಿದವನು ಯಾರು? ಕೌರವನಲ್ಲವೇ? ಹಾಗಿರುವಾಗ ಆ ಬಳಿಕ ಅಗೋ 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 ನಮ್ಮ ಭೀಮ ಅವನ ತೊಡೆಯನ್ನು ಮುರಿದರೆ ಏನಾಯಿತು? ಇಂದೊಂದು ಕಾಲದಲ್ಲಿ ಮೈತ್ರಿಯರ ಶಾಪವು ಉಂಟಲ್ಲ ಅಣ್ಣ. ಅದಲ್ಲದೆ ಎಷ್ಟಾದರೂ ಕುಂತಿ ಪುತ್ರರು, ನಮ್ಮ ಅತ್ತೆಯ ಮಕ್ಕಳು. ನಮಗೆಲ್ಲ ಯಾಕೆ ವ್ಯವಹಾರ? ಮಹಾ ಘನಘೋರ ಸಂಗ್ರಾಮದ ಆಹ್ವಾನವನ್ನು ಮಾಡಿಕೊಂಡವನೇ ಯಾರು? ಈ ಕೌರವ. ಮಾಡಿದ್ದನ್ನುಣ್ಣಿದೋ ಮಹಾರಾಯ ಎಂಬಂತೆ ಅವನು ಮಾಡಿದಂತ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನಮಗೆಲ್ಲ ಯಾಕೆ ಅಣ್ಣ? ಹೋಗಬಾರದೆ ದ್ವಾರಕೆಗೆ ಪುನಃ ಹೀಗೆ? ನಾವೆಷ್ಟು ಮುಂದುವರೆದರೂ ನೀನು ಬಿಡ್ಲಿಕ್ಕಿಲ್ಲ. ನಿಂದೇನಣ್ಣ? ಮೊದಲು ಭೀಮಸೇನ ತಲೆಗೆ ಕೌರವ ಹೊಡೆದ, ಆಮೇಲೆ ಪ್ರತೀಕಾರ ರೂಪವಾಗಿ ತೊಡೆಗೆ ಈತ ಹೊಡೆದ. ತನ್ನ ಮೂಲಕವಾಗಿ ಯುದ್ಧದ ನ್ಯಾಯವನ್ನ ಇಬ್ಬರು ಮೀರಿದಂತಾಯಿತು. ಆಯಿತಲ್ಲ, ನಮಗೆ ಯಾಕೆ ಇವರ ಮಧ್ಯದಲ್ಲಿ ಒಂದು ಪಂಚಾಯಿತಿಗೆ ಅಲ್ವಾ? ತೀರ್ಮಾನ ಮಾಡುವವ ನೀನಿದ್ದೀಯಾ? ನಿನಗೂ ಅವರಿಗೂ ಗಂಟು ಹಾಳಾಗಿ ಹೋಗಲಿ. ಆದೀತು.
ಅಂತೂ ಈ ಮಹಾಭಾರತದ ಯುದ್ಧ ಕೊನೆಯನ್ನು ಕಾಣುವಂತಾಯಿತಲ್ಲ. ಇನ್ನು ಚಿಂತಿಸಬೇಕಾದದ್ದಿಲ್ಲ. ವರುಷಗಳ ದೀರ್ಘಕಾಲದಲ್ಲಿ ಯಾವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎಲ್ಲಾ ಕಷ್ಟವನ್ನು ಅನುಭವಿಸಿಕೊಂಡು ಹೀಗೆ ಬದುಕಿದ್ದಿರೋ ಅದಕ್ಕೆಲ್ಲ ಪ್ರತಿಫಲವಾಗಿ ಸಂತೋಷವನ್ನು ಉಣ್ಣುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಪಾಪಿ ದುರ್ಯೋಧನ ಮಾಡಿದ ಮಹಾ ಅಪರಾಧಗಳಿಗೆ, ಮಾಡಿದ ಮಹಾ ಪಾಪಗಳಿಗೆ ತಕ್ಕ ಪ್ರತಿಫಲವನ್ನು ಉಣ್ಣುತ್ತಾ ಹೀಗೆ ಅಲ್ಲಿ ಅವನು ಬಿದ್ದಿರಲಿ. ಧರ್ಮರಾಯ ಸ್ವಾಮಿ, ಈ ಸಂತೋಷದ ಸವಿ ಸುದ್ದಿಯನ್ನು ಕೇಳುವಂತಹ ಕುತೂಹಲ ಇರುವುದು ಪಾಂಚಾಲಿಯಲ್ಲವೇ? ಆದ್ದರಿಂದ ಅವಳಿಗೆ ಸುದ್ದಿಯನ್ನು ಹೇಳುವುದಕ್ಕೆ ತಡ ಮಾಡದೆ ನಾವೀಗ ಹೋಗೋಣ ಬಿಡದೆಡೆಗೆ. ಹೋಗೋಣ ಅಪ್ಪಣೆ. ಏನಿದು ನಿನ್ನ ಅವಸ್ಥೆ ಸುಯೋಧನ? ಏನಾಯ್ತು? ನನ್ನಿಂದ ಏನಾಗಬೇಕು ಎನ್ನುವುದನ್ನು ಈಗಲಾದರೂ ಹೇಳು. ಯಾರು? ಅಶ್ವತ್ಥಾಮ. ಆಚಾರ್ಯವರ ಅಶ್ವತ್ಥಾಮ ನನ್ನ ಅಂತಿಮ ಆಸೆ ಏನು? ನನ್ನ ವಿರೋಧಿಗಳಾದಂತ ಪಾಂಡವರ ತಲೆಯನ್ನು ನೋಡಬೇಕು ಎನ್ನುವುದಾಗಿ. ಅಶ್ವತ್ಥಾಮ, ಪಾಂಡವರ ತಲೆ, ಪಂಚ ಪಾಂಡವರ ತಲೆ, ಈಗ ಅಭಯವನ್ನು ಅಸಮ ಪರಾಕ್ರಮಿ ಮಿಸುನಿಯ ಜ್ಯೋತಿಯು ದಸಯಳು ಬೆಳಗ್ಗೆ ಮಿಸುನಿಯ ಜ್ಯೋತಿಯು ದಸಯಳು ಬೆಳಗಲು ಕುಶಲದಿ ಮಲಗಿ ರಸಪತಿ ದ್ರುಪದನಿಗೆ ಸವ ಕುಮಾರ ಕೈ ಮುಸುಕ ತೆಗೆದು ಮೆಗೆ ಮುಸುಟಿಯಳು ಒದೆದ ತೈತ ತೈತರೇ ಗೌರವ ನಡೆಗೆ ಬಂದ ಇದು ನೀನು ಬಯಸಿದ ಪಾಂಡವರ ತಲೆ. ತೆಗೆದುಕೋ. ಪಾಂಡವರ ತಲೆಯನ್ನು ತಂದೆಯಾ? ಬಳಿದರೆ ಪಾಂಡು ಸುತರಾತ್ಮ ಸಂಭವರೆಲ್ಲ ಬಳಿದರೆ ಪಾಂಡು ಸುತರಾತ್ಮ ಸಂಭವರೆಲ್ಲ ಉಳಿಯಲಿಲ್ಲವೇ ಅಶ್ವತ್ಥಾಮ, ಏನು ದೊರೆ? ಪಾಂಡವರ ತಲೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಏನಾಯ್ತು? ಉಪ ಪಾಂಡವರ ತಲೆಯನ್ನು ತೆಗೆದುಕೊಂಡು ಬಂದು ಬಿಟ್ಟಿಯೇನೋ? ನಮ್ಮ ಭರತ ಕುಲದ ದೀಪವನ್ನೇ ಆರಿಸಿ ಬಿಟ್ಟಿಯೇನೋ? ಶಿಶೋತ್ಯವನ್ನ ಮಾಡಿಬಿಟ್ಟಿಯೇನೋ? ಉಪ ಪಾಂಡವರ ತಲೆ, ಉಪ ಪಾಂಡವರ ತಲೆ ಪರಿಸಮಾಪ್ತಿ. ಯಾರದು ಕೂಗು ಕೇಳಿ ಬರುತ್ತಿರುವುದು? ಕಡಿದ್ರು ಪಾಪಿಗಳು, ಬನ್ನಿ ಕಾಪಾಡಿ ಕಾಪಾಡಿ.
ವಂಟಕಿ ಕಪಟಿ ಕೃಷ್ಣ ಇಲ್ಲೋ ನಿನ್ನ ನಾಟಕವನ್ನೇ ಮುಂದುವರಿಸಿದೆಯಾ? ಏನು ಮಾಡಲಿ ಏನು ಮಾಡಲಿ? ಭ್ರಷ್ಟ, ನಿನ್ನ ತಲೆಯನ್ನು ಮುಗಿಸುತ್ತೇನೆ. ಚಾಂಡಾಲ, ಬ್ರಹ್ಮಹತ್ಯೆ ಮಾಡಬೇಡ, ಆ ಬ್ರಹ್ಮಹತ್ಯೆ ಮಾಡಬೇಡ, ಬ್ರಹ್ಮಹತ್ಯೆ ಮಾಡಬಾರದು. ತಕ್ಕ ಪ್ರತೀಕಾರ ಮಾಡಿಬಿಡು. ಭೀಮಸೇನ, ದ್ರೌಪದಿ ಬಯಸಿದ್ದೇನು ಇವನ ಅಮೂಲ್ಯವಾದಂತ ಶಿಖಾರತ್ನವನ್ನಲ್ಲವೇ? ಅದನ್ನೇ ಪಡೆದು ಅಪಮಾನವನ್ನು ಮಾಡಿ ಬಿಟ್ಟು ಬಿಡವನು. ಅಶ್ವತ್ಥಾಮ, ಎಂತ ಹೀನಾಯವಾದಂತ ಹಿಂಸಾ ಜಂತುಗಳು ಕೂಡ ಮಾಡದಂತ ಕೆಲಸವನ್ನು ಮಾಡಿಬಿಟ್ಟೆ ನೀವು. ಛೇ, ಬಾಲ ಜೀವಿತ ಘಾತಕ ನೀನು. ಜಾತಿಯಲ್ಲಿ ಬ್ರಾಹ್ಮಣನಾದೆ, ವೃತ್ತಿಯಲ್ಲಿ ಕ್ಷತ್ರಿಯನಾಗುವುದಕ್ಕೆ ಪ್ರಯತ್ನವನ್ನು ಪಟ್ಟೆ. ಆಮೇಲೆ ಪ್ರವೃತ್ತಿಯಲ್ಲಿ ಹಿಂಸ್ರ ಪಶುವಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ರಾತ್ರಿ ಹೊತ್ತು ಮಲಗಿದಂತ ಆ ನಿರಪರಾಧಿ ಯೋಧರನ್ನೆಲ್ಲ, ಉಪ ಪಾಂಡವರನ್ನೆಲ್ಲ ಕೊಂದೆಯಲ್ಲ. ನೀನು ಸಾವಿರ 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 ವರ್ಷಗಳ ಕಾಲ ಮೈಯೆಲ್ಲ ವೃಣ ತುಂಬಿಕೊಂಡಿದ್ದು, ರಕ್ತ ಸೋರುತ್ತ ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲರೂ ಅನುಭವಿಸಿದಂತ ನೋವನ್ನು ಮೈಯಲ್ಲಿ ಸದಾ ಉಣ್ಣುತ್ತಾ, ಈಗ ಮುಂದೆ ಬರುವಂತ ಕಲಿಯುಗಕ್ಕೂ ಈಗ ಕಳೆಯುತ್ತಿರುವಂತ ದ್ವಾಪರಯುಗಕ್ಕೂ ಕೊಂಡಿಯಾಗಿ ಈ ದುರಂತ ಸತ್ಯವನ್ನ ಸಾರುವುದಕ್ಕೆ ಶಾಶ್ವತ ವ್ಯಕ್ತಿಯಾಗಿ ಚಿರಂಜೀವಿಯಾಗಿ ಬದುಕಿಕೊಂಡಿರು. ಕೃಷ್ಣ, ಎಂತಹ ಶಾಪವನ್ನು ನನಗೆ ಕೊಟ್ಟೆ ಕೃಷ್ಣ. ಹೌದು, ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಲಿಲ್ಲ, ಕ್ಷತ್ರಿಯೋಚಿತವಾದಂತಹ ಹಿಂಸಾ ಕಾರ್ಯದಲ್ಲಿ ಮನಸ್ಸನ್ನು ಮಾಡಿದೆ. ಉತ್ತರೆಯ ಗರ್ಭದ ಭ್ರೂಣವನ್ನು ಕೊಂದಂತ ಹತ್ಯೆಗೆ ನಾನು ರಕ್ಷಿಸಿದ್ದೇನೆ. ಅದನ್ನು ತಪ್ಪಿಸಿದರು ಪಂಚ ಪಾಂಡವರನ್ನು ಕೊಂದು ನರಮೇಧವನ್ನೇ ಮಾಡಿದಂತಹ ನನಗೆ ಶಾಶ್ವತವಾದಂತಹ ಒಂದು ವರವನ್ನು ಕೊಟ್ಟೆ. ಚಿರಂತರವಾಗಿರು. ಅದರ ಜೊತೆಯಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಮಾಡಿದ ಈ ದುಷ್ಟ ಕ್ರಿಯೆಗಳನ್ನೆಲ್ಲವನ್ನೂ ನೆನಪಿಸುವ ಹಾಗೆ ಕ್ಷಣ ಕ್ಷಣವೂ ಇದು ಹೊರಕಾರುತ್ತಿರುವಂತಹ ವೃಣದಿಂದ ಬರುತ್ತಿರುವಂತಹ ಈ ಅಲ್ಲ, ಜೀವನ್ನ ಕಂಡು ನಾನು ಮಾಡಿದಂತ ಹೇಳಿ ಕೆಲಸವನ್ನು ನೆನಪಿಸುವಂತೆ ಮಾಡಿದೆಯಲ್ಲ ಕೃಷ್ಣ. ಈ ವರವು ಸಾಕು, ಶಾಪವು ಸಾಕು. ಆದ್ರೆ ಮಾಡಬಾರದ ಕಾರ್ಯವನ್ನು ಮಾಡಿದಂತಹ ನನ್ನಂಥವನಿಗೆ, ಬುದ್ಧಿ ಇದ್ದು ಅದನ್ನು ಸರಿಯಾಗಿ ಬಳಸಲಾರದಂತಹ ನನ್ನಂಥವನಿಗೆ ನೀನು ಕೊಟ್ಟಂತಹ ಶಾಪ ಪ್ರಪಂಚಕ್ಕೊಂದು ಪಾಠ ಆಗಲಿ. ಮಾಡಿದ್ದುಣ್ಣೋ ಮಹಾರಾಯ, ಅನುಭವಿಸುತ್ತೇನೆ, ಸ್ವೀಕರಿಸುತ್ತೇನೆ ಶಾಪ. ಪೂರ್ಣ ಧರ್ಮರಾಯ, ಇನ್ನು ನೊಂದು ಬೆಂದು ಏನು ಪ್ರಯೋಜನ? ಕಾಲೋಹಿ ದುರತಿಕ್ರ ಎಂಬಂತ ಕಠೋರ ಸತ್ಯವೇ ಜೀವಂತವಾಗಿ ಉಳಿದಂತೆ ಬದುಕಿನಲ್ಲಿ ಪಡೆದಂತ ಅಪಾರವಾದಂತ ಕುಟುಂಬ ವರ್ಗವನ್ನು ಕಳೆದುಕೊಂಡದ್ದೇನು ಸತ್ಯ. ದುಃಖಿಸಬೇಡ. ಇತ್ತದರಲ್ಲೇ ಸಂತೃಪ್ತಿಯನ್ನ ಪಡೆಯುವಂತ ಒಂದು ವ್ಯವಧಾನವನ್ನು, ಆ ಒಂದು ಜೀವನ ಮೌಲ್ಯವನ್ನು ನೀನಿಂದು ಬೆಳೆಸಿಕೊಳ್ಳಬೇಕಾಗಿದೆ. ಈಗ ಸಕಾಲದಲ್ಲಿ ಈ ಹಸ್ತಿನಾವತ್ಯ ಪಟ್ಟಾಭಿಷೇಕವನ್ನು ಮಾಡಿಸುವ ಸಕಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅಂತೂ ಬದುಕಿನ ಉದ್ದವ ಸೇರಿಕೊಂಡು ಬಂದಂತ ನೋವೇನಿದೆ ಅದೆಲ್ಲ ದೂರವಾಗಿ ಈಗಲಾದರೂ ಒಂದು ರೀತಿಯ ಮಂಗಲ ದೊರಕಿತಲ್ಲ ಸ್ವಾಮಿ, ಇದರಲ್ಲಿ ತೃಪ್ತಿಯನ್ನು ಪಡೆಯುವಂತಾಗಿ ನಿನ್ನ ನಿರ್ದೇಶನದಂತೆ ಕೌರವರಲ್ಲಿ ಹಣ್ಣಿರುವಂತಹ ಯುದ್ಧದಲ್ಲಿ ನನ್ನ ಪಾಲಿಗೆ ಜಯವಾಗಿದೆ. ಮಂಗಲ ಸ್ವರೂಪಿಯಾಗಿರುತ್ತಿರುವಂತಹ ನಿನಗೆ ಒಂದು ಮಂಗಲಾರತಿಯನ್ನು ಬೆಳಗಿ ನಾವೆಲ್ಲರೂ ಸಂತೋಷ ಪಡಬೇಕೆನ್ನುವಂತಹ ಇಚ್ಛೆ. ಆಗಲೇ ನೀನು ಇಚ್ಛೆ. ಶ್ರೀ ವಾಸುದೇವಗೆ ವಸುದೇವ ಬಾಲಗೆ ವಿಜಯಾಕ್ಷರಾಮಯ ಶತ ಸೂರ್ಯಮಯ ಮಂಗಲೋ ಮಂಗಲೋ ಮಂಗಲೋ.
ರಂಗದಲ್ಲಿ